ನಮ್ಮ MLA ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಾರ್ಯಕಾರಿಣಿ ಮತ್ತು ಕುಟುಂಬ ಮಿಲನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ದೇಶಕ್ಕಾಗಿ ಗೌರವ ಕೊಡುವುದು ಮತ್ತು ನಮ್ಮ ಪಕ್ಷಕ್ಕೆ ನಿಷ್ಠಾವಂತರಾಗಿರುವುದು ನಮ್ಮ ಕೆಲಸ ಆಗಿರುವುದರಿಂದ ಇವತ್ತು ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ, ನಮ್ಮ MLA ಅವರು ನಮ್ಮೊಂದಿಗಿದ್ದಾರೆ, ಅನೇಕ ಬ್ಲಾಕ್ಗೆ ಸಂಬಂಧಪಟ್ಟ ಎಲ್ಲ ನಾಯಕರು ನಮ್ಮೊಂದಿಗಿರುವುದು. ಈಗ ಧ್ವಜಾರೋಹಣ ಮತ್ತು ಪಕ್ಷ ಧ್ವಜಾರೋಹಣದ ಕಾರ್ಯಕ್ರಮವನ್ನು ನಮ್ಮ ಜೋಕಿಮ್ ಅವರು ಸೇವಾದಳದ ಮುಖ್ಯಸ್ಥರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. वंदे मातरम, एक साथ शुरू कर। सदा शक्ति दर्शाने वाला, प्रेम सुधा बरसाने वाला, वीरों को हर्षाने वाला, मातृभूमि का तन मन सारा, झंडा ऊंचा रहे हमारा प्यारा, शान न इसकी जाने पाए, चाहे जान बरे ही जाए, विश्व शांति करके दिखलाए, तब होवे प्रण पूर्ण हमारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा। अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा, उज्जल जलधि तरंगा, तव शुभ नामे जागे, तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता।
ವೇದಿಕೆ ಒಳಗೆ ಬರಬಹುದು. ಮತ್ತೆ ಅಪೇಕ್ಷಿತರು ಮಾತ್ರ ಇದ್ದಾರೆ ಉದ್ಘಾಟನಾ. ಕಾರ್ಯಕಾರಿಣಿ ಸಭೆ ಮತ್ತು ಕಾಂಗ್ರೆಸ್ ಕುಟುಂಬ ಸಮ್ಮೇಳನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ರಾಷ್ಟ್ರ ಧ್ವಜ ಮತ್ತು ಪಕ್ಷ ಧ್ವಜವನ್ನು ಅರಳಿಸಿದ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕೃಷ್ಣ ಪ್ರಸಾದ್ ಆಳ್ವಾರ್ ಅವರು. ಈಗಾಗಲೇ ಈ ಪ್ರಥಮ ಕಾರ್ಯಾಗಾರ ಬೂತ್ ಅಧ್ಯಕ್ಷರು ಮತ್ತು ವಲಯ ಅಧ್ಯಕ್ಷರುಗಳಿಗೆ, ದಯವಿಟ್ಟು ಬೂತ್ ಅಧ್ಯಕ್ಷರು ಮತ್ತು ವಲಯ ಅಧ್ಯಕ್ಷರುಗಳು ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಆದ್ಮೇಲೆ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ನಮಿಸುತ್ತಾ, ಅದೇ ರೀತಿ ಎಲ್ಲರೂ ನಂಬುವ ದೇವರಿಗೆ ನಮಿಸುತ್ತಾ, ಪುತ್ತೂರಿನ ಇತಿಹಾಸದಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಒಂದು ಕಾರ್ಯಕ್ರಮವನ್ನು ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ನ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಅದು ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ, ಬೂತ್ ಅಧ್ಯಕ್ಷರುಗಳಿಗೆ, ವಲಯಾಧ್ಯಕ್ಷರುಗಳಿಗೆ, ಬ್ಲಾಕ್ ಪದಾಧಿಕಾರಿಗಳಿಗೆ ಬಹಳ ಅತ್ಯುತ್ತಮವಾದಂತಹ ಒಂದು ತರಬೇತಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಾಕಂದ್ರೆ ಬೂತ್ ಮಟ್ಟದಲ್ಲಿ ನಾವು ಈಗ ತಾನೇ ಮೊದಲೇ ಹೇಳ್ತಿದ್ದೇವೆ, ಕ್ಯಾಡರ್ ಬೇಸ್ ನಾವು ಆಗ್ಬೇಕು ಅಂತ ಹೇಳ್ತಿದ್ದೇವೆ. ಆದ್ರೆ ಇವತ್ತು ಅದಕ್ಕೆ ನಿಜವಾದ ಒಂದು ಅರ್ಥ ಬಂದಿದೆ. ಅವರ ಮೂಲಕ ಇವತ್ತು ತರಬೇತಿ ಪಡೆದುಕೊಂಡವರು ಉತ್ತಮವಾದಂತಹ ಒಂದು ತರಬೇತಿಯನ್ನು ಪಡೆದುಕೊಂಡು ಮುಂದಕ್ಕೆ ಬ್ಲಾಕ್ ಕಾಂಗ್ರೆಸ್ನ ಅಡಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಕಟಿಬದ್ಧರಾಗಬೇಕು. ನಾವು ಕೂಡ ಬ್ಲಾಕ್ ಕಾಂಗ್ರೆಸ್ನ ಸಮಿತಿಯವರು ಕೂಡ ನಿಮ್ಮೊಟ್ಟಿಗೆ ನಾವು ಇದ್ದೇವೆ. ಪಕ್ಷ ಸಂಘಟನೆಯಲ್ಲಿ ನಾವು ಯಾವತ್ತೂ ಹಿಂದೆ ಬೀಳಲಿಕ್ಕಿಲ್ಲ. ಆ ರೀತಿಯಾಗಿ ಇವತ್ತು ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಆಗಮಿಸಿದಂತ ನಮ್ಮೆಲ್ಲರ ಆತ್ಮೀಯ ನಾಯಕರು, ಕಾಂಗ್ರೆಸ್ಸಿನ ಕಟ್ಟಾಳು, ವಿಧಾನ ಪರಿಷತ್ತಿನ ಶಾಸಕರು ಆಗಿರುವಂತಹ, ಕಾರ್ಯಾಧ್ಯಕ್ಷರು ಆಗಿರುವಂತಹ ಮಂಜುನಾಥ ಭಂಡಾರಿಯವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮ್ಮ ಯುಟಿ ತೌಸಿಫ್ ಅವರು ಶಾಲಾಕಿ ಅವರಿಗೆ ಸ್ವಾಗತಿಸಬೇಕು ಕೇಳ್ತದೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ, ಯಾಕಂದ್ರೆ 3 ಸಲ ಇದ್ದೇನೆ, ಶಿಸ್ತುಬದ್ಧವಾಗಿ ನಡೆಸಬೇಕೆಂದು ಯೋಚನೆ ಮಾನ್ಯ ನಮ್ಮ ಅಶೋಕ್ ಅವರು. ಆ ಮೂಲಕವಾಗಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಅವರ ಮಾರ್ಗದರ್ಶನ ಆಗಿದೆ. ನಮ್ಮ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಟ್ರೈನರ್ ಮುನೀರ್ ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಿದ್ದೀವಿ. ಅದೇ ರೀತಿ ಈಗ ಬಹುಬೇಗ ಜನರ ಮೆಚ್ಚಿನ ಅದೇ ರೀತಿ ವಿಟ್ಲ ಬ್ಲಾಕಿನ ಅಧ್ಯಕ್ಷರಾದ ಪದ್ಮನಾಭ ಪೂಜಾರಿ, ಅದೇ ರೀತಿ ಉಪ್ಪಿನಂಗಡಿ ಬ್ಲಾಕಿನ ಅಧ್ಯಕ್ಷರಾಗಿರುವಂತಹ ಯುಟಿ ತೌಸೀಫ್, ಅದೇ ರೀತಿ ನಮ್ಮ ಕೆಪಿಸಿಸಿ ಸದಸ್ಯರಾಗಿರುವಂತಹ MS ಮಹಮ್ಮದ್ ಅವರು, ಅದೇ ರೀತಿ ನಮ್ಮ ಕೆಪಿ ಸದಸ್ಯರಾದ ಪ್ರಸಾದ್ ಕೌಶಲ್ ಶೆಟ್ಟಿ, ಅದೇ ರೀತಿ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ MB ವಿಶ್ವನಾಥ್ ರೈ ಅವರು, ಶಶಿಕಿರಣ್ ರೈ ಅವರು, ಸುಭಾಷ್ ರೈ ಅವರು, ನಮ್ಮ ಪ್ರಸಾದ್ ಕೌಶಲ್, ಉಲ್ಲಾಸ್ ಕೋಟ್ಯಾನ್, ಅದೇ ರೀತಿ ಮುರಳೀಧರ್ ರೈ ಅವರು, ಆಮೇಲೆ ರಾಮಚಂದ್ರ ಭಟ್ರು, ಅದೇ ರೀತಿ ನಮ್ಮ ಶಿವರಾಮ್ ಆಲ್ವರ್ ಅವರು, ಅನಿತಾ ಹೇಮರ ಶೆಟ್ಟಿ ಅವರು, ನಮ್ಮ ನಾಯಕರಾಗಿರುವಂತಹ ಹೇಮರಾಜ್ ಶೆಟ್ಟಿ ಕಾವು ಇವರು, ಅದೇ ರೀತಿ ಡಾಕ್ಟರ್ ರಾಜಾರಾಮ್ ರವರು, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಪ್ರಸಾದ್ ಪಾನಾಜ, ಸೇವಾದಳದ ಅಧ್ಯಕ್ಷರಾದಂತಹ ಜೋಕಿಮ್, ಮಾಜಿ ಅಧ್ಯಕ್ಷರಾಗಿರುವಂತಹ ಮಹಮ್ಮದ್ ಬಡಗಣ್ಣವರು, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಉಮಾನಾಥ್ ಶೆಟ್ಟಿ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರವಿಪ್ರಸಾದ್ ಶೆಟ್ಟಿ, ಅದೇ ರೀತಿ ಹರ್ಷದ್ ತರಪೆ, ಪೂರ್ಣೇಶ್, ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿದರು.
ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ಕೃಷ್ಣಪ್ರಸಾದ್ ಆಳ್ವಾರ್ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುವುದರೊಂದಿಗೆ ಬಹಳ ಮಹತ್ತರವಾದ ದೀಪ ಹಚ್ಚುತ್ತೇವೆ. ಸುಮಾರು 85 ಸೋಮವಾರ ನಾನು ಇಡೀ ದಿವಸ ಕಚೇರಿಯಿಂದಲ್ಲ ಇರುವಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ಕಂಡು ಸಂತೋಷ ಪಡ್ತೇನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಒಂದು ಮಹತ್ತರವಾದಂತಹ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು, ನಮ್ಮ ಜಿಲ್ಲೆಯ ಒಬ್ಬ ಅತ್ಯಂತ ಜನನಾಯಕ, ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರೊಂದಿಗೆ ನಮ್ಮ ನೆಚ್ಚಿನ ಶಾಸಕರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರು ಸಹಕಾರವನ್ನು ನೀಡಬೇಕು ಅಂತ ಕೇಳಿಕೊಳ್ತೀವಿ. ನಮ್ಮ ಎಲ್ಲ ಬ್ಲಾಕ್ಗಳ ವಿವಿಧ ಘಟಕಗಳ ಅಧ್ಯಕ್ಷರುಗಳು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಜನಪರ ಹಾಡಿನೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ದಯವಿಟ್ಟು ತಾವು ಕೂಡ ಎಲ್ಲ ಕೊರಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ನಾಡ ಕಟ್ಟುತ್ತೇವ. 100 ಕನಸಿನ ಕೋಟಿ ಮನಸ್ಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಈ ಒಂದು ಕಾರ್ಯಕ್ರಮವನ್ನು ನೆರೆದಿರುವಂತ ಎಲ್ಲ ನನ್ನ ಪಕ್ಷದ ನಾಯಕರುಗಳೇ, ಈ ಒಂದು ಏನು ನಮ್ಮ ಶಾಸಕ ಮಿತ್ರರಾದಂಥ ಅಶೋಕ್ ರೈ ಅವರ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು ಎಂಬ ಒಂದು ಗುರಿಯನ್ನು ಇಟ್ಕೊಂಡು ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಎಲ್ಲ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಾಯಕರುಗಳೊಂದಿಗೆ ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ದೀಪ ಹಚ್ಚುವ ಮೂಲಕ ನಾನು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದೇನೆ. ನಮಗೆ ಬೇಕಾದಷ್ಟು ಬೆಳಕಿದ್ರು ಮತ್ತೊಮ್ಮೆ ನಾವು ದೀಪವನ್ನು ಹಚ್ಚಿದ್ದೇವೆ. ಅವರು ಹೇಳ್ತಾ ಇದ್ರು, ದೀಪ ಇರುವ ತನಕ ನನ್ನ ಮುಖವನ್ನು ನೀವು ನಿನ್ನ ಮುಖವನ್ನು ನೋಡಿ ಅಂತ ಹೇಳಿ. ನಾನು ಹೇಳ್ತಿರೋದಿಷ್ಟೇ, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ದುಡಿತಾ ಬಂದಿರುವಂಥವ್ರು. ನೀವೆಲ್ಲ ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ. ಆದರೆ ಮತ್ತೆ ಯಾಕಪ್ಪ ಈ ತರಬೇತಿ, ಈ ಕಾರ್ಯಕಾರ ಅಂತ ಹೇಳಿದಾಗೆ ಸ್ವಲ್ಪ ಹೊತ್ತು ನಮ್ಮ ಮುಖವನ್ನು ನಿಮ್ಮ ಮುಖವನ್ನು ಯಾವ ರೀತಿ ದೀಪದಲ್ಲಿ ನೋಡ್ತಾ ಇದ್ದೀವೋ ಅದೇ ರೀತಿ ಇವತ್ತು ಪಕ್ಷವನ್ನು ಯಾವ ರೀತಿಯಲ್ಲಿ ಕಟ್ಟಬೇಕು, ಬೂತ್ ಮಟ್ಟದಲ್ಲಿ ನಾವು ಯಾವ ರೀತಿ ಕಟ್ಟಬೇಕು,
ಅದೇ ರೀತಿ ಬ್ಲಾಕ್ ಮಟ್ಟದಲ್ಲಿ ನಾವೇನು ಮಾಡಬೇಕು, ವಲಯ ಮಟ್ಟದಲ್ಲಿ ನಾವೇನು ಮಾಡಬೇಕು, ನಮಗೆಲ್ಲ ಗೊತ್ತಿದೆ. ಎಲ್ಲ ನಮಗೆ ಬೆಳಕಿದ್ದಾಗಲೂ ದೀಪವನ್ನು ಹಚ್ಚಿದಾಗೆ ನಮಗೆಲ್ಲ ಗೊತ್ತಿರೋ ಸಂದರ್ಭದಲ್ಲಿ ಇವತ್ತು ತರಬೇತಿದಾರರು ಬೇರೆ ಬೇರೆ ತಮ್ಮ ಅನುಭವಗಳನ್ನು ಬೇರೆ ಬೇರೆ ಜಾಗಗಳಿಂದ ಅವರು ತರಬೇತಿಯನ್ನು ಪಡೆದಿದ್ರು. ಆ ತರಬೇತಿಯನ್ನು ಪಡೆದಂಥವ್ರು ತಮ್ಮ ಅನುಭವಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ತಮಗೆ ಅನಿಸುತ್ತೆ, ಚುನಾವಣೆಯಲ್ಲಿ ನಾವು 7-8 ಚುನಾವಣೆಗಳನ್ನು ಮಾಡಿದ್ದೀವಿ, 10-15 ಚುನಾವಣೆಗಳನ್ನು ಮಾಡಿದ್ದೀವಿ, ನಮಗೆ ಯಾಕೆ ಕಾರ್ಯಾಗಾರ ಬೇಕು ಅಂತ ಎಲ್ಲ ಒಂದು ಕಡೆ ಮನಸ್ಸಿಗೆ ಅನಿಸುತ್ತೆ. ಈಗ ನಾನು ಹೇಳಿದಾಗೆ ದೀಪವನ್ನು ಯಾವ ರೀತಿ ಹಚ್ಚಿದೀವೋ ಅದೇ ರೀತಿ ನಿಮ್ಮ ಒಂದು ಜ್ಞಾನದ ದೀಪವನ್ನ ಮತ್ತೊಮ್ಮೆ ಹಚ್ಚಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನನ್ನ ಮಿತ್ರ ಅಶೋಕ್ ರೈ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತಿದೆ, ಅವರು ಆಯೋಜನೆಯನ್ನು ಮಾಡಬಹುದು, ಇದಕ್ಕೆ ಬೇಕಾಗುವಂತಹ ಸಂಪನ್ಮೂಲಗಳನ್ನು ಅವರು ಒದಗಿಸಬಹುದು, ಆದರೆ ಅದನ್ನು ಸಂಪೂರ್ಣವಾಗಿ ಕಾರ್ಯಗತ ಮಾಡಬೇಕಂತದ್ದವ್ರು ನೀವು. ನಾವು ಹೇಳ್ಬೋದು ನೀವು ಶಿಸ್ತನ್ನು ಇರಿ, ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳ್ಬೋದು, ಆದರೆ ಅದನ್ನು ಸಂಪೂರ್ಣವಾಗಿ ನೆರವೇರಿಸಬೇಕಾದಂಥವ್ರು ನೀವು. ಈ ಒಂದು ಆಯೋಜನೆಯನ್ನು ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಹಲವಾರು ಪಕ್ಷದ ನಮ್ಮ ನಾಯಕರುಗಳು ತಮ್ಮ ಅನುಭವಗಳನ್ನು ತಮ್ಮ ಮುಂದೆ ತಾರೆ ಇರ್ತಿದ್ದಾರೆ. ಆದರೆ ಇವತ್ತು ನೀವುಗಳು ಆ ಅನುಭವಗಳನ್ನು ಪಡೆಯಬೇಕು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಮರ ಇದ್ದಾಗ ತಾಯಿ ಬೇರಿರುತ್ತೆ. ಬರೀ ತಾಯಿ ಬೇರಿದ್ರೆ ಸಾಕಾಗೋದಿಲ್ಲ. ತಾಯಿ ಬೇರಿಗೆ ಸಂಪೂರ್ಣವಾಗಿ ಸಹಕಾರವಾಗಿ ಸಣ್ಣ ಸಣ್ಣ ಬೇರುಗಳು 100,000 ಇರುತ್ತೆ. ಅವಾಗ ಮಾತ್ರ ಆ ಮರ ಗಟ್ಟಿಯಾಗಿ ನಿಲ್ಲುತ್ತೆ, ಹಾಗೆ ಫಲವತ್ತಾಗಿ ಕೊಡುತ್ತೆ. ಬರೀ ತಾಯಿ ಬೇರಿಂದ ಒಂದೇ ಒಂದರಿಂದ ಆ ಸಸ್ಯಕ್ಕೆ ಮರಕ್ಕೆ ಬೇಕಾದಂತ ಎಷ್ಟು ನೀರಾಗಿರ್ಬೋದು, ಗೊಬ್ಬರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಬೇರುಗಳಿರುತ್ತೆ. ಅದಕ್ಕೆ ಮತ್ತೆ ಯಾವುದಪ್ಪ ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡುವ ಬೇರುಗಳು ಅಂತ ಹೇಳಿದ್ರೆ ಅದು ಮಹಿಳಾ ಕಾಂಗ್ರೆಸ್ ಇರ್ಬೋದು, ಯುವಕ ಕಾಂಗ್ರೆಸ್ ಇರ್ಬೋದು, ವಿದ್ಯಾರ್ಥಿ ಕಾಂಗ್ರೆಸ್ ಇರ್ಬೋದು, ಮತ್ತೆ ಸುಮಾರು 20ರಿಂದ 25 ಘಟಕಗಳಿದಾವೆ ನಮ್ಮಲ್ಲಿ. ಅದರಲ್ಲಿ ಮೈನಾರಿಟಿ ಘಟಕ ಇರ್ಬೋದು, SC ST ಘಟಕಗಳಿರ್ಬೋದು, ಲೇಬರ್ ಸೆಲ್ಗಳಿರ್ಬೋದು. ಇದೆಲ್ಲ ಏನಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಬ್ಲಾಕ್ ಕಾಂಗ್ರೆಸ್ಗೆ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದನ್ನೆಲ್ಲ ನಾವು ಆಯೋಜನೆ ಮಾಡಿರುವಂಥದ್ದು. ಇವತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ಒಂದು ಆಯೋಜನೆಯನ್ನು ಮಾಡಿದಾಗ ಎಲ್ಲರನ್ನು ಸೇರಿಸಬೇಕು. ಅದರಲ್ಲಿ ಮಹಿಳಾ ಕಾಂಗ್ರೆಸ್ ಇರ್ಬೋದು, ಯುವ ಕಾಂಗ್ರೆಸ್ ಇರ್ಬೋದು, NIS ಇವರೆಲ್ಲರನ್ನ ಸೇರಿಸ್ಕೊಂಡು ಮಾಡಿದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿ ಆಗುವಂಥದ್ದು. ಯಾವ ರೀತಿ ಮರಕ್ಕೆ ಯಾವ ರೀತಿ ಬೇರುಗಳ ಅವಶ್ಯಕತೆ ಇದೆಯೋ ಅದೇ ರೀತಿ ತಮ್ಮೆಲ್ಲರ ಅವಶ್ಯಕತೆಗಳು ಇದೆ. ಇವತ್ತು ಇವರೇನು ಬಹಳ ಶಿಸ್ತುಬದ್ಧಾಗಿ ಅಂದ್ರೆ ಬೂತ್ ಮಟ್ಟದವರು ಯಾವ ಕೆಲಸವನ್ನು ಮಾಡಬೇಕು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿ ನನ್ನ ಅನುಭವವನ್ನು ಅಷ್ಟೇ, ಯಾರು ಕಾಂಗ್ರೆಸ್ ಉಳ್ಳೆ ಮಾರ 10 ವರ್ಷ ಹೊಡ್ದು 20 ವರ್ಷ ಹೊಡ್ದು ಅದನ್ನ ಮಸ್ತ್ ಎಲೆಕ್ಷನ್ ಮಲ್ತದೆ, ಅದು ಮಾಡಿದಿರ ಇಲ್ಲ ಅಂತ ಹೇಳಿಲ್ಲ. ಕಳೆದ 30-40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ. ಆದ್ರೆ ಅದಕ್ಕೊಂದು ಶಿಸ್ತುಬದ್ಧಾಗಿ ನಾವು ಹೊಡೆದಾಗ ಮಾತ್ರ ಅದನ್ನ ತಲುಪಿಸ್ಲಿಕ್ಕೆ, ಒಂದು ಗುರಿಯನ್ನು ತಲುಪಬೇಕು ಅಂತ ಹೇಳಿದಾಗ ನಮಗೆ ಒಂದು ಗುರಿ ಇರಬೇಕು. ಅದನ್ನು ತಲುಪುವಂತ ಎಲ್ಲ ಯೋಚನೆಗಳನ್ನ ನಾವು ಮಾಡಬೇಕು. ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿದಾಗ ಬರೇ ಕಾಂಗ್ರೆಸ್ ಇವತ್ತು ಮತಗಳ ವಿಭಜನೆ ಆಗಿದೆ. ಕಾಂಗ್ರೆಸ್ಗೆ ಇಷ್ಟು ಮತ ಬಂದಿದೆ, ಇಂಡಿಪೆಂಡೆಂಟ್ಗೆ ಇಷ್ಟು ಬಂದಿದೆ, BJP ಅವರಿಗೆ ಇಷ್ಟು ಬಂದಿದೆ, JDSಗೆ ಇಷ್ಟು ಬಂದಿದೆ. ಅದೆಲ್ಲ ಲೆಕ್ಕ ಹಾಕಿದಾಗ ಬರೀ ಕಾಂಗ್ರೆಸ್ ಮತ ಗೆಳೆದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಲಿಕ್ಕೆ ಆಗೋದಿಲ್ಲ. ನಮಗೆ ಬೇರೆ ಪಕ್ಷದವರ ಮತಗಳು ನಮ್ಮ ಕಡೆ ಸೆಳಿಬೇಕು. ಕಾಂಗ್ರೆಸ್ ಒಂದು ರಾಜಕೀಯ ವಿಶ್ಲೇಷಣೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ 30% ಒಂದು ಪಕ್ಷಕ್ಕೆ, ಇನ್ನೊಂದು 30% ಇನ್ನೊಂದು ಪಕ್ಷಕ್ಕೆ ಅಂತ ಹೇಳಿದ್ರೆ ಇದು ಅವ್ರದ್ದು ಕಟ್ಟಿಟ್ಟ ಬುದ್ಧಿಗಳು. ಆದ್ರೆ ಇನ್ನು 40% ಮತಗಳು ಯಾರು ಬೇಕಾದ್ರೂ ಅದ್ರಲ್ಲಿ ತಗೊಳ್ಬಹುದು. ನಾನು ಬೇಕಾದ್ರೂ ತಗೊಳ್ಬಹುದು, ಇನ್ನೊಬ್ರು ಬೇಕಾದ್ರೂ ತಗೊಳ್ಬಹುದು. ಆ 40% ಮತಗಳನ್ನ ನಾವು ಯಾವ ರೀತಿ ನಾವುಗಳು ತೆಗಿಲಿಕ್ಕೆ ಬೇಕು. ಬರೀ ನಮ್ಮ 30% ಆಯ್ಬಜಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಬರೀ 30% ಓಟ್ ಇಟ್ಕೊಂಡು ನಾವು ಗೆಲ್ಲಲಿಕ್ಕೆ ಆಗುದಿಲ್ಲ. ನಾವು ಮತ್ತೆ 40% ಮತವನ್ನ ನಾವು ಗೆಲ್ಲಿಸಬೇಕು ಅಂತ ಹೇಳಿದಾಗ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವುಗಳು ಆ ಯಾರು 40% ಮತ ಇದ್ದಾರೆ ಅವರಿಗೆ ಭಾರತೀಯ ಜನತಾ ಪಕ್ಷನೂ ಒಂದೇ, ಕಾಂಗ್ರೆಸ್ ಪಕ್ಷನೂ ಒಂದೇ, ಇಂಡಿಪೆಂಡೆಂಟ್ ಒಂದೇ, ಜನತಾದಳನೂ ಒಂದೇ. ಅವ್ರಿಗೇನಪ್ಪಾ ಅಂತಂದ್ರೆ ಅವರ ಕೆಲಸ ಕಾರ್ಯಗಳು ಆಗ್ಬೇಕು. ಅವರಿಗೆ ನಾವು ಸ್ಪಂದನೆಯನ್ನ ಮಾಡಬೇಕು. ಆ ಸ್ಪಂದನೆಯನ್ನು ಯಾರು ಮಾಡೋದು? ಅಶೋಕ್ ರೈ ಅವರಿಂದ ಒಬ್ಬರಿಂದನೇ ಆಗೋದಿಲ್ಲ, ಅಥವಾ ಬ್ಲಾಕ್ ಕಾಂಗ್ರೆಸ್ ಇಂದ ಒಬ್ಬರಿಂದ ಆಗೋದಿಲ್ಲ. ಆ ಸ್ಪಂದನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಬೂತ್ ಮಟ್ಟದಲ್ಲಿ ಇರುವಂತ ಕಾರ್ಯಕರ್ತನ ಮಾತ್ರ ಸಾಧ್ಯ. ಆ ಬೂತ್ ಅಲ್ಲಿ ಎಷ್ಟು ಮನೆ ಇದೆ? ಆ ಬೂತ್ ಅಲ್ಲಿ 300 ಮನೆ ಇದೆ ಅಂತ ಹೇಳಿದ್ರೆ ಕರಾರುವಾಕ್ಯಾಗ ಹೇಳ್ತಾರೆ, ಸರ್ ಒಂದು ಜನತಾ ದಾಖಲ ಇಲ್ಲಿ, ಒಂದು BJP ದಾಖಲ, ಒಂದು ಕಾಂಗ್ರೆಸ್ ದಾಖಲ ಅಂತ ಗೊತ್ತಿರೋದೇ ಅದಕ್ಕೆ ಬೂತ್ ಮಟ್ಟದಲ್ಲಿ ಇರುವಂತವ್ರು. ಈ ಬೂತ್ ಮಟ್ಟದಲ್ಲಿ ಇರೋರಿಗೆ ನಾವು ನಿಮಗೆ ಇವತ್ತು ಏನು ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು ಅಂತ ಹೇಳಿ ಬೇರೆ ಬೇರೆ ನಮ್ಮ ತರಬೇತಿದಾರರು ಬಂದಿದ್ದಾರೆ. ಅವರ ಸಲಹೆಗಳನ್ನ ಪಡೆದು, ನಿಮಗೆ ಗೊತ್ತಿಲ್ಲ ಅಂತ ಹೇಳಲ್ಲ, ನಿಮಗೆ ಸಂಪೂರ್ಣವಾಗಿ ಗೊತ್ತಿದೆ, ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿದೆ. ಆದ್ರೆ ಯಾವ ರೀತಿ ಶಿಸ್ತುಬದ್ಧಾಗಿ ಅದನ್ನು ನಾವು ಮುಟ್ಟಬೇಕು ಅನ್ನೋದಕ್ಕೆ ನಿಮಗೆ ಒಂದು ತರಬೇತಿಯನ್ನು ಕೊಡ್ಲಿಕ್ಕೆ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ.
ಬಹುಶಃ ಇವತ್ತು ನಾನು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ನನಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಮತ್ತೆ ಅಶೋಕ್ ರೈ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ಬೇಕಾದ್ರೆ ನಮಗೆ ಪಕ್ಷಕ್ಕಿಂತ ದೊಡ್ಡದು ಯಾವುದಿಲ್ಲ. ನಾನು ಅದು ಹೇಳಿದೆ ಅಶೋಕ್ ರೈ ಅವರಿಗೆ, ಖಂಡಿತವಾಗಿ ಬರ್ತೀನಿ ಸರ್, ಬಂದು ನಾನು ಆಮೇಲೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮದಿಂದ ಮಾತ್ರ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದರಿಂದ ಆಗೋದಿಲ್ಲ. ಹಾಗಾಗಿ ತಾವುಗಳಿದ್ರೆ ಸಂಪೂರ್ಣ ಯೋಜನೆಯನ್ನು ಪಡಿಬೇಕು. ಪಡೆದ ನಂತರ ಈಗ ಅದೇ ರೀತಿ ಬರೇ ನಾವು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದನೇ ನಾವು ಗೆಲ್ಲಲಿಕ್ಕೆ ಆಗೋದಿಲ್ಲ. ಬೇರೆ ಪಕ್ಷದವರ ಮನವನ್ನು ಯಾವ ರೀತಿ ಒಲಿಸೋದು, ಬೇರೆ ಮತದಾರರನ್ನು ಯಾವ ರೀತಿ ಮಲಿಸೋದು, ಮತ್ತೆ ಅವರಿಗೆ ಯಾವ ರೀತಿ ನಾವು ಸ್ಪಂದನೆಯನ್ನ ಮಾಡೋದು. ಇವತ್ತು ನಾನು ಬಹಳಷ್ಟು ನನ್ನ ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀನಿ, ನಮ್ಮ ಪಕ್ಷವನ್ನು ಬರೀ ವಾಟ್ಸಪ್ ಅಲ್ಲಿ ಕಟ್ಟುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ವಾಟ್ಸಪ್ ಇಂದ ಪಕ್ಷವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ವಾಟ್ಸಪ್ ಅಲ್ಲಿ ನಾವು ಕೆಲವು ಸೂಚನೆಗಳನ್ನ ಕೊಡಬಹುದೇ ಹೊರತು ಅದರಿಂದ ಪಕ್ಷವನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. ಪಕ್ಷವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಅವರಿಗೆ ಸ್ಪಂದನೆಯನ್ನ ಮಾಡಬೇಕು. ಆ ಸ್ಪಂದನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೌದಪ್ಪ ಕಾಂಗ್ರೆಸ್ ಪಕ್ಷದ ತತ್ವ ಅನ್ನೋದನ್ನ ನಾನು ಅವ್ರಿಗೆ ಹೇಳ್ಬಿಟ್ಟು ಅವರಿಂದ ಮಾಡಬೇಕು. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡದೆ ಈ ಕಾರ್ಯಕ್ರಮವನ್ನ ಬಹಳ ಅತ್ಯಂತ ಶಿಸ್ತುಬದ್ಧವಾಗಿ, ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ 10 ಗಂಟೆ ಅಂತ 11 ಗಂಟೆ 15 ಗಂಟೆ ಪುಣ್ಯ ಯಾವ ಅಂತ ಹೇಳಿ ಆ ಮನೋಭಾವನೆಯನ್ನ ನಾವು ತೆಗಿಬೇಕು. ನಮ್ಮ ಶಿಸ್ತನ್ನು ನಾವು ಅಳವಡಿಸ್ಕೊಳ್ಬೇಕು. ಈಗ ಕೆಲವು ಕಾರಣಗಳಿಂದ ಬರಲದೆ ಆಗಿರ್ಬೋದು, ಆದ್ರೆ ಆ ಶಿಸ್ತನ್ನು ಅಳವಡಿಸಿಕೊಂಡು ಒಂದು ಶಿಸ್ತುಬದ್ಧವಾದ ಒಂದು ಪಕ್ಷವನ್ನು ಕಟ್ಟೋಣ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅತ್ಯಂತ ಬಲಿಷ್ಠ, ಯಾಕೆಂದ್ರೆ ನೋಡಿ, ಒಬ್ಬ ಶಾಸಕ ಇದ್ರೆ ಯಾವ ರೀತಿ ಬದಲಾವಣೆಯನ್ನು ಮಾಡಬಹುದು ಅನ್ನೋದನ್ನ ನೀವು ಇತ್ತೀಚೆಗೆ ನೋಡಿರ್ಬೋದು. ಒಬ್ಬ ಶಾಸಕ ಮನಸ್ಸು ಮಾಡಿದ್ರೆ ಇಲ್ಲಿಗೆ ಒಂದು ಮೆಡಿಕಲ್ ಕಾಲೇಜನ್ನು ತಂದು, ಒಬ್ಬ ಶಾಸಕ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅಂತ ಹೇಳಿ ಅಂತ ನೋಡ್ಬೋದು. ಯಾಕಂದ್ರೆ 70% ಜನರಿಗೆ 70 ಜನಕ್ಕೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ, ಯಾವ ರೀತಿ ಉಪಕಾರ ಆಗ್ತಾ ಇದೆ. ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಹೇಳೋದಲ್ಲ, ಅವ್ರು ಏನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಅಶೋಕ್ ರೈ ನನಗೆ ಏನನ್ನು ಕೇಳಲಿಲ್ಲ ಸರ್, ನನಗೊಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿ ಅವರ ಕಾಟ ತಾಳಲಾರ್ದೆ ನಾನು ಕೊಟ್ಟೆ ಅನ್ನೋ ಮಾತನ್ನು ಸರ್ ಹೇಳ್ತಾ ಇದ್ರು. ಅವ್ರು ಎಷ್ಟೇ ಕಾಟ ಕೊಟ್ಟಿರ್ಬೋದು, ಆದ್ರೆ ನಿಮ್ಮ ಊರಿಗೆ ಒಂದು ಮೆಡಿಕಲ್ ಕಾಲೇಜ್ ಬರ್ತದಲ್ಲ. ಇಂಥ ಒಂದು ಕಾರ್ಯಕ್ರಮವನ್ನು ಆಗಬೇಕು ಅಂತ ಹೇಳಿದ್ರೆ ನಮಗೊಬ್ಬ ಒಳ್ಳೆ ಶಾಸಕ ಬೇಕು. ಆ ಶಾಸಕನಿಗೆ ಸಂಪೂರ್ಣ ಸಹಕಾರವನ್ನು ಮಾಡುವಂತ ಒಂದು 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 ಒಳ್ಳೆಯ ಟೀಮ್ ಇರಬೇಕು. ಒಳ್ಳೆಯ ಅವರಿಗೆ ಒಂದು 10 ಕೈಗಳು ಅವರ ಜೊತೆ ಇರಬೇಕು. ಆ 10 ಕೈಗಳಿಗೆ ನಿಮ್ಮಂತ 100 ಕೈಗಳು ಪಕ್ಷದ ಬೇರುಗಳಾಗಿ ಹೊಡೆದಾಗ ಮಾತ್ರ ನಾವು ಸುಲಭವಾಗಿ ಕಟ್ಟಬಹುದು ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಾಗ್ಲಿ, ಇದರ ಸಂಪೂರ್ಣ ಒಂದು ಪ್ರಯೋಜನವನ್ನು ಪಡಿ. ಇವತ್ತು ನಾವು ಎಷ್ಟು ಓಟಲ್ಲಿ ಗೆದ್ದಿದೀವಿ ಅದಕ್ಕಿಂತ 10 ಗುಣದಲ್ಲಿ ನಾವು ಮತ್ತೊಮ್ಮೆ ಗೆಲ್ಲಬೇಕು. ಮುಂದಿನ ಚುನಾವಣೆ ಯಾರ್ದಪ್ಪ ಅಂತ ಹೇಳಿದ್ರೆ ನಿಮ್ಮ ಚುನಾವಣೆ. ಅದು ಗ್ರಾಮ ಪಂಚಾಯಿತಿ ಆಗ್ಬೋದು, ತಾಲೂಕು ಪಂಚಾಯಿತಿ ಆಗ್ಬೋದು, ಜಿಲ್ಲಾ ಪಂಚಾಯಿತಿ ಆಗ್ಬೋದು, ಅಥವಾ ಮುನ್ಸಿಪಾಲಿಟಿ ಆಗ್ಬೋದು. ಅದೆಲ್ಲದು ಯಾರ್ದು ಚುನಾವಣೆ ಅಂತ ಹೇಳಿದ್ರೆ ಅದು ನಿಮ್ಮ ಚುನಾವಣೆಗೆ ನಾವು ಸಜ್ಜಾಗೋಣ ಅಂತ ಹೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಬಹಳ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಕ್ಷ. ಸ್ಫೂರ್ತಿದಾಯಕ ಶಾಸಕನಿಗೆ ಅತ್ಯಂತ ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಈ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರಿಗೆ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಿಟ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಪದ್ಮನಾಭ ಪೂಜಾರಿ ಅವರ ವಂದನಾರ್ಪಣೆಯೊಂದಿಗೆ ಈ ಒಂದು ಕಾಂಗ್ರೆಸ್ ಕಾರ್ಯಕಾರಿಣಿಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಕೆಪಿಸಿಸಿಯ ಪದಾಧಿಕಾರಿಗಳು, ಡಿಸಿಸಿಯ ಪದಾಧಿಕಾರಿಗಳು, ಬ್ಲಾಕ್ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಆತ್ಮೀಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಆಗಮಿಸಿದಂತ ನಮ್ಮ ತರಬೇತಿದಾರರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇಲ್ಲಿ ಆಗಮಿಸಿದಂತ ಎಲ್ಲ ಬೂತ್ ಮಟ್ಟದ, ವಲಯ ಮಟ್ಟದ ಹಾಗೂ ಪಂಚಾಯತ್ ಸದಸ್ಯರುಗಳಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ನಿಮಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಉದ್ದಕ್ಕೂ ರಾತ್ರಿವರೆಗೆ ಇರ್ತಾರೆ. ಅವರ ಆಲೋಚನೆಗಳೇನಿದೆ ಅಂದ್ರೆ, ಓಕೆ, ನಮ್ಮ ಪತ್ರಕರ್ತರ ಒಂದು ಬೇಡಿಕೆಯ ಕೋರಿಕೆಯ ಮೇರೆಗೆ 2 ಮಾತುಗಳು. ತರಬೇತಿಯ ಮೊದಲ ಮಾತು ಶಾಸಕರಿಗೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕಾರಿಣಿ
ಸಭೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಕಾರ್ಯಕಾರಿಣಿಯನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ಆತ್ಮೀಯರೂ ಆಗಿರುವಂಥ ಮಂಜುನಾಥ್ ಭಂಡಾರಿ ಅವರೇ, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಪಕ್ಷದ ಅನನ್ಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂಥ ಎಲ್ಲ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳೇ, ಮಾಜಿ ಬ್ಲಾಕ್ ಅಧ್ಯಕ್ಷರುಗಳೇ, ಹಿರಿಯ ನಾಯಕರುಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಬೂತ್ ಮಟ್ಟದ, ವಲಯ ಮಟ್ಟದ, ಪಂಚಾಯತ್ ಮಟ್ಟದ ಕಾಂಗ್ರೆಸ್ನ ಸದಸ್ಯರುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಭಾಷಣ ಮಾತ್ರ ಇತ್ತು. ಆದರೆ ಮಾಧ್ಯಮದವರ ವಿನಂತಿ ಮೇರೆಗೆ ನಾನು ಒಂದು 2 ನಿಮಿಷ ಮಾತಾಡ್ತೀನಿ. ಯಾಕಂದ್ರೆ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರುವಂಥದ್ದು ತರಬೇತಿಗಾಗಿ. ಉದ್ಘಾಟನೆ ಮಾಡಿದಂಥ ಮಂಜುನಾಥ ಭಂಡಾರಿಯವರು ಪಕ್ಷ ನಿಷ್ಠೆಯ ಬಗ್ಗೆ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ನಾವು ಯಾವಾಗಲೂ ಮಾತಾಡಿದ್ರು ನಿಮ್ಮ ಹತ್ರ ಯಾವಾಗಲೂ ನಾವು ಮಾತಾಡ್ತಾ ಇರ್ತೇವೆ. ಇವತ್ತು ಯಾರು ಕೂಡ ಭಾಷಣ ಇಲ್ಲಿ ಇಲ್ಲ, ಇಲ್ಲಿ ಓನ್ಲಿ ಟ್ರೈನಿಂಗ್. ಇಲ್ಲಿ ನಾವು ಕೊಡುವಂಥದ್ದು ಬರೀ ಕಾರ್ಯಾಗಾರ, ಟ್ರೈನಿಂಗ್ ಕೊಡುವಂಥದ್ದು. ಅಶೋಕ್ ಕುಮಾರ್ ರವರು ಕಾಂಗ್ರೆಸ್ ಪಕ್ಷದ ಶಾಸಕನಾದರೂ ಕೂಡ ಪ್ರತಿಯೊಬ್ಬನ ಮನೆಗೆ ಹೋಗಿ ಮತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಗ್ರಾಮದ ಮನೆಯವರ ಹತ್ರ ಅವರ ಬೇಡಿಕೆಗಳಿಗೆ, ಅವರ ಕಷ್ಟಗಳಿಗೆ ಸ್ಪಂದನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಪ್ರತಿನಿಧಿಯಾಗಿ ಚುನಾವಣೆಯನ್ನು ಎದುರಿಸಬಹುದೇ ಹೊರತು ತಳಮಟ್ಟಕ್ಕೆ ಪ್ರತಿ ಮನೆಗೆ ಒಬ್ಬ ಜನಪ್ರತಿನಿಧಿ, ಶಾಸಕ ತಲುಪಲಿಕ್ಕೆ ಕಷ್ಟ. ಇವತ್ತು ನನ್ನ ಪರವಾಗಿ, ಪಕ್ಷದ ಪರವಾಗಿ ಪ್ರತಿ ಮನೆಗೆ ತಲುಪುವಂಥವರು, ಪ್ರತಿ ಮನೆಯ ವಿಷಯವನ್ನು ಬಲ್ಲವರು ವಲಯ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು, ತಳಮಟ್ಟದ ಕಾರ್ಯಕರ್ತರು. ಈ ತಳಮಟ್ಟದ ಕಾರ್ಯಕರ್ತರಿಗೆ ಪಕ್ಷದ ಯೋಜನೆಗಳು, ಪಕ್ಷದ ಕಾರ್ಯಕ್ರಮಗಳು, ಶಾಸಕರು ಮಾಡಿದಂಥ ಯೋಜನೆಗಳು, ತಂದಂಥ ಅನುದಾನಗಳ ಬಗ್ಗೆ ಮಾಹಿತಿ ಕೊಡುವಂಥ ಒಂದು ಕಾರ್ಯಾಗಾರ. ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ, ಆ ಬೂತ್ ಅಧ್ಯಕ್ಷರು ಯಾವ ರೀತಿ ಕೆಲಸ ಮಾಡಬೇಕು, ಯಾವುದೇ ಯೋಜನೆಗಳಿಗೆ ಒಂದಷ್ಟು ಬೂತ್ ಅಧ್ಯಕ್ಷರುಗಳಿಗೆ ಅವರ ಬೂತಿನಲ್ಲಿ ಯಾವುದೇ ಕೆಲಸ ಆಗ್ತದೆ, ಅಲ್ಲಿ ಯಾವ ರೀತಿ ಸಮಾಜದ ಜೊತೆ ಅವರು ಸೇರಿಕೊಳ್ಬೇಕು, ಒಂದು ಮನೆಯಲ್ಲಿ ಸಾವು, ನೋವು, ಕಷ್ಟ, ಸುಖ ಎಲ್ಲದಕ್ಕೂ ನಾವು ಅವರಿಗೆ ಸ್ಪಂದನೆ ಕೊಟ್ಟರೆ, ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಅವರಿಗೆ ಮುಟ್ಟಿಸಿದ್ರೆ, ಸರ್ಕಾರದಿಂದ ಬಂದಿರುವಂತಹ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿದ್ರೆ, ಆ ಗ್ರಾಮದಲ್ಲಿ ಯಾವುದಾದ್ರೂ ಒಳ್ಳೆಯ ಕೆಲಸಗಳಾದರೆ ಅದರ ಜೊತೆ ಸೇರಿಕೊಳ್ಳುವಂತ ಮನೋವೃತ್ತಿ ಅವರ ಹತ್ರ ಇದ್ರೆ, ಬಹುಶಃ ಅವರು ಪಕ್ಷಕ್ಕೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಮಗೆ ಪೂರಕವಾಗಿ ಸಹಕಾರಿಯಾಗಿ ಕೆಲಸ ಮಾಡುವಂತ ಕೆಲಸಗಳು ಆಗ್ಬೋದು ಅಂತ ಹೇಳಿದ್ರೆ, ಪ್ರೀತಿ ವಿಶ್ವಾಸದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಒಬ್ಬರಿಗೆ ಸಹಾಯ ಮಾಡೋ ಮುಖಾಂತರ ಮಾತ್ರ ಒಬ್ಬರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಬೂತ್ ಅಧ್ಯಕ್ಷರು, ವಲಯ ಅಧ್ಯಕ್ಷರು, ಕಾರ್ಯಕರ್ತರು ಯಾವ ರೀತಿ ತಳಮಟ್ಟದಲ್ಲಿ ಕೆಲಸ ಮಾಡಬಹುದು, ಆ ಮುಖಾಂತರ ಪಕ್ಷವನ್ನು ಯಾವ ರೀತಿ ಬಲಿಷ್ಠವಾಗಿ ಕಟ್ಟಬಹುದು, ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ಇಲ್ಲಿ ಸೇರಿರುವಂತದ್ದು. ಅಲ್ಲಿ ನಾವು ಕಾಂಗ್ರೆಸ್, ಬಿಜೆಪಿ ಅಂತ ಯಾವತ್ತೂ ನಾವು ನೋಡಬಾರ್ದು. ತಳಮಟ್ಟದಲ್ಲಿ ಎಷ್ಟು ಜನರನ್ನು ನಾವು ವಿಶ್ವಾಸಕ್ಕೆ ತಗೊಳ್ತೇವೆ, ನಮಗೆ ಹೆಚ್ಚು ಮತ ಬರಬೇಕಿದ್ರೆ ಏನ್ ಮಾಡಬೇಕು? ನಾವು ಬೇರೆ ಪಕ್ಷದವರನ್ನು, ಬೇರೆಯವರನ್ನು, ಸಮಾನ ಮನಸ್ಕರನ್ನು ನಮ್ಮ ಕಡೆಗೆ ಎಳೆಯುವಂತಹ ಕೆಲಸಗಳು ಆಗಬೇಕು. ಬರೀ ಕಾಂಗ್ರೆಸ್ ಇದ್ದವರನ್ನು ಮಾತ್ರ ನಾವು ತಗೊಂಡ್ರೆ ಏನಾಗ್ತದೆ?
ನಾವು ಮುಂದಿನ ಹೆಜ್ಜೆ ಪ್ರತಿ ದಿವಸಕ್ಕೆ ನಾವು 5 ಮತವನ್ನು ಬೇರೆ ಪಕ್ಷದಿಂದ ಬೇರೆಯವರು ಸಮಾನ ಮನಸ್ಕರನ್ನು ನಮ್ಮ ಪರವಾಗಿ ಪಡ್ಕೊಳ್ಳುವಂತಹ ಕೆಲಸಗಳು ಮಾಡಿದ್ರೆ ಮುಂದಿನ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಬಹುದು. ಆ ಕಾರ್ಯಕ್ರಮ ಆಗ್ಬೇಕಿದ್ರೆ ನಾವು ತಳಮಟ್ಟದಲ್ಲಿ ಕೆಲಸ ಮಾಡುವಂತ ಕೆಲಸಗಳು ಇದೆ. ಇವತ್ತು ಸರಕಾರವನ್ನು ಖಂಡಿತ ನಾವು ದೂರುವಂಗಿಲ್ಲ. ಸರಕಾರ ಕೊಟ್ಟಿರುವಂತ 5 ಗ್ಯಾರಂಟಿಗಳು ಪ್ರತಿ ಮನೆಗೆ ಅದನ್ನು ನಾವು ಮರೀಲಿಕ್ಕೆ ಬಿಡಬಾರದು. ಇಷ್ಟು ದೊಡ್ಡ ಯೋಜನೆಯನ್ನು ಮನೆಗೆ ಇವತ್ತಿನವರೆಗೆ ಯಾರೂ ಕೂಡ ಕೊಟ್ಟವರಿಲ್ಲ. ಅನುದಾನಗಳು ನಮ್ಮ ಕ್ಷೇತ್ರಕ್ಕೆ ಇಡೀ ಕರ್ನಾಟಕದಲ್ಲಿ ಅನುದಾನಗಳು ಇಲ್ಲ. ದುಡ್ಡು ಬರ್ತಾ ಇಲ್ವಂತ ಬೇರೆ ಬೇರೆ ಪಕ್ಷದವರು ಮಾಡ್ತಿರುವಂತ ಅಪಪ್ರಚಾರ ಏನಿದೆ, ಅದಕ್ಕೆ ಅನುದಾನಗಳನ್ನು ತಂದು ಕಾಮಗಾರಿಯನ್ನು ಮಾಡಿ ಅದನ್ನು ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಾವು ತಲುಪಿಸಿದ್ರೆ ಖಂಡಿತ ಜನ ನಮ್ಮ ಪರವಾಗಿರ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ತಂಡ. ನಾವು ನಮ್ಮ ಪಕ್ಷದವರು ಇವತ್ತು ನಾವು ಕುಟುಂಬ ಸಮ್ಮೇಳನ ಇವತ್ತು ಸಾಯಂಕಾಲ ಇಟ್ಟಿದ್ದೇವೆ. ಯಾಕೆ? ಒಂದು ರೀತಿ ಕಾರ್ಯಾಗಾರ ಆದ್ರೆ ನಾವೆಲ್ಲ ಕಾಂಗ್ರೆಸ್ ಕುಟುಂಬ, ನಾವೆಲ್ಲ ಜೊತೆಯಲ್ಲಿ ಇರಬೇಕು. ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಆ ಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ. 224 ಬೂತ್ ಇದೆ. ಒಬ್ಬೊಬ್ಬ ಒಂದೊಂದು ಬೂತಿನಲ್ಲಿ ನೀವು 25 ಮತವನ್ನು ನಮ್ಮ ಕಡೆಗೆ ಸೆಳೆಯುವಂತ ಕೆಲಸ ಮಾಡಬೇಕು. ನಿಮ್ಮ ಬೂತಿನಲ್ಲಿ ನಮಗೆ ಎಷ್ಟು ಮತ ಸಿಕ್ಕಿದೆ, ಇನ್ನೊಂದು ಪಕ್ಷದವರಿಗೆ ಎಷ್ಟು ಮತ ಸಿಕ್ಕಿದೆ, ಆ ಮತವನ್ನು ಸಮತೋಲನ ಮಾಡಿ 25 ಮತವನ್ನಾದರೂ ಹೆಚ್ಚು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ನೀವು ಹೇಳ್ಬೋದು ಇದು ಸಾಧ್ಯ ಇದೆಯಾ ಅಂತ. ಸಾಧ್ಯ ಇದೆ ಬಂಧುಗಳೇ. ನಾವು ತಳಮಟ್ಟದಲ್ಲಿ ಕೆಲಸ ಮಾಡಿದ್ರೆ, ಒಬ್ಬರಿಗೆ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದ್ರೆ, ಸರ್ಕಾರದ ಯೋಜನೆಗಳಲ್ಲಿ ಮುಟ್ಟಿಸಿದ್ರೆ ಪ್ರೀತಿ ವಿಶ್ವಾಸದಿಂದ ಮಾತ್ರ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೇ ವಿಚಾರದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಈ ಕಾರ್ಯಕಾರಿಣಿಯನ್ನು ಇಟ್ಟಿದ್ದೇವೆ. ನಮ್ಮ ಉದ್ದೇಶ ಒಂದೇ, ನಾವೆಲ್ಲ ಒಂದೇ ಕುಟುಂಬ. ಪ್ರೀತಿ ವಿಶ್ವಾಸದಿಂದ ಜನರ ಮತವನ್ನು ಜನರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಮಾಡಬೇಕು. ಅದಕ್ಕಾಗಿ ಈ ಕಾರ್ಯಕಾರಿಣಿಯನ್ನು ಇಟ್ಟಿದ್ದೇವೆ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬರಬೇಕು. ಮುಂದಿನ ದಿವಸದಲ್ಲಿ ಚುನಾವಣೆಗೆ ಮುಂಚೆನೆ ನಾವು ತಯಾರಾಗಿ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಇದರಲ್ಲೆಲ್ಲ ನಮ್ಮ ವ್ಯಾಲ್ಯೂ ಎಷ್ಟಿದೆ, ನೀರನ್ನು ಲೀಟರ್ ಅಳತೆ ಮಾಡಬಹುದು. ಘನ ವಸ್ತುಗಳನ್ನು ಬೆಲ್ಲ ಬಾಕಿದ ಅಕ್ಕಿಯನ್ನೆಲ್ಲ ತೂಕದ ಮೂಲಕ ಅಳತೆ ಮಾಡಬಹುದು. ಒಬ್ಬ ಕಾರ್ಯಕರ್ತ, ಒಬ್ಬ ಜನಪ್ರತಿನಿಧಿ ಅವನನ್ನು ಹೇಗೆ ಅಳತೆ ಮಾಡಬಹುದು ಅಂತ ಹೇಳಿದ್ರೆ ಅವನ ಪರ್ಫಾರ್ಮೆನ್ಸ್ ಮೇಲೆ ಅಳತೆ ಮಾಡಬಹುದು. ನಿಮ್ದೆಲ್ಲ ನಮ್ಮನ್ನೆಲ್ಲ ಕಾಂಗ್ರೆಸ್ ಪಕ್ಷದವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಬೂತ್ ಮಟ್ಟದಲ್ಲಿ ಯಾರು ಯಾವ ರೀತಿ ಕೆಲಸ ಮಾಡ್ತೀರಿ, ಯಾರೆಲ್ಲ ಬೂತ್ ಮಟ್ಟದಲ್ಲಿ ನಾವೀಗ ಯುವಕರಿಗೆ ಆದಷ್ಟು ಆದ್ಯತೆಗಳನ್ನು ಕೊಟ್ಟಿದ್ದೀವಿ. ಆ ಹಿರಿಯರನ್ನೆಲ್ಲ ನಾವು ಬ್ಲಾಕ್ ಮಟ್ಟಕ್ಕೆ ತಗೊಳ್ಳುವಂತಹ ಕೆಲಸವನ್ನು ಮಾಡಿದ್ದೀವಿ. ತಾವೆಲ್ಲ ವ್ಯತ್ಯಾಸಗಳು ಸಣ್ಣ ಸಣ್ಣ ವ್ಯತ್ಯಾಸಗಳು ಇರ್ತದೆ, ಅದನ್ನು ಬರಿಗೆ ಇದು ಕಾಂಗ್ರೆಸ್ ಕುಟುಂಬ ಅಂದ್ರೆ, ಯಾವುದೇ ಪಕ್ಷದ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ. ಒಂದು ಮರ ದೊಡ್ಡ ಹೆಮ್ಮರವಾಗಿ ಬೆಳೀತದೆ, ಅದರ ನೆರಳನ್ನೆಲ್ಲ ನಾವು ಪಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಹಣ್ಣುಗಳಾದ್ರೆ ಅದನ್ನು ತಿನ್ನುವಂತ ಕೆಲಸವನ್ನು ಮಾಡ್ತೇವೆ. ಪಕ್ಷ ಕೂಡ ಹಾಗೆ, ಅದು ಹೆಮ್ಮರವಾಗಿ ಬೆಳಿಬೇಕಿದ್ರೆ ನಮ್ಮೆಲ್ಲ ಸಹಕಾರ ಬೇಕು. ಅದರ ನೆರಳನ್ನು ನಾವು ಪಡ್ಕೊಳ್ಬೇಕು. ಅದರಲ್ಲಿ ಬರುವಂತಹ ಫಲವಸ್ತುಗಳನ್ನು ನಾವು ತಿನ್ನುವಂತ ಕೆಲಸಗಳಾದ್ರೆ ಅದು ಎಲ್ರಿಗೂ ಸಹಕಾರಿಯಾಗಿ ಬೆಳೀತದೆ. ನಮ್ಮ ಈ ಕಾರ್ಯಕಾರಿಣಿಯ ಪ್ರಯೋಜನಗಳನ್ನು ನೀವು ಪಡ್ಕೊಳ್ಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು, ಜೊತೆಯಲ್ಲಿ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್, ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಕೆಲಸಗಳನ್ನು ನೀವು ಮಾಡಬೇಕು. ನೀವೆಲ್ಲ ಬೂತ್ ಮಟ್ಟ ಒಳ ಮಟ್ಟದ ಅಧ್ಯಕ್ಷರುಗಳಿದ್ದೀರಿ. ನೀವು ಶಾಸಕರತ್ತ ಮಾತಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಎದೆ ತಟ್ಟಿ ಹೇಳಬೇಕು, ನಾನು ಬೂತ್ ಅಧ್ಯಕ್ಷ, ನಾನು ಒಳ ಅಧ್ಯಕ್ಷ. ಅದನ್ನು ನೀವು ತೋರಿಸುವಂತ ಕೆಲಸ ಮಾಡಬೇಕು. ಹೇಳುವುದರಲ್ಲಿ ಮಾತ್ರ ಅಲ್ಲ, ಕಾರ್ಯರೂಪದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡುವ ಮುಖಾಂತರ ಅದನ್ನು ತೋರಿಸುವಂತಹ ಕೆಲಸವನ್ನು ನೀವು ಮುಂದಿನ ದಿವಸದಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳುತ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರಿಂದ ಈ ಕಾರ್ಯಕ್ರಮದ ಮೊದಲ ಮಾತನಾಡಿದ್ದಾರೆ. ನಮ್ಮೊಂದಿಗೆ ಮೂರ್ತಿಯಾಗಿರ್ತಾರೆ. ಈಗ ತರಬೇತು ಕಾರ್ಯಕ್ರಮ ಆರಂಭ ಆಗ್ತದೆ. ತರಬೇತುದಾರರು ವೇದಿಕೆ ಬರ್ತಾ ಇದ್ದಾರೆ. ಬೂತ್ ಅಧ್ಯಕ್ಷರು, ವಲಯ ವಿಶೇಷವಾಗಿ ನಮ್ಮೆಲ್ಲ ಬಂದಂತಹ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾದ ಒಂದು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಬಿಸಿನೆಸ್ ಹಬ್ ಹಾಗೂ ಅನಿಮಲ್ ಹಬ್ ಎಂಬ ಪಂಚ ಯೋಜನೆಗಳೊಂದಿಗೆ ಅಭಿವೃದ್ಧಿಯ ದಂಡ ಹಿಡಿದು ಮುನ್ನುಗ್ಗುತ್ತಿದ್ದಾರೆ. ನಾನೇನು ದುಡ್ಡು ಮಾಡಲಿಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ. ಪುತ್ತೂರಿನ ಅಭಿವೃದ್ಧಿ ಮಾಡಬೇಕು ಅಂತ ಕಲ್ಪನೆ ಇಟ್ಕೊಂಡು ಈ ರಾಜಕೀಯಕ್ಕೆ ಬಂದಿದ್ದೀನಿ. 2 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನ ಉದ್ಯಮವನ್ನು ಬದಿಗಿಟ್ಟು ಪ್ರಾಮಾಣಿಕತನ ಕೆಲಸದಿಂದ ಮಾಡಿ ಒಂದಷ್ಟು ಸೇವೆಗಳನ್ನು ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಅನುದಾನಗಳನ್ನು ತಂದು ಒಂದು ಅಚೀವ್ಮೆಂಟನ್ನು ಮಾಡಿದ್ದೀನಿ. ನಾನು ನಿಮ್ಮ ಹತ್ರ ಎಲ್ಲ ವಿನಂತಿ ಮಾಡಿಕೊಳ್ಳೋದು, ಈ ಪುತ್ತೂರಿನ ಅಭಿವೃದ್ಧಿಗಾಗಿ ನೀವೆಲ್ಲ ಸಹಕರಿಸಿ. ನನ್ನ ಪೂರ್ತಿ ಸಮಯವನ್ನು ಈ ಅಭಿವೃದ್ಧಿಗಾಗಿ ಕೊಡ್ತೀನಿ. ನನಗೆ ಆಶೀರ್ವಾದವನ್ನು ಮಾಡಿ ಪುತ್ತೂರನ್ನು ಅತ್ಯಂತ ಈ ಇಡೀ ಭಾಗದ ಇಡೀ ನಮ್ಮ ಕರ್ನಾಟಕದಲ್ಲಿ ಪುತ್ತೂರಿನನ್ನು ನೋಡುವಂಥ ಕೆಲಸವನ್ನು ನಾವೆಲ್ಲ ಮಾಡಲಿಕ್ಕೆ ನೀವು ಕೂಡ ಕೈ ಜೋಡಿಸಿ ಬಂಧುಗಳೇ. ನಾನು ಕೂಡ ಅದಕ್ಕೆ ಪ್ರಯತ್ನವನ್ನು ಮಾಡುವ ಕೆಲಸವನ್ನು ಮಾಡ್ತೇನೆ. ಹೇಳಿ ಕೇಳಿ ಅಶೋಕ್ ಕುಮಾರ್ ರೈ ಹಿಡಿದ ಕೆಲಸವನ್ನು ಬಿಡುವವರಲ್ಲ. ಕ್ಷೇತ್ರಕ್ಕೆ ಯೋಜನೆಗಳನ್ನು ತರುವ ವಿಷಯದಲ್ಲಂತೂ ಅವರನ್ನು ಮೀರಿಸುವವರಿಲ್ಲ. ದಕ್ಷಿಣ ಕನ್ನಡದಲ್ಲಿ ಒಟ್ಟು 9 ಮೆಡಿಕಲ್ ಕಾಲೇಜುಗಳಿವೆ. ಆದರೆ ಅದರಲ್ಲಿ ಒಂದೂ ಸರ್ಕಾರಿ ಕಾಲೇಜ್ ಇಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪಿಸುವುದಾದರೆ ಪುತ್ತೂರಲ್ಲೇ ಸ್ಥಾಪಿಸಬೇಕು ಎಂಬುದು ಪುತ್ತೂರಿಗರ ದಶಕಗಳ ಕೂಗಾಗಿತ್ತು. ಈ ಹಿಂದೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಶಾಸಕರಾಗಿದ್ದಾಗ ಪುತ್ತೂರು ಉಪ್ಪಿನಂಗಡಿ ರಾಜ್ಯ ಹೆದ್ದಾರಿಯ ಪಕ್ಕದ ಸೆಡಿಯಾಪುವಿನಲ್ಲಿ ಬರೋಬ್ಬರಿ 40 ಎಕರೆ ಸರ್ಕಾರಿ ಭೂಮಿಯನ್ನು ಕಾದರಿಸಲಾಗಿತ್ತು. ಆದರೆ ಅದಕ್ಕೆ ಅನುದಾನ ತರಲು ಸಾಧ್ಯವಾಗಿರಲಿಲ್ಲ. ತಾನು ಶಾಸಕನಾದರೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಆರಂಭಿಸಿಯೇ ಸಿದ್ಧ ಎಂದು ಶಪಥ ಮಾಡಿಕೊಂಡಿದ್ದ ಅಶೋಕ್ ಕುಮಾರ್ ರೈ ಅವರು ಶಾಸಕರಾದ ಕೂಡಲೇ ಈ ಬಗ್ಗೆ ಅಗತ್ಯ ತಯಾರಿ ಆರಂಭಿಸಿಯೇ ಬಿಟ್ಟರು. ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ, ಮಾನ್ಯ ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸಂಬಂಧಿಸಿದ ಇಲಾಖೆ ಸಚಿವರಿಗೆ ಮನವರಿಕೆ ಮಾಡಿ 2024-25 ಬಜೆಟ್ನಲ್ಲಿ ಘೋಷಣೆ ಮಾಡಿಸಿಕೊಂಡೇ ಬಂದರು ಅಶೋಕ್ ರೈ. ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇದಕ್ಕಾಗಿ ಈಗಿರುವ 100 ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ಸಾಲಿನಲ್ಲಿ ಕ್ರಮ ವಹಿಸಲಾಗುವುದು. ಅಶೋಕ್ ರೈ ಅವರ ಈ ಬದ್ಧತೆ ನೋಡಿದ ಪುತ್ತೂರಿಗರು ಹೆಮ್ಮೆಯಿಂದ ಸಂಭ್ರಮಿಸಿದ್ದರು. ಅಶೋಕ್ ಕುಮಾರ್ ರೈಗಳಿಗೆ ಮನಸಾರೆ ಹರಸಿ ಹಾರೈಸಿದ್ದರು. ಕಳೆದ ಕೇವಲ 2 ವರ್ಷದ ಅವಧಿಯಲ್ಲಿ ಪುತ್ತೂರಿಗೆ ಅವರು ಏನು ಮಾಡಿದ್ದಾರೆ, ಏನು ಮಾಡಲಿಲ್ಲ ಅಂತ ಕೇಳಿದರೆ ಅದು ಒಂದು ವಿಸ್ಮಯಗಳ ನೋಟ. ಅದು ಮೆಡಿಕಲ್ ಕಾಲೇಜಿನಿಂದ ಹಿಡಿದು ಅದು RTO ಟ್ರ್ಯಾಕ್ವರೆಗೆ 94C ಅಕ್ರಮ ಸಕ್ರಮ ಕಡತಗಳ ವಿಲಾವರಿ ಮಾಡುವವರೆಗೆ ಅಭೂತಪೂರ್ವವಾದಂಥ, ಅದರಲ್ಲಿಯೂ ವಿಶೇಷದಲ್ಲಿ ವಿಶೇಷ ಅಂದರೆ ಪುತ್ತೂರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲದಿದ್ದಂತಹ ಒಂದು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ತರುವಲ್ಲಿ ಸರ್ವ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ DPR ಆಗಿದೆ. ಅಲ್ಲಿ ಇನ್ನೂ ಮೆಡಿಕಲ್ ಕಾಲೇಜ್ ನಮ್ಮ ಸೇಡಿಯಾಪ್ನಲ್ಲಿ ಆಗ್ತದೆ. ಮಹಾತ್ಮ ಗಾಂಧಿ ಕಿ, ಇಂದಿರಾ ಗಾಂಧಿ ಕಿ, ರಾಜೀವ್ ಗಾಂಧಿ ಕಿ, ಮನಮೋಹನ್ ಸಿಂಗ್ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಬಲೋ ಭಾರತ್ ಮಾತಾ ಕಿ, ಅಶೋಕ್ ಕುಮಾರ್ ರೈ ಅವರಿಗೆ. ಈಗ ನಾನು ಹೇಳ್ತೀನಿ, ಅಶೋಕ್ ಕುಮಾರ್ ರೈ ಅವರಿಗೆ, ಅಶೋಕ್ ಕುಮಾರ್ ರೈ ಅವರಿಗೆ. ಈಗ ಬರಬೇಕು, ಈಗ ಹೇಳಬೇಕು, ನಮ್ಮ ಪಕ್ಷ ಅಂತೀನಿ, ನಮ್ಮೆಲ್ಲರ ಹೊಣೆ ಅಂತೇಳಿ ಏನ್ ಹೇಳ್ಬೇಕು, ನಮ್ಮೆಲ್ಲರ ಹೊಣೆ, ನಮ್ಮ ಪಕ್ಷ, ನಮ್ಮ ಹಸ್ತ, ಅಭಯ ಹಸ್ತ. ಯಾಕೆ ಅಭಯ ಹಸ್ತ? ನಮ್ಮೆಲ್ಲರ ಹಸ್ತ. ಇವರು 2 ಕೈ ಎತ್ತಿ, ನಮ್ಮೆಲ್ಲರ ಹಸ್ತ, ನಮ್ಮೆಲ್ಲರ ಹಸ್ತ. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಈ ಪೈಕಿ ನೀರಾವರಿಗೆ 1,010 ಕೋಟಿ ಲಭಿಸಿದ್ದರೆ ರಸ್ತೆ, ಮೂಲಸೌಕರ್ಯ, ವಸತಿ ಇನ್ನಿತರ ಕೆಲಸಗಳಿಗೆ ಬಾಕಿ ನಿಧಿ ಮೀಸಲಿಡಲಾಗಿದೆ. ಟೂರಿಸಂ ಹಬ್ನ ಸಾಕಾರಕ್ಕಾಗಿ ಪುತ್ತೂರು ಪಟ್ಟಣದ ಬಿರುಮಲೆ ಗುಡ್ಡದಲ್ಲಿ ಜಿಲ್ಲೆಯಲ್ಲೇ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ನಿರ್ಮಿಸಲು ತೀರ್ಮಾನಿಸಲಾಗಿದೆ. ಇನ್ನು ಪುತ್ತೂರು ಕ್ಷೇತ್ರದಲ್ಲಿ ಟೆಂಪಲ್ ಟೂರಿಸಂ ಅಭಿವೃದ್ಧಿಗಾಗಿ ಐತಿಹಾಸಿಕ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವನ್ನು 60 ಕೋಟಿ ವೆಚ್ಚದಲ್ಲಿ ಹಾಗೂ ಕೊನೆಯ ನಮ್ಮ ಇವತ್ತಿನ ಕಾರ್ಯಕ್ರಮವಾಗಿ ನಮ್ಮ ಸಾಂಸ್ಕೃತಿಕ ಕುಟುಂಬ ಸಮ್ಮೇಳನ ಕಾಂಗ್ರೆಸ್ ಪಕ್ಷದ, ದಯವಿಟ್ಟು ತಾವು ಉಪಹಾರವನ್ನು ಸೇವಿಸಿದವರು ತಾವೆಲ್ಲ ಈ ಒಂದು
ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದ ಮೇಲೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಂತಹ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ತನ್ನ ಜೀವನದುದ್ದಕ್ಕೂ ಜಾತ್ಯತೀತ ಪರಿಕಲ್ಪನೆ ಮತ್ತು ನಂಬಿಕೆಗಳನ್ನು ಇವತ್ತು ದೃಢ ವಿಶ್ವಾಸಗಳಲ್ಲಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು, ಈ ರಾಜ್ಯದ ಮಾಜಿ ಸಚಿವರು ಆದಂತಹ ಸನ್ಮಾನ್ಯ ರಮಾನಾಥ್ ರೈ, ಬೆಳ್ಳಿಪ್ಪಾಡಿ ರಮಾನಾಥ್ ರೈ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳ್ವ, ಹಾಗೆಯೇ ಬಂಟ್ವಾಳ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಬೇಬಿ ಕುಂದರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೆಳ್ತಂಗಡಿ ಗ್ರಾಮೀಣ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ನಾಗೇಶ್ ಕುಮಾರ್ ಗೌಡ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೆಳ್ತಂಗಡಿ ಗ್ರಾಮೀಣ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಜತ್ ಗೌಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಫಿಯೂಸ್ ರೋಡ್ರಿಗಸ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಯುವಕ ಕಾಂಗ್ರೆಸ್ಸಿನ ಗಟ್ಟಿ ಧ್ವನಿ ನವಾಜ್ ನಮ್ಮೊಂದಿಗಿದ್ದಾರೆ. ನವಾಜ್ರವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಿಲ್ಲಾ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆಗಿದೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಮತ್ತು ಕುಟುಂಬ ಸಮ್ಮಿಲನ ಒಂದು ಕಾರ್ಯಕ್ರಮ ಪುತ್ತೂರು ತಾಲೂಕಿನಲ್ಲಿ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ಇದೊಂದು ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ. ಎಲ್ಲ ಪಕ್ಷದಲ್ಲಿರುವಂಥ ಪಂಚಾಯತ್ ಸದಸ್ಯರಾಗಿರ್ಬೋದು, ನಾಮಿನೇಟ್ ಮೆಂಬರ್ಸ್ ಆಗಿರ್ಬೋದು, ಅಥವಾ ವಲಯಾಧ್ಯಕ್ಷರು, ಬೂತ್ ಅಧ್ಯಕ್ಷರು, ವಿವಿಧ ಹಿರಿಯ ನಾಯಕರುಗಳು, ಹಾಗೆ ಮುಂಚೂಣಿ ಘಟಕದ ಅಧ್ಯಕ್ಷರು, ಇವರೆಲ್ಲರಿಗೆ ಕೂಡ ಒಂದು ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಬಂದ ಕೂಡಲೇ ರಿಜಿಸ್ಟ್ರೇಷನ್ ಕಮಿಟಿಯಿಂದ ನಾವು ರಿಜಿಸ್ಟ್ರೇಷನನ್ನು ಕೂಡ ಕ್ರಮವಾಗಿ ಅತ್ಯಂತ ಶಿಸ್ತಿನಿಂದ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಕೂಪನ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. 1,500 ಒಂದು ಕೂಪನನ್ನು ಕೂಡ ಇವತ್ತು ಶಾಸಕರು ನೀಡ್ತಾ ಇದ್ದಾರೆ. ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಮೂಡಿ ಬರ್ತಾ ಇರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬೇರೆ ಯಾವ ಕಡೆಯಲ್ಲಿ ಕೂಡ ಈ ಥರದ ಒಂದು ಕಾರ್ಯಾಗಾರ ಎಲ್ಲಿ ಕೂಡ ಆಗಲಿಲ್ಲ. ಇದು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಪುತ್ತೂರಿನ MLA ಅವರಿಗೆ ಅಭಿನಂದನೆಗಳು. ಇವತ್ತಿನ ಈ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕಾರಿಣಿ ಸಭೆ ಬಹಳ ಚೆನ್ನಾಗಿ ಆಗಿದೆ. ಎಲ್ಲ ಬಂದವರೆಲ್ಲವರನ್ನು ಕೂಪನ್ ಕೊಟ್ಟು ಮತ್ತು ಸ್ವಾಗತಿಸಿದ್ದಾರೆ. ಎಲ್ಲರ ಮನಸ್ಸನ್ನು ಅವರು ಗೆದ್ದಿದ್ದಾರೆ ಅಂತ ನನ್ನ ಅನಿಸಿಕೆ. ಬಂದ ಎಲ್ಲ ಅತಿಥಿಗಳು ಕೂಡ ತುಂಬ ಸಂತೋಷದಲ್ಲಿದ್ದಾರೆ. ಮತ್ತು ಜನರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಹತ್ತಿರದಿಂದಲೇ ಮನದಟ್ಟು ಮಾಡಿ ಕೊಡುತ್ತಿದ್ದಾರೆ. ಮನಮುಟ್ಟುವಂತೆ ಎಲ್ಲರ ಹತ್ರ ಮಾತಾಡ್ತಾರೆ. ಮುಂದೆಲ್ಲ MLAಗಳು ಸಿಗದಿದ್ದರೆ ಬಹಳ ಕಷ್ಟ ಇತ್ತು. ಈಗ ನಮಗೆ ಮುಕ್ತವಾಗಿ ಅವರಲ್ಲಿ ಮಾತಾಡುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ನನ್ನ ಅಭಿನಂದನೆಗಳು. ನಮಸ್ತೆ, ನಾನು ಸಾಯಿರಾ ಜುಬೇರ್ ಅಂತ, ಸ್ಟೇಟ್ ಇದು ಸೆಕ್ರೆಟರಿ. ಇವತ್ತೊಂದು ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ನಮ್ಮ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿರುವಂತಹ ಅಶೋಕ್ ರೈ ಇವರ ನೇತೃತ್ವದಲ್ಲಿ ರೂಪುಗೊಂಡಿದೆ. ಈ ಕಾರ್ಯಕಾರಿಣಿ ಸಭೆ ಹಾಗೂ ಕಾಂಗ್ರೆಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ, ಇದರಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಏನೆಲ್ಲ ಒಂದು ಆಯೋಜನೆಗಳನ್ನು ರೂಪುಗೊಳಿಸಿದಾರೋ ಇದೆಲ್ಲ ಬಹಳ ಮುಂದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಭಾಳಷ್ಟು ವರ್ಷದಿಂದ ನಾನು ಈ ಪಕ್ಷದಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀನಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ನಮಗೆ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಈ ಮೊದಲು ಎಷ್ಟೋ ಶಾಸಕರು ಪಕ್ಷದಲ್ಲಿ ದುಡಿದಿದ್ದಾರೆ. ಅವರವರ ಮಿತಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ತಂದು ಈ ಪಕ್ಷವನ್ನು ಬಹಳ ಅವರ ಶಕ್ತಿಗೆ ಅನುಸಾರವಾಗಿ ಅವರು ಬಹಳ ಮುಂದೆ ತಂದಿದ್ದಾರೆ. ಆದರೆ ನಮ್ಮ ಈ ಹೆಮ್ಮೆಯ ಶಾಸಕರಾದಂತಹ ಅಶೋಕ್ ರೈ ಅವರು ಇನ್ನೂ ಒಂದು ಮುಂದೆ ಹೆಜ್ಜೆಯನ್ನು ಇಟ್ಕೊಂಡು ಒಂದು ಬಹಳಷ್ಟು ಒಂದು ಪ್ರಯತ್ನದಿಂದ ಒಂದು ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ವಿವಿಧ ಹಂತದ ಕಾರ್ಯಕರ್ತರುಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮನ್ನು ರೂಪುಗೊಳಿಸಿ
ಈ ಕಾಂಗ್ರೆಸ್ ಪಕ್ಷನ ಬಲಪಡಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದು ನಿಜ. ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ಮತ್ತು ಕಾಂಗ್ರೆಸ್ ಕುಟುಂಬ ಸಮ್ಮೇಳನ ಅಂಥೇಳಿ ಈಗಾಗಲೇ 3 ಹಂತದ ಕಾರ್ಯಕ್ರಮ ಮುಗಿದು 4ನೇ ಹಂತಕ್ಕೆ ತಾವು ಸಜ್ಜಾಗ್ತಾ ಇದ್ದೀರಿ. ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಈ ಒಂದು ಕಾರ್ಯಕಾರಿಣಿ ಸಭೆ ತುಂಬ ಮಹತ್ವವನ್ನು ಪಡೆಯುತ್ತದೆ. ಈ ಒಂದು ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಆಯ್ಕೆಯಾಗ್ತಾ ಬಂದಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಶೋಕ್ ರೈ ಅವರು ಗೆದ್ದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪಕ್ಷವನ್ನು ಸುಸಜ್ಜಿತವಾಗಿ ಕಟ್ಟಿ ಭವಿಷ್ಯತ್ತಿನ ದಿನಗಳಲ್ಲಿಯೂ ಕೂಡ ಕಾಂಗ್ರೆಸ್ಸನ್ನು ಭದ್ರವಾಗಿ ನೆಲೆಗೊಳ್ಳಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸುಮಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಶಾಸಕರ ಸಾಧನೆಯನ್ನು ಸೇರಿಸಿಕೊಂಡು ವಿವಿಧ ಹಂತದಲ್ಲಿ ಪಕ್ಷವನ್ನು ಬಲಿಷ್ಠ ಮಾಡುವ ದೃಷ್ಟಿಯಲ್ಲಿ ನಮ್ಮ ಕೆಲಸ ಆಗಬೇಕಾಗಿದೆ. ಕೆಲವು ಸಾರಿ ನಾವು ಉದಾಸೀನ ಮಾಡ್ತೀವಿ. ಶಾಸಕರಾಗಿದ್ದ ಕಾಲ, ಮಂತ್ರಿಯಾಗಿದ್ದ ಕಾಲ ನನ್ನ ಅನುಭವವನ್ನು ನಾನು ಹೇಳಬೇಕಾಗಿದೆ. ನಾವು ತುಂಬ ಕೆಲಸ ಮಾಡಿದ್ದೇವೆ, ನಾವು ಭಾಳಷ್ಟು ಕೆಲಸ ಮಾಡಿದ್ದೇವೆ. ಪಕ್ಷ ಕೆಲಸ ಮಾಡಿದ್ದನ್ನು ಪರಿಗಣಿಸಿ ಜನ ಮತ ಹಾಕ್ತಾರೆ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಇರ್ತದೆ. ಅದು ಸರಿಯೇ, ಅಭಿಪ್ರಾಯ ತಪ್ಪಲ್ಲ. ಆದರೆ ಇವತ್ತಿನ ವರ್ತಮಾನ ದಿನಗಳ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಅವಲೋಕನ ಮಾಡಿದಾಗ ನಾವು ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಪಕ್ಷದ ವರ್ಚಸ್ಸನ್ನು ಉಳಿಸಿಕೊಳ್ಳುವಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಕೂಡ ಇದೆ. ನಮ್ಮ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಇವತ್ತು ಸಾಮಾಜಿಕವಾಗಿ ನಾವು ಮಾತನಾಡಬೇಕು ಅಂತಂದು ಹೇಳಿದರೆ, ಇವತ್ತು ಜಾತಿ, ಧರ್ಮ, ಭಾಷೆಯನ್ನು ಮುಂದಿಟ್ಟುಕೊಂಡು ಧ್ರುವೀಕರಣದ ರಾಜಕೀಯಕ್ಕೆ ಭಾರತೀಯ ಜನತಾ ಪಕ್ಷ ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ ಧ್ರುವೀಕರಣದ ರಾಜಕೀಯವನ್ನು ನಾವು ಹೇಗೆ ನಿಭಾಯಿಸುವುದು ಅಂತ ಹೇಳುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಇಲ್ಲಿ ಈ ಕಾರ್ಯಕ್ರಮ ಬಂದಿದ್ದಾರೆ. ಪುತ್ತೂರು ಕ್ಷೇತ್ರದ ಒಬ್ಬ ಜನಪ್ರಿಯ ಶಾಸಕರಾಗಿದ್ದುಕೊಂಡು ಇವತ್ತು ಪರಿಸ್ಥಿತಿಯ ಒತ್ತಡದಿಂದ ಇವತ್ತು ವಿನಯ್ ಕುಮಾರ್ ಸೊರಕೆ ಅವರು ಈ ಕ್ಷೇತ್ರದಲ್ಲಿ ಮತ್ತೆ ಸೋಲಬೇಕಾದ ಒಂದು ಸಂದರ್ಭ ಕೂಡ ಬಂದಿದೆ. ಇದು ಇದನ್ನು ನಾವು ಗಮನಿಸಬೇಕಾದ ಅಂಶ. ನಾನು ಕೂಡ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ನಾವು ಮಾಡಿದ್ದೇವೆ. ಅದು ಕುಡಿಯುವ ನೀರಿನ ಕಾರ್ಯಕ್ರಮ ಇರ್ಬೋದು, 94C ಕಾರ್ಯಕ್ರಮ ಇರ್ಬೋದು, 94CC ಕಾರ್ಯಕ್ರಮ ಇರ್ಬೋದು, ಅಥವಾ ಬಗ್ರುಕುಂ ಸಾಗುವಳಿಯ ಕಾರ್ಯಕ್ರಮ ಇರ್ಬೋದು, ಅಥವಾ ಹೊಸ ರಸ್ತೆಗಳ ನಿರ್ಮಾಣದ ಕಾರ್ಯಕ್ರಮ ಇರ್ಬೋದು. ಭಾಳ ಮಹತ್ವದ
ನಗರದಲ್ಲಿ ಎಲ್ಲ ವ್ಯವಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಒಂದು ದಿವಸ ನಾವು ಸಿದ್ದರಾಮಯ್ಯನ ತರಿಸಿ ಉದ್ಘಾಟನೆ ಕಾರ್ಯಕ್ರಮ ಒಂದನ್ನೇ ನಾವು ಮಾಡಿದ್ವಿ. ಒಂದು ಸರಿ ಸಿದ್ದರಾಮಯ್ಯ ಹೇಳಿದರು, ಬರೀ ಉದ್ಘಾಟನೆ ಕಾರ್ಯಕ್ರಮ, ಈ ಶಂಕುಸ್ಥಾಪನೆ ಇಲ್ಲ ಅಂತೇಳಿ. ಇದು ನಾನು ಹೇಗೆ ಕೇಳ್ತೀನಿ ಅಂತ ಹೇಳಿದರೆ, ನೀವೆಲ್ಲ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪುತ್ತೂರು ಹೇಳಿ ಕೇಳಿ ಬಹುಶಃ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸು ಒಂದು ಅಗ್ರಸ್ಥಾನವನ್ನು ಪಡೆದರೆ ಮತ್ತೆ ಭಾರತೀಯ ಜನತಾ ಪಕ್ಷ ಅವಕಾಶವನ್ನು ಪಡೆದುಕೊಂಡಿತ್ತು. ಅದನ್ನು ಪಡಿಬೇಕು ಅಂತ ಹೇಳುವಂಥ ಸಾಧನೆ ಕಳಿಸರೆ, ಆದರೆ ಅದು ಉಳಿಸಬೇಕಾದ ಜವಾಬ್ದಾರಿ ಅದು ನಿಮ್ಮ ಹೆಗಲ ಮೇಲಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇವತ್ತು ಸರ್ಕಾರ ನಮ್ಮದಿದೆ. ಸರ್ಕಾರದ ಮೂಲಕ ಬೇರೆ ಬೇರೆ ಭಾಳ ಬಲವಾಗಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ನಾನಿವತ್ತು ನೋಡ್ತಾ ಇದ್ದೀನಿ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರದಲ್ಲಿ ನಾವು ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಭಾರತ ಒಂದು ವಿಶಿಷ್ಟ ಪರಂಪರೆಯುಳ್ಳಂಥ ದೇಶ. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರ್ತಕ್ಕಂಥ ಈ ದೊಡ್ಡ ದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನರನ್ನು ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಜನರಿಗೆ ಸಾಕಷ್ಟು ಸೌಲಭ್ಯನ ಕೊಟ್ಟಿರ್ತಕ್ಕಂಥ ಪಕ್ಷ ನಿಮಗೆಲ್ಲ ಗೊತ್ತಿದೆ. ಆದರೆ ಮತ್ತೆ ಮತ್ತೆ ಅದನ್ನು ಜನತೆಗೆ ನೆನಪಿಸ್ತಕ್ಕಂಥ ಅಗತ್ಯ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ನ್ಯಾಯದ ವಂಚಿತರಾದ ಜನರಿಗೆ, ಬಡವರಿಗೆ ಅತ್ಯಂತ ಹೆಚ್ಚು ಪ್ರಯೋಜನ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ. ಅದನ್ನು ನಾವು ಒಂದೊಂದನ್ನು ಎಳೆಯಾಗಿ ಬಿಡಿಸುವಂಥ ಒಂದು ವಿಷಯವನ್ನು ನಾವು ಜನತೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈಗ ಗ್ಯಾರಂಟಿ ಸ್ಕೀಮುನ ಬಗ್ಗೆ ನಾವು ಮಾತಾಡ್ತೀವಿ. ಇದು ಈ ಒಂದು ಸಿದ್ದರಾಮಯ್ಯನ ಸರ್ಕಾರದ ಅವಧಿಯಲ್ಲಿ ಬಡವರಿಗೆ ಕೊಡಬೇಕಾದಂಥ ಕಾರ್ಯಕ್ರಮಗಳು. ಗ್ಯಾರಂಟಿಗಿಂತಲೂ ಅನೇಕ ಬಡವರ ಸ್ವಾಭಿಮಾನದ ಬದುಕು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕೊಟ್ಟಿದೆ. ಅದರ ಫಲಿತಾಂಶ ಬಹುಶಃ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಭೂ ಮಸೂದೆ ಕಾನೂನು ಕೆಲವು ಸರಿ ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ, ಎಷ್ಟು ಸರಿ ಭೂ ಮಸೂದೆ ಕಾನೂನು ಮಾತಾಡ್ತೀರಿ ಅಂತ. ಅದು ನಮ್ಮಲ್ಲಿ ಆ ಮಾತನ್ನು ನಮ್ಮ ಬಾಯಿಂದ ಬರುವಂತೆ BJPಯವರು ಪ್ರಯತ್ನ ಮಾಡ್ತಾರೆ. ಇವರು ಅದನ್ನು ಹೇಳಬಾರ್ದು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇದು ಜನ ಮರೆತು ಬಿಡಬೇಕು ಅಂತ ಹೇಳುವಂಥದ್ದು ಅವರ ಉದ್ದೇಶ ಇದೆ. ಆದ್ದರಿಂದ ನಾವು ಯಾವುದೇ ಸಂದರ್ಭದಲ್ಲಿ ಭೂ ಮಸೂದೆಯ ಕಾನೂನಿನ ಬಗ್ಗೆ ಜನತೆಗೆ ಇವತ್ತು ತಿಳಿ ಹೇಳಬೇಕಾದ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದರೆ ಇವತ್ತು ಹೊಸ ಪೀಳಿಗೆ ಅವ್ರಿಗೆ ಗೊತ್ತಿಲ್ಲ ಭೂಮಿ ಎಷ್ಟು ಹೇಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು. ಈಗಿನ ವರ್ತಮಾನ ಸಂದರ್ಭ ಪೀಳಿಗೆಗೆ ಗೊತ್ತಿಲ್ಲ. ಹಿಂದಿನ ಪೀಳಿಗೆಯವರು ಬಹುಶಃ ಅವರ ಕಾಲ ಕಳೆದು ಹೋಗಿದೆ. ಅದು ಏನು ಅಂತ ಗೊತ್ತಿಲ್ಲ. ಆದರೆ ಅದನ್ನು ಮತ್ತೆ ನೆನಪಿಸಬೇಕಾದ ಸಂದರ್ಭ ಇದೆ. ಭೂ ಮಸೂದೆ ಕಾನೂನಿನಲ್ಲಿ ಅತ್ಯಂತ ಹೆಚ್ಚು ಭೂಮಿಯನ್ನು ಪಡೆದಿರ್ತಕ್ಕಂಥ ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉಳುವಣೆ ಒಳಗಡೆ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಹೋರಾಟದಲ್ಲಿ ಬಹುಶಃ ನಮ್ಮಲ್ಲಿ ಆದಂಥ ಭೂ ಮಸೂದೆ ಕಾನೂನು ದೇಶದ ಇತರ ಭಾಗದಲ್ಲಿಗಿಂತಲೂ ಪ್ರಗತಿಪರವಾದ ಭೂ ಮಸೂದೆ ಕಾನೂನು. ಕೇರಳದಲ್ಲಿ ಆಗಿರ್ತಕ್ಕಂಥ ಭೂ ಮಸೂದೆ ಕಾನೂನಿಗಿಂತಲೂ ಹೆಚ್ಚು ಪ್ರಗತಿಪರವಾದಂಥ ವಿಚಾರವುಳ್ಳಂಥ ಒಂದು ಭೂ ಮಸೂದೆ ಕಾನೂನು ಜಾರಿಯಾಗಿದ್ದರೆ ಅದು ಕರ್ನಾಟಕದಲ್ಲಿ ಆಗಿದೆ. ಅದರಲ್ಲಿ ಹೆಚ್ಚು ಲಾಭ ಪಡೆದತಕ್ಕ ಜನ ಇರತಕ್ಕಂಥ ಜಿಲ್ಲೆ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾನು ಒಂದು ಮಾತನ್ನು ನೀವು ಗಮನಿಸಬೇಕು.
ಒಂದೇ ಒಂದು ಮಾತನ್ನು ನೀವು ಅದನ್ನು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೀನಿ. ಒಂದು ಕಾಲದಲ್ಲಿ ಭೂಮಸ್ತೆ ಕಾನೂನು ಬರೋದಕ್ಕೆ ಮೊದಲು ನನ್ನ ಹಿರಿಯರು ಹೇಳಿರ್ತಕ್ಕಂಥ ಮಾತನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಗ್ರಾಮದಲ್ಲಿ ಪಟ್ಟಾದಾರರು ಎಷ್ಟಿದ್ರು ಅಂತೇಳಿ, ಹಕ್ಕುಪತ್ರ ಇದ್ದಂಥವ್ರು ಒಂದೊಂದು ಗ್ರಾಮದಲ್ಲಿ ಎಷ್ಟಿರ್ಬೋದು? ಒಂದೊಂದು ಗ್ರಾಮದಲ್ಲಿ ಒಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಪಟ್ಟಾದಾರರು, ಭೂಮಸ್ತೆ ಕಾನೂನು ಬರೋದಕ್ಕಿಂತ ಮೊದಲು ಪಟ್ಟಾದಾರರು ಒಂದು ಗ್ರಾಮದಲ್ಲಿ 10ರಿಂದ 15 ಮಂದಿ ಪಟ್ಟಾದಾರರು ಇರತಕ್ಕಂಥ ಗ್ರಾಮಗಳಿರ್ಬೋದು. 10ರಿಂದ 15, 20, 25 ಪಟ್ಟಾದಾರರು ಇರತಕ್ಕಂಥ ಗ್ರಾಮಗಳಿತ್ತು. ಆದರೆ ಇವತ್ತು ಅದೇ ಗ್ರಾಮದಲ್ಲಿ 1,000, 2,000ಕ್ಕಿಂತಲೂ ಹೆಚ್ಚು ಪಟ್ಟಾದಾರರು ಅದೇ ಗ್ರಾಮದಲ್ಲಿ ಇದ್ದಾರೆ. ಆ ಪಟ್ಟಾದಾರಿಕೆ ಎಲ್ಲಿಂದ ಬಂತು? ಮಳೆ ಬಂದಾಗಿ ಆಕಾಶದಲ್ಲಿ ಬಂದಂಥ ಪಟ್ಟಾದಾರಿಕೆ ಅಲ್ಲ, ಅದು ಭೂಮಸ್ತೆ ಕಾನೂನು ಬಂತು. ಆ ಭೂಮಿ ಕಾನೂನಿನಲ್ಲಿ ಭೂಮಿ ಸಿಕ್ಕಿದವನು ಪಟ್ಟಾದಾರ. ಅಕ್ರಮ ಸಕ್ರಮ ಕಾನೂನು ಬಂತು. ಅಕ್ರಮ ಸಕ್ರಮ ಕಾನೂನಿನ ಪ್ರಕಾರ ಭೂಮಿ ಸಿಕ್ಕಿದವನು ಪಟ್ಟಾದಾರ. ಬಡವರಿಗೆ ದರ್ಖಾಸ್ತು ಕೊಡುವಂಥ ಕಾರ್ಯಕ್ರಮ ಇತ್ತು ಒಂದು, ಸಾಮಾಜಿಕ ವಂಚಿತರ ಆ ದರ್ಖಾಸ್ತು ಸಿಕ್ಕಿದವನು ಪಟ್ಟಾದಾರ ಆದ. ಹಾಗೆಯೇ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಬಂತು. ಕಾಂಗ್ರೆಸ್ನ ಶ್ರೀಮತಿ ಇಂದಿರಾ ಗಾಂಧಿಯವರ 20 ಅಂಶದ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ನಿವೇಶನ ಕೊಡ್ತಕ್ಕಂಥ, ಆ ನಿವೇಶನ ಕೊಡುವ ಸಿಗುವಂಥವನಿಗೆ ಕೂಡ ಪಟ್ಟಾದಾರಿಕೆ ಬಂತು. 94C ಬಂತು ಮೊನ್ನೆ. ಆ 94Cಯಲ್ಲಿ ಕೂಡ ಭಾಳಷ್ಟು ಮಂದಿ ಪಟ್ಟಾದಾರಕ್ಕೆ ಸಿಕ್ಕಿದೆ. ಈ ಭೂಮಸ್ತೆ ಕಾನೂನು ಅಥವಾ ಬಗುರುಕುಂ ಸಾಗೋಲಿ, ನಿವೇಶನ ಕೊಡ್ತಕ್ಕಂಥದ್ದು, ದರಖಾಸ್ತು ಕೊಡ್ತಕ್ಕಂಥದ್ದು, ಅಥವಾ 94C ಮತ್ತು CC ಕೊಡ್ತಕ್ಕಂಥದ್ದು, ಇಷ್ಟು ಪಟ್ಟಾದಾರಿಕೆ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈಗ ಚಪ್ಪಳು ತಟ್ತೀರಿ, ಮನೆಗೆ ಹೋಗಿ ಮರೆತು ಬಿಡ್ತೀರಿ. ಇದನ್ನು ಇನ್ನೊಬ್ಬನು ಹೇಳುವಂಥ ಧೈರ್ಯನೂ ಇಲ್ಲ, ಅಂಥ ಹುಮ್ಮಸ್ಸು ನಿಮ್ಮಲ್ಲಿ ಇರುವುದಿಲ್ಲ ಅಂತ ಹೇಳುವಂಥದ್ದು ನಾನು ತಪ್ಪು. ನೀವು ಅದನ್ನು ನಾನು ತಪ್ಪಾಗಿ ತಿಳ್ಕೊಳ್ಬೇಡಿ. ಇದು ವಿಚಾರ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮ, ಇದು ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದೆ. ಇವತ್ತು ಗ್ಯಾರಂಟಿ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಕಳೆದ ಸಾರಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಅಭಿಪ್ರಾಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅದ್ಭುತವಾದ ಕೆಲಸ ಆಗಿದೆ. ಅದ್ಭುತ ಕೆಲಸ. ಅದು 5 ವರ್ಷದ ಅವಧಿ ಅಂತೇಳಿ ಸುವರ್ಣ ಯುಗ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ನಾನು ಕಂಡ ಸತ್ಯ. ಅದು ಎಷ್ಟು ಅದನ್ನು ಒಪ್ತಿರಿ ಬಿಡ್ತೀರಿ ಅದಲ್ಲ, ಅದೊಂದು ಸುವರ್ಣ ಯುಗ. ಯಾವುದೂ ಆಗಿಲ್ಲ. ಇವತ್ತು ಈ ಜಿಲ್ಲೆಯ ಎಲ್ಲ ಮಿನಿ ವಿಧಾನಸೌಧಗಳು ಆ ಕಾಲದಲ್ಲಿ ಆಯಿತು ಅಲ್ವಾ MS ಮೊಹಮ್ಮದ್ರೆ? ಏನೂ ಆಗಿಲ್ಲ. ಬಹುಶಃ ಮಿನಿ ವಿಧಾನಸೌಧದಲ್ಲಿ ಇರ್ಬೋದು. ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಂದು ಯೋಜನೆ ಬಂದು ನದಿಗಳಿಗೆ ಅಣೆಕಟ್ಟನ್ನು ಮಾಡ್ತಕ್ಕಂಥ, ಅದು ಎಲ್ಲಿಂದ ಬಂದಿದೆ ಅಂತ ಆಗಿನ ಚುನಾಯಿತ ಜನಪ್ರತಿನಿಧಿಗಳಿಗೆ ಅದು ಗೊತ್ತಾಗದ ರೀತಿಯಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗಿದೆ. ಬಹುಶಃ ಅನೇಕ ಪಶ್ಚಿಮ ವಾಹಿನಿ ಯೋಜನೆಯಲ್ಲಿ ಅಣೆಕಟ್ಟುಗಳು, ಅದು ಅದರಲ್ಲಿ ಡಾಮರಿಕ ರಸ್ತೆಗಳು. ಇವತ್ತು ಎಲ್ಲ ಇದು ಕುಡಿಯುವ ನೀರಿನ ಸಮಸ್ಯೆಯಿಂದ ಹಿಡಿದು ಅಂತರ್ಜಲವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದು ಅನುಕೂಲ ಆಗಿದೆ. ಕೆಲವು ನಮ್ಮ ಕಡೆ ಇವತ್ತು ನದಿಯಿಂದ ನೀರನ್ನು ಎತ್ತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ನೀರು ಉಣಿಸ್ತಕ್ಕಂಥ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ವ್ಯಾಪಕವಾಗಿ ಆಗಿದೆ. ಅನೇಕ ಕ್ಷೇತ್ರದಲ್ಲಿ ಆಗಿದೆ. ಇನ್ನಿತರ ಅನೇಕ ಕ್ಷೇತ್ರದಲ್ಲಿ ಈಗ ಆಗ್ತಾಯಿದೆ. ಈ ಒಂದು ವಿಚಾರದಲ್ಲಿ ಕೂಡ ನಾವು ಜನತೆಗೆ ಹೇಳಬೇಕಾದ ವಿಚಾರ ಇದೆ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದು ಖಾತ್ರಿ ಯೋಜನೆ ಬಂತು. ಆ ಉದ್ಯೋಗ ಖಾತ್ರಿ ಯೋಜನೆ ಬಹುಶಃ ಇವತ್ತು ಪಂಚಾಯತ್ ವ್ಯವಸ್ಥೆಯಲ್ಲಿ ಒಂದು ಊರಿನ ಜನರ ಕೆಲಸ ಮಾಡಲಿಕ್ಕೆ ದೊಡ್ಡ ಒಂದು ಅನುಕೂಲ ಆಗಿದೆ ಉದ್ಯೋಗ ಖಾತ್ರಿ ಯೋಜನೆ. ಪಂಚಾಯತ್ ವಿಕೇಂದ್ರೀಕರಣ, ಪಂಚಾಯತಿನ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇವತ್ತು ಪಂಚಾಯತ್ ಅಂತ ಹೇಳಿದ್ರೆ ನಮ್ಮ ಹಿರಿಯರ ಕಾಲ ಇತ್ತು. ಹೇಗೆ ಪಂಚಾಯತ್ ಇತ್ತು ಅಂತೇಳಿ ಊರಿನ ಹಿರಿಯರೊಬ್ಬ ಪಂಚಾಯತ್ನ ಅಧ್ಯಕ್ಷ. ಪೆರ್ನೆಯಲ್ಲಿ ನನ್ನ ತಂದೆ ಕೂಡ 30 ವರ್ಷ ಅಧ್ಯಕ್ಷರು. MS ಮೊದಲು ಗೊತ್ತಿದೆ, 30 ವರ್ಷ ಅಧ್ಯಕ್ಷರು. ಸಂಘಬೆಟ್ಟ ನನ್ನ ಮಾವ 30 ವರ್ಷ ಅಧ್ಯಕ್ಷರು ಅಂದರೆ ಊರಿನ ಹಿರಿಯರೊಬ್ಬ ಅಧ್ಯಕ್ಷ. ಅದರಲ್ಲಿ ಏನಾಗ್ತಿತ್ತು ಹೋಗ್ತಿತ್ತು ಅಂತ ನಾವು ಗೊತ್ತಿಲ್ಲ. ನಂತರದ ಪಂಚಾಯತ್ ವ್ಯವಸ್ಥೆ ಆಯಿತು, ಬದಲಾವಣೆ ಆಯಿತು. ಆ ಪಂಚಾಯತ್ನಲ್ಲಿ ಎಷ್ಟು ಅವಕಾಶ ಇತ್ತು, ಅಧಿಕಾರ ಇತ್ತು ಅಂತ ಹೇಳೋದನ್ನು ಕೂಡ ನಾವು ವಿಮರ್ಶೆ ಮಾಡಬೇಕಾಗಿದೆ. ರಾಜೀವ್ ಗಾಂಧಿಯವರೊಂದು ಆಶೆ ಇತ್ತು ಅವರು ಅಧಿಕಾರಕ್ಕೆ ಬಂದಾಗ.
ಪಂಚಾಯತ್ ವಿಕೇಂದ್ರೀಕರಣ ಬರಬೇಕು ಅಂತೇಳಿ ಅವರು ಒಂದು ಮಾತನ್ನು ಹೇಳ್ತಿದ್ರು, ದೇಶದ ಸರ್ಕಾರ 100 ರೂಪಾಯಿಯನ್ನು ಬಿಡುಗಡೆ ಮಾಡಿದರೆ ಅದು ಜನತೆಗೆ ಮುಟ್ಟುವಾಗ 10 ರೂಪಾಯಿಯಾಗಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ಪಂಚಾಯತ್ ವಿಕೇಂದ್ರೀಕರಣ ಆಗಬೇಕು, ದುಡ್ಡು ನೇರವಾಗಿ ಪಂಚಾಯತ್ಗೆ ಬರುವಂಥದ್ದೇ ಆಗಬೇಕು ಅಂತ ಹೇಳುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ 73-74 ತಿದ್ದುಪಡಿಯನ್ನು ಅವರು ಪಾರ್ಲಿಮೆಂಟಲ್ಲಿ ಮಂಡಿಸಿದರು. ಆಗಿನ BJP ಸರ್ಕಾರ, ಇದು ತಾವು ಗಮನಿಸಬೇಕಾದ ವಿಚಾರ, ಆಗಿನ BJP ಸರ್ಕಾರ ಈ ತಿದ್ದುಪಡಿಯನ್ನು ವಿರೋಧ ಮಾಡಿದ್ದರಿಂದಾಗಿ ರಾಜೀವ್ ಗಾಂಧಿಯವರಿಗೆ ತಿದ್ದುಪಡಿಯನ್ನು ಮಂಡನೆ ಮಾಡಿ ಅದನ್ನು ಮಂಜೂರಾತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಕಾರಣ ಏನು ಅಂತ ಹೇಳಿದರೆ, ಈ ಪಂಚಾಯತ್ ರಾಜ್ ತಿದ್ದುಪಡಿಗೆ ಭಾರತೀಯ ಜನತಾ ಪಕ್ಷದ ವಿರೋಧದಿಂದಾಗಿ ತಿದ್ದುಪಡಿ ಆಗಿಲ್ಲ. ಅದು ಕೂಡ ನೀವು ಗಮನಿಸಬೇಕು. ಯಾರಾದರೂ BJP ದೊಡ್ಡಸ್ತಿಕೆ ಮಾತಾಡಿದ್ರೆ ನೇರವಾಗಿ ಮುಖಕ್ಕೆ ಮಾತಾಡಬೇಕು. ಪಂಚಾಯತ್ ವಿಕೇಂದ್ರೀಕರಣ ಬರಬಾರ್ದು ಅಂತೇಳಿ ನೀವು ಮಸೂದೆಯನ್ನು ಸೋಲಿಸಿದವರು ನೀವು ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಬೇಕಾಗಿದೆ. ನಂತರ ಬಂದ ಸರ್ಕಾರ ಕೂಡ, ನಂತರ ಕಾಂಗ್ರೆಸ್ ಹೋದ ಬೇರೆ ಸರ್ಕಾರ ಬಂದಾಗಲೂ ಕೂಡ ತಿದ್ದುಪಡಿ ಬರಲಿಲ್ಲ. 73-74 ತಿದ್ದುಪಡಿ. ನಂತರ ನರಸಿಂಹರಾಯ ಸರ್ಕಾರ ಬಂದಾಗ ರಾಜೀವ್ ಗಾಂಧಿ ಕನಸಿನ 73-74 ತಿದ್ದುಪಡಿಯನ್ನು ತರೋದರ ಮೂಲಕ ಈ ದೇಶಾದ್ಯಂತ ಪಂಚಾಯತ್ ವಿಕೇಂದ್ರೀಕರಣ ಬರತಕ್ಕಂಥ ಕಾರ್ಯ. ಇವತ್ತು ಕೇಂದ್ರೀಕರಣ ಬಂದ ನಂತರ ಸರ್ಕಾರದ ಕಾರ್ಯಕ್ರಮಗಳು ಯಥಾವತ್ತಾಗಿ ಜಿಲ್ಲಾ ಪಂಚಾಯತ್ ಬರಲಿಕ್ಕೆ ಶುರುವಾಯಿತು. ನನ್ನ ತಿಳುವಳಿಕೆ ಪ್ರಕಾರ ನಾನು ಒಂದು ಉದಾಹರಣೆಯನ್ನು ಹೇಳುವಂಥದ್ದು, ಸರ್ವಶಿಕ್ಷಾ ಅಭಿಯಾನ, ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೀರಿ. ಒಂದು ಕಾಲದ ಸರ್ವಶಿಕ್ಷಾ ಅಭಿಯಾನದಲ್ಲಿ ಸ್ವಲ್ಪ ಹಣ ಬರ್ತಾಯಿತ್ತು, ಅದಕ್ಕೆ ಅದು ಬರ್ತಾಯಿತ್ತು, ಅದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಪಂಚಾಯತ್ ರಾಜ್ ತಿದ್ದುಪಡಿ ಬಂದ ನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಿಲ್ಲಾ ಪಂಚಾಯತಿಗೆ 70-80 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ಬಂತು. MS ಮಹೋದಯರು ಹೇಳಬೇಕಾದಕ್ಕೆ ಸಾಕ್ಷಿದ್ದಾರೆ ಅನ್ನುವಂಥ ಮಾತು. 70-80 ಕೋಟಿ ಒಂದು ಜಿಲ್ಲಾ ಪಂಚಾಯತಿ. ಈ ರೀತಿಯ ದುಡ್ಡು ಕನ್ಯಾಕುಮಾರದ ಹಿಡಿದು ಹಿಮಾಲಯದವರೆಗೆ ಇರ್ತಕ್ಕಂಥ ಎಲ್ಲ ಪಂಚಾಯತಿಗಳಿಗೆ ಈ ರೀತಿಯ ದುಡ್ಡು ಬಂತು. ಎಲ್ಲ ಕ್ಲಾಸ್ ರೂಮ್ ಕೊಡಿಸ್ತಕ್ಕಂಥ, ಇನ್ನೊಂದು ಕೊಡಿಸ್ತಕ್ಕಂಥದ್ದು, ಶಿಕ್ಷಣ ಇಲಾಖೆಗೆ ಮೂಲಭೂತ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ದೊಡ್ಡ ಕೆಲಸ ಆ ಕಾಲದಲ್ಲಿ. ಅದು ರಾಷ್ಟ್ರೀಯ ಗ್ರಾಮೀಣ ರಾಜೀವ್ ಗಾಂಧಿ ಡ್ರಿಂಕಿಂಗ್ ಮಿಷನ್ ಇರ್ಬೋದು, ಅಥವಾ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದ ಕಾರ್ಯಕ್ರಮ ಇರ್ಬೋದು, ಅಥವಾ ರಾಷ್ಟ್ರೀಯ ಕೃಷಿ ಅಭಿಯಾನದ ಕಾರ್ಯಕ್ರಮ ಇರ್ಬೋದು. ಅದು ಯಥಾವತ್ತಾಗಿ ನೇರವಾಗಿ ದುಡ್ಡು ಜಿಲ್ಲಾಧಿಕಾರಿ ಜಿಲ್ಲಾ ಪರಿಷತ್ನ ಮೂಲಕ ಬರೋದ್ರ ಮೂಲಕ ಅಭ್ಯರ್ಥಿಗೆ ಒಂದು ಹೊಸ ಚೇತನ ಸಿಕ್ಕಿದೆ ಅಂತ ಹೇಳ್ತಕ್ಕಂಥ ಮಾತು. ನೀವು ಮತ್ತೊಮ್ಮೆ ಸರ್ವಶಿಕ್ಷಾ ಅಭಿಯಾನ, ಮತ್ತೊಮ್ಮೆ ನಾನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಮಾತಾಡಬೇಕು ಅಂತಂದರೆ, ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ದೊಡ್ಡ ಮೊತ್ತದ ಹಣ ಬಹುಶಃ ನೇರವಾಗಿ ಜಿಲ್ಲಾ ಪಂಚಾಯತ್ ಬಂದು, ಆ ಜಿಲ್ಲಾ ಪಂಚಾಯತ್ ಬಂದ ಕಾರಣಕ್ಕಾಗಿ ಬಹುಶಃ ನಮಗೆ ಈ ಜಿಲ್ಲೆಗೆ ತುಂಬ ಪ್ರಯೋಜನ ಆಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಈ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾತಾಡಬೇಕು. ಆ ಕಾಲದ ನಂತರ ಇವತ್ತು ರಸ್ತೆಗಳು ಆಗಲಿ, ಕುಡಿಯುವ ನೀರಿನ ಸಮಸ್ಯೆಗಳಾಗಲಿ, ಇವತ್ತು ಗ್ರಾಮೀಣ ಭಾಗದ ಒಂದು ಹೊಸ ಚೇತನ ಆಗಿದೆ. ಇವತ್ತು ನಿಮ್ಮ ಗ್ರಾಮೀಣ ಭಾಗದಲ್ಲಿ ಏನಾದರೂ ಇಂಥ ಪರಿಣಾಮಕಾರಿ ಬೆಳವಣಿಗೆ ಆಗಿದ್ದರೆ, ಇದು ಸುಸೂತ್ರವಾದ ರಸ್ತೆಗಳು ಇನ್ನೊಂದು ಇದ್ದರೆ ಅದಕ್ಕೆ ಮುಖ್ಯ ಕಾರಣ ವಿಕೇಂದ್ರೀಕರಣ ಪರಿಕಲ್ಪನೆ ಅಡಿಯಲ್ಲಿ ಆದಂಥ ಕಾರ್ಯಕ್ರಮದ ಮೂಲಕ ಆಯಿತು ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ. ಇದು ಒಂದು ಕಾರ್ಯಕ್ರಮ. ಅದಕ್ಕೆ ಹಿಂದೆ ಹೋಗುವ ಇವತ್ತು ಋಣ ಪರಿಹಾರ ಕಾಯ್ದೆ ಅಂತ ಹೇಳಿದರೆ ಇವತ್ತು ದೇವರಾಜ ಅರಸು ಋಣ ಪರಿಹಾರ ಕಾಯ್ದೆ ಅಂತ ಹೇಳಿದರೆ ಏನು? ಒಂದು ಸಂದರ್ಭದಲ್ಲಿ ಭಾಳ ಸಮಸ್ಯೆ ಇದ್ದು ಜನ ಊಟಕ್ಕಿಲ್ಲದೆ ಇರ್ತಕ್ಕಂಥ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಯಾರಿಂದ ಒಂದು ಸಾಲವನ್ನು ಪಡ್ಕೊಂಡು ಅಥವಾ ಊಟಕ್ಕಾಗಿ ಅಥವಾ ಒಂದು ಅಕ್ಕಿಗೆ ಅದಕ್ಕೆ ಒಂದು ಮುಡಿ ಅಕ್ಕಿಗೆ 1.5 ಮುಡಿ ಕೊಡುವಂಥ ಕಾರ್ಯಕ್ರಮದ ಮೂಲಕ ಅವರಿಗೆ ಕೊಡ್ತಕ್ಕಂಥ ಬಡವರಿಗೆ ಅನ್ನಕ್ಕಾಗಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮ, ಅಥವಾ ಚೆಂಬು ಚರಿಗೆಗಳನ್ನ ಇಲ್ಲ ಚೆಂಬು ಚರಿಗೆಯನ್ನು ಮಾತ್ರ ಅಡವುದಿದ್ದು ಐಟು ಒಣಸು ಮಲ್ತ ಇಪ್ಪನ ಕಾಲೊಂಜಿತ್ತನು ಅಂಚಿನ ಅನೇಕ ಒಂಜಿ ಕಾರ್ಯಕ್ರಮ ಋಣ ಪರಿಹಾರ ಕಾಯ್ದೆ ಅಂತ ಪಂಡ ಬಡವರು ಎಂಚಿನ ಮಾತ ಸಾಲ ತೆಗೆದಿರ ಗ್ರಾಮೀಣ ಭಾಗಗಳು ಆ ಸಾಲ ಅವು ಕಟ್ಟಂತೆಯೇ ಜಾಡೆ ಆಪಣಂಚಿನ ಕಾರ್ಯಕ್ರಮ ಪಿರ ಕಟ್ಟರೆ ಅವು ಚೆಂಬು ಚರಿಗೆ ಅಡಾಗೋದಿಪ್ಪು ಕುಡಂಜಿ ಅಡಾಗೋದಿತ್ತು ಅವು ಕಟ್ಟಂದೆನೇ ಜಾರಿ ಮಲ್ಪನ ಒಂಜೆ ಜಾಡೆ ಮಲ್ಪನ ಒಂಜಿ ಕಾರ್ಯಕ್ರಮ ಇವತ್ತೋ ಬಡವರಿಗೆ ಅಕ್ಕಲಿನ ಋಣವನ್ನು ಪರಿಹಾರ ಮಲ್ಪನಂಚ ಕಾರ್ಯಕ್ರಮ ಮಲ್ಲ ಮಟ್ಟದ ಆಂಡಿ ಬಂದ ಕೂಡ ನಮ್ಮ ಅರ್ಥ ಮಾಡ್ತೀವಿ ಮುಂದಲ ಒಂಜಿ ಕಾರ್ಯಕ್ರಮ ಇನ್ನು ನಮ್ಮ
ಕುಡೊಂಜಿ ಪಾತ್ರದಲ್ಲಿ ಅನೇಕ ಏನೇ ನಮ್ಮ ಬಡವರಿಗೆ ಇಲ್ಲಿ ಕಟ್ಟದ ಕೊರಪಿನ ಕಾರ್ಯಕ್ರಮ ಇಪ್ಪು ಬಹುಶಃ ಮಲ್ಲ ಮಟ್ಟಡ್ ಬಡವರಿಗೆ ಇಲ್ಲಿ ಕಟ್ಟದ ಕೊರಪಿನ ಕಾರ್ಯಕ್ರಮ ಐಟ್ ಒಂಜಿ ಎಲ್ಲೇ ಸಾಲ ಉಂಟು ಅವು ಜನಕ್ಕೂ ಗೊತ್ತಿದೆ ಆ ಸಾಲವನ್ನೇ ಒರೆದಿತ್ತು ಅಕ್ಕಲ ಹಕ್ಕುಪತ್ರ ತಾಲೂಕು ಆಫೀಸರ್ ಪ್ಲಜ್ ಆದಿತ್ತು ಅಡವು ಪಾಡ್ದು ಇಲ್ಲಿ ಕಟ್ಟ ಆಶ್ರಯ ಇಲ್ಲಿ ಕೊರಪ ದುಡ್ಡು ಐಕೊಂಜಿ ಅಡವು ಬಹುಶಃ ಏರಿಯಾ ಗೊತ್ತಿಜ್ಜಿ ಆ ಒಂಜಿ ದುಡ್ಡು ಪಿರ ಕಟ್ಟೋಡು ಐದು ಐನು ಏರ್ಲ ಕಟ್ಟಿದ್ದೆ ನಾವು ಅಂಚನೆ ಇತ್ತು ಸಿದ್ದರಾಮಯ್ಯನ ಸರ್ಕಾರ ಒಂದು ಬಂದಾಗ ಐನ ಮಾಪಿ ಮಲ್ತದೆ ನೇರವಾದ ಬಾತ ಪಾಪದಕ್ಕೆ ಪೂರ್ಣಂದ ಕಾಸಿನ ದೆತ್ತೊಂದನೇ ಹಕ್ಕುಪತ್ರ ಪಿರ ಕೊಡ್ತಂಜೆ ವಿಚಾರ ಕೂಡ ನಿಂಕ್ಲಿ ಗೊತ್ತಿದ್ದೆ ಒಂದು ಕಾರ್ಯಕ್ರಮ ಅಂಚನೆ ಒಂದು ಸಂದರ್ಭಡು ಕರೆಂಟಿದ ಬಾಕಿ ಯಾವುದು ಇಲ್ಲದ ಸಂಪರ್ಕ ಕಡಿತ ಮಲ್ತ ಇತ್ತಿನ ಕಾಲೋಡು ಮಾತ ಒಂಜಿ ಸರ್ತಿದ ಕರೆಂಟ್ದ ಬಿಲ್ಲನ್ನು ಮಾಪು ಮಲ್ತಂಜನ ಕಾರ್ಯಕ್ರಮ ಮಲ್ತಿತ್ತ ಅವು ಸಿದ್ದರಾಮಯ್ಯನ ಸರ್ಕಾರ ಆ ಕಾಲೋಡು ಬಂದ ಪಾತ್ರನು ಕೂಡ ಅನ್ಬೋದು ಎಲ್ಲ ವಿಷಯ ಹತ್ತು ಭಾರಿ ಮಲ್ಲ ವಿಷಯ ಅಂದು ಏನೇ ಮಲ್ಪಂದ ಬೇತೆ ಸರ್ಕಾರ ಬತ್ತಿಲ್ಲ ಮಲ್ತಿದ್ದೆ ಒಂದು ಮಾತ ಇಂಚಿನ ಅನೇಕ ವಿಚಾರ ನಮ್ಮ ಎಲ್ಲೆಲ್ಲಿ ವಿಚಾರ ಐನು ಮಾತ ಜನತೆಗೂ ನೆನಪು ಮಲ್ಪನ ಅಗತ್ಯ ಉಂಡು ಬಂದ ಪಾತ್ರನು ಕೂಡ ಯಾನು ಈ ಸಂದರ್ಭ ಇನ್ನು ಅನೇಕ ವಿಷಯ ಇನ್ನು ಶಾಲೆಗೆ ಮಧ್ಯಾಹ್ನದ ಬಿಸಿ ಊಟ ಎಂಕ್ಲು ಶಾಲೆ ಓದಿದ್ದ ಎಂಕ್ಲೆ ಒಣಸುಂಡ ಸರಿಯಾದ ಮಲ್ಲಕ್ಲೆಗೆ ಶ್ರೀಮಂತರನ್ನ ಜೋಕ್ಲೆಗೆ ಒಣಸಿತ್ತನ ಪಾಪದಾಗಿ ಶಾಲೆ ಒಣಸಿಜ್ಜಂದನೇ ಕಲ್ತನಾಗ್ಲಿ ಇತ್ತು ಜನ ಬುತ್ತಿ ಕೊಡ ಇರಲ್ಲ ಬುತ್ತಿ ಕೊಡಪ್ಪ ಶಕ್ತಿ ಚಂದನ್ನ ಕುಟುಂಬಲಿತ್ತು ಅಂಚಿನ ಸಂದರ್ಭಡು ಮಧ್ಯಾಹ್ನದ ಬಿಸಿ ಊಟ ಜೋಕ್ಲ ಪಾಲಿಗೆ ಏತ್ತು ಮಲ್ಲ ಭಾಗ್ಯಾಂಡ ಬಂದ ಪಾತ್ರನು ಕೂಡ ಏನು ಬಂದ ಮುಂದುಲ ಕಾಂಗ್ರೆಸ್ ಒಂದು ಕಾರ್ಯಕ್ರಮ ಅದಲ್ಲ ರೈತರಿಗೆ ಕೃಷಿ ಮಲ್ತದ ರೈತರಿಗೆ ಧರ್ಮಾರ್ಥ ಪಂಪ್ ಸೆಟ್ ಕರೆಂಟ್ ಕೊರನಂಜಿ ಸರ್ಕಾರ ಏರ್ಬಂಡ ಅವು ಕಾಂಗ್ರೆಸ್ ಸರ್ಕಾರ ಬಂದು ಕೂಡ ನಿಖಿಲ ಅರ್ಥ ಮಾಡ್ತವೆ ಒಂದು ಇಂಚ ಬೇತೆ ವಿಚಾರಗಳು ಕೂಡ ಇನ್ನು ಬೇತೆ ವಿಚಾರ ಕೂಡ ಬಡವರಿಗೆ ಎಂಚಿನ ಬೋರ್ಡು ಐನು ವಾವಾ ಸಂದರ್ಭಡು ಕಾಂಗ್ರೆಸ್ ಸರ್ಕಾರ ಬತ್ತಂದು ಪ್ರತಿ ಸಂದರ್ಭಡ್ಲ ಬಡವರಿನ ಕಾರ್ಯಕ್ರಮವನ್ನು ಯಥಾವತ್ತಾಗಿ ನಿರಂತರವಾದ ಮಲ್ತದ ಬೈದಂಚ ಸರ್ಕಾರ ಇತ್ತು ನನ್ನ ಕಾಂಗ್ರೆಸ್ ಸರ್ಕಾರ ಮಾತ್ರ ಎಂದು ಬಂದ ಪಾತ್ರನು ನಿಖಿಲೆ ಗಮನಗೆ ಅನುಕೂಲ ಅನೇಕ ಕಾರ್ಯಕ್ರಮ ಐನೇ ವಿದ್ಯಾಸಿರಿ ಕಾರ್ಯಕ್ರಮ ಭಾರಿ ಮಲ್ಲ ಕಾರ್ಯಕ್ರಮ ಅವು ಇತ್ತ ಎಂಚ ಉಣ್ಣಿಗೆ ಗೊತ್ತಿದೆ ಎಂಕ್ಲಿನ ವಿಚಾರ ಬಂದು ಏನೇ ಹಾಸ್ಟೆಲ್ ಜೋಕ್ಲಿಗೆ ಕಲ್ಪರೆ ಸೀಟ್ ಜಿಂದಾಂಡ ಆಕಲಿಗೆ 1,500 ರೂಪಾಯಿ ದುಡ್ಡು ಕೊಡ್ಪುನಂಜನ ಕಾರ್ಯಕ್ರಮ ಆಕಲಿಗೆ ಐನು ಓಲಾ ಒಂಜಿ ಆಯ್ತಾ ವ್ಯವಸ್ಥೆ ಮಲ್ತೊಂದು ಶಾಲೆಗೆ ಪೋಪುನಂಚಿನ ಕಾರ್ಯಕ್ರಮ ವಿದ್ಯಾಸಿರಿ ಕಾರ್ಯಕ್ರಮ ಏನೇ ಆರಿ ಕೊರ್ಪನ ಕಾರ್ಯಕ್ರಮ 1 ರೂಪಾಯಿಗೆ 3 ರೂಪಾಯಿ ಇತ್ತು ಅವು 1 ರೂಪಾಯಿ ಬರ್ತದೆ ಆಯ್ದ ಬೊಕ್ಕ ಈ ಧರ್ಮಾರ್ಥ ಈ ದೇಶದ ರಾಜ್ಯಕ್ಕೆ ಚರಿತ್ರೆ ಈ ದೇಶದ ರಾಜ್ಯಕ್ಕೆ ಚರಿತ್ರೆ ನಿಕ್ಲಿಯರ ಅಲ್ಲ ನಿನ್ನ ಗಮನಿಸೋಡು ಈ ದೇಶದ ರಾಜ್ಯಕ್ಕೆ ಚರಿತ್ರೆ ಒಂಜಿ ಸುರೂತ ಸರ್ಕಾರ ಇನ್ನು ಧರ್ಮಾರ್ಥ ಅರಿಕೊರ್ನ ಒಂದು ಸರ್ಕಾರ ಇತ್ತು ಅಂದ ಅವು ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಬನ್ನ ಈ ದೇಶ ಚರಿತ್ರೆ ಒಂದು ರೆಕಾರ್ಡ್ ನಲಬೇತೇರು ಕೊರ್ಪ ವ್ಯತ್ಯಾಸ ಸುರೂಕ್ ಧರ್ಮಾರ್ಥ ಅರಿಕೊರ್ನ ವಿಚಾರ ಇನಿ ಅರಿಕೊರ್ಪನ ವಿಷಯ ಅಲ್ಲ ಇದು ಒಂದು ರಾಜ್ಯಕ್ಕೆ ಮಲ್ಪುನ BJP ಮಲ್ಪುನ ಆಂಡ ರಾಜ್ಯಕ್ಕೆ ಒಂಜಿ ಮಲ್ಪುನಿ ಆಹಾರ ಭದ್ರತಾ ಕಾಯ್ದೆಯನ್ನು ಕೊಡುತ್ತದೆ ಕಾಂಗ್ರೆಸ್ ಪಕ್ಷ ಆಹಾರ ಭದ್ರತಾ ಕಾಯ್ದೆ ಮುಕುಲ್ನ ಕಾಯ್ದೆಯಲ್ಲಿ ಮಾತ್ರ ಏನಾಗಿ ತೊಂದರೆ ಮಲ್ಪನ ಕಾಯ್ದೆಲ್ಲ ತಂದು ಬೇತೆ ಕಾಯ್ದೆ ಇತ್ತು ಬಡವರಿಗೆ ಬೋಡಾಪ್ನ ಕಾಯ್ದೆ ಕೊಡದಾಗಲೇ ಕಾಂಗ್ರೆಸ್ ಪಕ್ಷನೇ ಅವು ಮೂಮಸುದೆ ಎಲ್ಲ ಒಂದು ಕಾಯ್ದೆನಿ ಅಂಚನೆ ಋಣಪರ ಪಾಯಿಲ್ಲ ಅವಲೊಂದು ಕಾಯ್ದೆನಿ ಅಂಚನೆ ಆಹಾರ ಭದ್ರತೆ ಕಾಯ್ದೆಲ್ಲ ಒಂದು ಕಾಯ್ದೆನಿ ಇನ್ನು ಮಾತ್ರ ಬಡವರಿಗೆ ಬೋಡಾಪ್ನ ಕಾಯ್ದೆ ನಮ್ಮ ಕಾಯ್ದೆಯಲ್ಲಿ ಇತ್ತದ ಕಾಯ್ದೆಯಲ್ಲಿ ಎಂಚ ಮಂಡ ಏರಿಗೆ ಅಲ್ಪಸಂಖ್ಯಾತ ತೊಂದರೆ ಆಪ್ನೊಂದು ಕಾಯ್ದೆ ಆಕಳಿಗೆ ಬೇನೆ ಆಪ್ನೊಂದು ಕಾಯ್ದೆ ಆಕಳನ್ನು ಮುಖ್ಯವಾಗಿ ಇಜ್ಜೀವನ ತೊಚ್ಪೋಣಂಚನೆ ಕಾಯ್ದೆ ಒಂದು ಮಾತ್ರ ಕಾಯ್ದೆಯ ಮೂಲಕ ತೊಂದರೆ ಕೊರ್ಪನಂಚ ಕಾಯ್ದೆ ಅಂತಂದರೆ ಬಡವರಿಗೆ ಏರೆಗಾಂಡ್ಲ ಈ ಸರ್ಕಾರ BJP ಸರ್ಕಾರದ ಕಾಯ್ದೆ ಮುಲ್ಪದ ಒಂದೇ ಒಂದು ನರಮನೆಗೆ ಒಂದು ಸಹಾಯ ಇಂಕ ಒಂದು ರೀತಿಯ ಸಹಾಯ ಆತನ ಒಂಜಿ ವಾಕ್ಯ ಮಾಡಿದಂಡ ಯಾರು ರಾಜಕೀಯ ನಿವೃತ್ತಿ ಒಂದು ಮಾತ ಆಡ ಕಾಂಗ್ರೆಸ್ದ ಕಾಯ್ದೆ ಎಂಚಿನ ಭೂಮಸ್ತ ಕಾಯ್ದೆ ಇಪ್ಪು ಋಣ ಪರಿಹಾರ ಕಾಯ್ದೆ ಇಪ್ಪು ಜೀತ ಪದ್ಧತಿ ಕಾಯ್ದೆ ಇಪ್ಪು ಅದನ್ನು ಆಹಾರ ಭದ್ರತಾ ಕಾಯ್ದೆ ಇಪ್ಪು ಮಾಹಿತಿ ಹಕ್ಕದ ಕಾಯ್ದೆ ಇಪ್ಪು ಒಂದು ಬಡವರಿಗೆ ಒಂಜಿ ಕಾಲುಡು ಸಾಯಗೂ ಬೈದಿನ ಬನ್ನ ಪಾತ್ರನ್ನು ಕೂಡ ಯಾನು ಈ ಸಂದರ್ಭ ಅಂದರೆ ಇಚ್ಛೆ ಮಾಡ್ತೀನಿ ಒಂದು ಮಾತ ಆಲೋಚನೆ ಮಾಡ್ಕೊಂಡ ವಿಚಾರ ಕಾಂಗ್ರೆಸ್ದ ಕಾರ್ಯಕ್ರಮ ಪಡೆದು ಮೂಡ ಗಂಟೆಗಟ್ಟಲೆ ಉಂಡು ನೆನಪಾವನ್ನಾತ್
ಕಾರ್ಯಕ್ರಮ ಕಾಂಗ್ರೆಸ್ ಕೊಡ್ತದೆ. ನೆನಪು ಅವನ್ನಾತ ಕಾಯ್ದಿನ ಕಾಂಗ್ರೆಸ್ ಕಾರ್ಯಕ್ರಮ ಕೊಡ್ತದೆ. ಏನೇ ಈ ಸಂದರ್ಭ ನಾವು ಕಾಂಗ್ರೆಸ್ ಕೊತ್ತ ಕಾಯ್ದು ದಯಮಣ್ಣ ಮುಕ್ಲೆ ಬೇತ್ತ ಕೆಲಸ ಇಜ್ಜ ಪನ್ನೆನ್ನೆ ಪಣದು ಇಪ್ಪಿರು ಬಂದು ಪನ್ಪಿರು ಆಂಡ BJP ಸರ್ಕಾರ ಬಂದಾಗ ಹೆಂಚಿನ ಮಾತ ಭರವಸೆ ಕೊಡ್ತಿತ್ತು. ಹೂ ಮಾತ ಕಪ್ಪು ಅನ ಪರದೇಶ ತರ್ತೇವೆ ಅದು ಎಂಕ್ಲ 15 ಲಕ್ಷದ ವಿಚಾರ ಪಾತ್ರಿ ಮುಕ್ಕುಲು 10 ವರ್ಷಡು ಅದು 10 ಕರಿಂಡು ಮುಕ್ಕುಲು ಕಪ್ಪು ಅನ್ನ ನಮ್ಮ ದೇಶ ಕಡತಾರ ಐದು ಅಂಚಾಪುಡು ಒಂದು ಪ್ರಚಾರ ಬಲ್ತಾರೆ ಕಪ್ಪು ಅನ್ನ ಕಡತಾರೆ ಅವನಿಗೆ ಮುಖ್ಯ ಬಡ ಐಕ್ಯ ಉತ್ತರ ಕೊಡು ಏರ ಬಂಪೆ BJPದೆ ನಾವು 15 ಲಕ್ಷ ಕೊಡ್ತೇವೆ ಅಂತ ಹೇಳಲಿಲ್ಲ, ಅದೇ ಕೊಡಬಹುದು ಅಂತ ಹೇಳಿದ್ದೇವೆ. ಎಂಕ್ಲ ಆಡ ಆ BJPದ ಚಲ್ಲು ಜನತೆಗ್ಲಿ ಈ ಪ್ರಶ್ನೆ ಕೇಳಿನತ್ತು ನಿಖಿಲ ಚಲ್ಲು ಜನಕ್ಕೆ ಕೇಳೋಡು ನಿಖಿಲ್ ಕಪ್ಪು ಅನ್ನ ಕಳತ್ತಾರ ನಿಖಿಲ್ ಪಂತ್ರ ಭರವಸೆ ಎತ್ತ ನಿಖಿಲ ಒಂಜೇ ನಾಲಗೆ ಎತ್ತ ನಿಖಿಲ್ ಪಂತನ ಭಾಷೆ ಪ್ರಕಾರ ಕಪ್ಪು ಅನ್ನ ಕಲಾಯಿದಾರಾಮಂದ ಆ ಮುಕ್ಲಿಡ ಮೋನೆಗೆ ಪಾತ್ರುಡು ಬನ್ನ ಪಾತ್ರ ನನ್ನ ಸಂದರ್ಭ ಚಲ್ಲು ಲೀಡರ್ ನಕ್ಲಿಗೆ ನಿಖಿಲ್ ಕೇಳೋಡು ನಿಖಿಲ್ ಕಪ್ಪು ಅನ್ನ ಕಳತ್ತಾರ ಅವು ಮುಖ್ಯವಾದ ವಿಚಾರ. ಇನ್ನು ಎಂಚಿನ ಪಂಡಿರು ಎಂಚಿನ ಮಾತು ಪಂತಿರು ಬೆತ್ತ ಬೆತ್ತ ವಿಚಾರ ಪಂಡು ಇದು ಪೆಟ್ರೋಲ್ ಡೀಸೆಲ್ ಅಯ್ಯನ ಕಡಿಮೆ ಅಲ್ಪ ಪಂಡಿರು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಕಾಲೋಡು ಬಹುಶಃ ನಮ್ಮ ದೇಶಡು ಕಚ್ಚಾ ತೈಲದ ಬೆಲೆ ಜಾಸ್ತಿ ಕಾಲೋಡು ಬಡವರಿಗೆ ತೊಂದರೆ ಬಲ್ಲಿ ಪಡೆದು ಬಡವರಿಗೆ ಪೆಟ್ರೋಲ್ ಡೀಸೆಲ್ನ ಕಡಿಮೆ ಮಲ್ತು ಕೂರ್ನಂಚಿನ ಒಂದು ಸರ್ಕಾರ ಅಯಿಲ್ಲ ನಮ್ಮ ಮರಕ್ಕೆ ಹೊತ್ತ ಅಯಿಲ್ಲ ಭಾರತದ ಎಂದು ದೇಶಕ್ಕಾಗಿ ಇತ್ತ ಪನ್ಪಣಿ ಇತ್ತ BJP ಅದು ದೇಶಕ್ಕಾಗಿ ಜಾಸ್ತಿ ಬಲ್ಲ ಅವು ದೇಶಕ್ಕಾಗಿ ಬಾಕಿದ ಮಾತ್ರ ನೆಕ್ ಮಾತ್ರ ಮುಕ್ಕಲು ದೇಶಕ್ಕಾಗಿ ದೇಶದ ಜನಕ್ಕಲು ಮುಕ್ಕಲು ಮೋಸ ಮಲ್ತದೆ ಬದುಕಿರತ್ತ 5 ವರ್ಷ ಅವೇ ನಂಗೆ ಭಾರಿ ಬೇಜಾರು ಸಂಗತಿ. ಸುಳ್ಳು ಪಡೆದೇ ಬದುಕಿರು ಸುಳ್ಳು ಪಡೆದೇ ಬದುಕು ನಂಚ ಕೆಲಸ ಮಾಡ್ತೇವೆ. ಇನ್ನು ಪಣ ಹೋಯ್ತಾರೆ ಕೆಲವು ಚಾನಲ್ದಾಗ ಕೂಡ ಕೆಲವು ಪಾತ್ರನಾಗ ಒಂದೇ ಚರ್ಚೆಗೆ ಅಂತ ಹೋದೈತೆ ಡಾಲರ್ದ 40 ರೂಪಾಯಿ ಇತ್ತು ಒಂದೇ ಡಾಲ್ 40 ರೂಪಾಯಿ ಅಪ್ಪಾಗ ಭಾರಿ ಮಕ್ಕರ ಮಲ್ತೋಯ್ತು ಡಾಲರ್ ಜಾಸ್ತಿ ಆತನು ಒಂಜಿ ದೇಶಡು ಡಾಲರ್ದ ಎದುರು ರೂಪಾಯಿ ಕಡಿಮೆ ಆಯ್ತಾ ದರ ಹಾಪಿಡ್ದಂಡ ಆ ದೇಶದ ಮರ್ಯಾದೆ ಪ್ರಶ್ನೆ ಮಾಡಿದ ಪಾರ್ಲಿಮೆಂಟ್ ಚರ್ಚೆ ಭಾರಿ ಮರ್ಯಾದೆ ಪ್ರಶ್ನೆ ಅವು ದೇಶ ಒಂದು ಅವನತಿಗೆ ಹೋಗಿ ಒಂಜಿ ಪಾತ್ರ ನಂಗೆ ಪನ್ನಡ ಹಾಪುಡು ಬನ್ನ ಪಾತ್ರನು ಬಹುಶಃ ಈ ಪ್ರಧಾನಮಂತ್ರಿ ಭಾಷಣ ಮಾಡ್ತಾರೆ ಕಪ್ಪನ ಆತಂದು ಡಾಲರ್ದ ಎದುರು ರೂಪಾಯಿ ಮೌಲ್ಯ ಕಡಿಮೆ ಆವೊಂದುಂಡು ಅವು ದೇಶದ ಮರ್ಯಾದೆಯೇ ಕಡಿಮೆ ಆವೊಂದುಂಡು ಬಂದು ಪಾತ್ರ ಇನ್ನು 40 ರೂಪಾಯಿ ಹೋದು 87 ರೂಪಾಯಿ ಆಯ್ತು 87 ರೂಪಾಯಿ ಆಯ್ತು ಐಲ್ಲ ಸಮರ್ಥನೆ ಮಾಡ್ಬೋದು ಜನಕ್ಕೂ ಇನ್ನು BJP ಉಳ್ಳದು ನಂಗೆ ನಮ್ಮ ಮಲ್ತರ ಕೆಲಸ ಪಡೆದ್ರೆ ನಂಗೆ ಜನ ಇಜ್ಜಿರತ್ತ ಬಣ್ಣ ಬೇಜಾರ ಹೆಂಗೆ ಖಂಡಿತ ಉಂಡು ಬಣ್ಣ ಐನೆಲ್ಲ ಸಮರ್ಥನೆ ಮಾಡ ದೇಶಕ್ಕಾಗಿ ಎಂಚಿನ ಪಡ್ಲ ದೇಶಕ್ಕಾಗಿ ರಾಷ್ಟ್ರ ಪ್ರೇಮ ಮೂಜೇ ಪ್ರಶ್ನೆ ದೇವರು ಧರ್ಮ ದೇಶ ಪ್ರೇಮ ಮೂಜಿ ಬಿಡು ನಾನು BJP ಬೇತದ ಆಲೋಚನೆ ಧರ್ಮ ದೇವರು ದೇಶ ಪ್ರೇಮ ನಿನ್ನ ಪಂಡೊಂದು ಬದುಕಿಯ ರೀತಿ ಜೋಕಲೆ ಇನಿಮುಟ್ಟ ಬದುಕಿಯರನ್ನ ಎಲ್ಲ ಬದುಕಿಯರ ಸಾಧ್ಯ ಇಜ್ಜಿದ್ ಬಂದು ಹಾಕ್ಲಿ ಉತ್ತರ ಕೊಟ್ಟು ಕೆಲಸನು ಜನಕ್ಕೂ ಖಂಡಿತ ಮಲ್ಪೋಡು ಹಾಕ್ಲಿಗೆ ಬಂದ ಪಾತ್ರ ನೇನು ಸಂದರ್ಭ ಐದವರ ಈ ಒಂದು ಕಾರ್ಯಕ್ರಮಟ್ಟು ನಿಖಲ್ ಬಹುಶಃ ನಮ್ಮ ಇತಿಹಾಸವನ್ನು ತೆರಪವನಂಚೆ ಕೆಲಸ ಮಾಡ್ತು ಇತಿಹಾಸನು ನಮ್ಮ ಇತಿಹಾಸನು ಆಕಳಿಗೆ ತಿಳಿಸೋನ ಕೆಲಸನು ನಮ್ಮ ಮಲ್ಪೊಡ ಹಾಕೊಂಡು ಬನ್ನ ಪಾತ್ರನು ಕೂಡ ಯಾನು ಈ ಸಂದರ್ಭದಲ್ಲಿ ಏನೇ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಅಂತೊಡ್ಲ 20 ಆರ್ಥಿಕ ಕಾರ್ಯಕ್ರಮ ವಿಧವ ಮಾಸಾಸನೆಪ್ಪು ವಂಗವಕರ ಮಾಸಾಸನೆಪ್ಪು ವೃದ್ಧಾಪ್ಯ ಮಾಸಾಸನೆಪ್ಪು ಏನು ಮಲ್ತಾರೆ ನಿಮ್ಮ ಕಾರ್ಯಕ್ರಮ ಬಡವರಿನ ಬದುಕುನ ಪ್ರಶ್ನೆಗೆ ಬೋಡೋದು ಮಲ್ತರಂಜನ ಕಾರ್ಯಕ್ರಮ ಈ ಕಾರ್ಯಕ್ರಮ ಶುರುವಾಯಿನೇ ಇರ್ತಾವೆ ಕಾಂಗ್ರೆಸ್ ಸರ್ಕಾರ ಮಲ್ತನ ಕಾರ್ಯಕ್ರಮ ಇನ್ನು ಪಾತ್ರದ ಬೋಣ ಅನೇಕ ವಿಚಾರ ಉಂಟು ಇನ್ನು ಬೆಲೆ ಏರಿಕೆಗೆ BJP ದಕ್ಲೆ ಪ್ರತಿಭಟನೆ ಏನು ಬೆಲೆ ಏರಿಕೆದ ಮಲ್ಲ ರೂವಾರಿನಕ್ಲೆ ಇರುವಂದ ಕೇಂದ್ರದ ಆಡಳಿತ ಬಲ್ಪ ಸರ್ಕಾರ ಬಣ್ಣ ನಮ್ಮ ಆಕಲೆ ತಿಳಿಸೋನ ಅಗತ್ಯ ಉಂಡು ಬಣ್ಣ ವಿಚಾರಡಿನಿ ಇನ್ನು ಬೆಲೆ ಏರಿಕೆದ ಬಗ್ಗೆ ಪೆಟ್ರೋಲು ಡೀಸೆಲ್ ದಪ್ಪು ಗ್ಯಾಸ್ದ ಉದ್ದೇಶ ನಮ್ಮ ಸರ್ಕಾರ ಗ್ಯಾಸ್ಗೆ ಸಬ್ಸಿಡಿ ಕೊಡು ತುಲೆ ಸಬ್ಸಿಡಿ ದೆತ್ತಿಲ್ಲ ಆಕಲೆ ಎಡ್ಡೆ ಜನ ಹೆಂಗಿಲ ಪಾಟಿಗೆ ದೆಡ್ಡ ಮಲ್ಲ ಸಂಗತಿ ಉಂಟು ಗ್ಯಾಸ್ ಸಬ್ಸಿಡಿ ಕಾಂಗ್ರೆಸ್ ಕೊಟ್ಟ ಸಬ್ಸಿಡಿ ನಿಮ್ಗೆ ರದ್ದು ಮಾಡ್ತೇವೆ
ಅಕ್ಲಿ ಅಡ್ಡನ್ನ ಅಕ್ಲಿ ಎಂಕ್ಲೆ ಪಟ್ಟಿಗೆ ಮುಂದುಲ ಒಂಜಿ ಪ್ರಶ್ನೆ ದಾಳಜ್ಜಿ ಮುರಣಿ ನಾನು ಪತ್ರಿಕೆ ಒಂಜಿ ತಗೊಂಡಿದ್ದೆ ಏನಾರ ಬೇಜಾರಾಪಡ ವಿಷಯ ಪತ್ರಿಕೆ ಸೀನಿಯರ್ ಸಿಟಿಸನ್ಗೆ ರೈಲ್ವೆದ ಟಿಕೆಟ್ 50% ಕಡಿಮೆ ಮಲ್ಪರು ಸೀನಿಯರ್ ಸಿಟಿಸನ್ಗೆ 2 ವರ್ಷದ್ದು ಹೆಣ್ಣಾಕ್ಲಿಗೆ ಟಿಕೆಟ್ 50% ಕಡಿತ ಮಲ್ಪನೊಂಜಿ ಕಾರ್ಯಕ್ರಮ ಮಲ್ತದೆ ನಮ್ಮ ಸರ್ಕಾರ ಇಪ್ಪನ ಗಾತ್ರ ಕಾರ್ಯಕ್ರಮ ಐನು ಈ ಸರ್ಕಾರ ರದ್ದು ಮಲ್ತದೆ ಅದಕ್ಕೆ ರದ್ದು ಮಲ್ತ ಪತ್ರಿಕೆ ಪತ್ರ ಎಂಚವಂಡ ಸೀನಿಯರ್ ಸಿಟಿಸನ್ ಕೊಡ್ತಕ್ಕಂಥ ಸೀನಿಯರ್ ಸಿಟಿಸನ್ ಕೊಡ್ತಕ್ಕಂಥ ರೈಲ್ವೆ ಟಿಕೆಟ್ನ 50% ಕಡಿಮೆ ಮಾಡಿದ್ದರಿಂದ ಸರ್ಕಾರಕ್ಕೆ ಎಷ್ಟೋ ಸಾವಿರ ಕೋಟಿ ನಷ್ಟ ಆಗಿದೆ. ಇದರಿಂದಾಗಿ ಸರ್ಕಾರಕ್ಕೆ ಎಷ್ಟೋ ಕೋಟಿ ಲಾಭ ಆಗಿದೆ. ಹಾಗೆ ತೊಂದರೆ ಹತ್ತು ಬರುತ್ತೆ ಎಂಚ ನಿಕ್ಲ ಅರ್ಥ ಮಾಡ್ತಲ್ಲೇ ಇನ್ನೊಂದು ಈ ಕಾರ್ಯಕ್ರಮದವರ ಎಷ್ಟೋ ಕೋಟಿ ರೂಪಾಯಿ ಸರ್ಕಾರಕ್ಕೆ ಲಾಭ ಆಗಿದೆ ಅಂತ ನಾನು ಪತ್ರಿಕೆ ಓದಿ ಹೆಂಗೆ ಬೇಜಾರ್ಲಾಂಡ್ ದುಃಖಲಾಂಡ್ ಆ ಎಲ್ಪ ವರ್ಷದ ಪ್ರಾಯದಕ್ಕಲಿಗೆ ಸೀನಿಯರ್ ಸಿಟಿಸನ್ ಕೊರ್ಪನ ಕನ್ಸೆಷನ್ ದುಡ್ಡನ್ನು ರದ್ದು ಮಲ್ತನಲ್ಲ ಐನು ಸಮರ್ಥನೆ ಮಲ್ಪನ ಜನಕ್ಕೂ ಸಮಾಜದಲ್ಲಿ ಪ್ರತಿಯೊಂದು ವಿಚಾರಲ್ಲ ಇನ್ನೇ ಸಾಲ ನಮ್ಮ ಸರ್ಕಾರ ಮಲ್ತಿದ್ ಮನ್ ಪಾತಿರ್ಬೇಕು ಎಂಚ ದುಮ್ಮದ ಕೇಂದ್ರ ಸರ್ಕಾರ ಏತು ಸಾಲ ಮಲ್ತಿಂದ ಮನ್ನ ಕೂಡ ನಮ್ಮ ಸಾಲ ಮನ್ನಾ ರೈತರನ್ನ ಅವಡನ್ನು ಹೋರಾಟ ಮಲ್ತೀನಿ ಆಂಡ ಸಾಲ ರೈತರನ್ನ ಹೋರಾಟ ಮಲ್ತಿ ಬಂಡವಾಳ ಶ್ರೀಮಂತರ ರಾಷ್ಟ್ರ ಸಾಲ ಮನ್ನಾ ಮಲ್ತಿ ಮುಂದೆ BJP ಸರ್ಕಾರದ ಒಂದು ಕೆಲಸ ಏನೇ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಶ್ರೀಮಂತರಿಗೆ ತೊಂದರೆ ಆದಿತ್ತು ಬಡವರಿಗೆ ತೊಂದರೆ ಆಯ್ತು ಶ್ರೀಮಂತರಿಗೆ ಭೂಮಸ್ತ ಕಾನೂನು ಜಮೀನ್ದಾರಿಗೆ ತೊಂದರೆ ಆದಿಪ್ಪು ಬಡವರಿಗೆ ತೊಂದರೆ ಆತಿಜಿ ಬಂಡವಾಳಶಾಹಿಗೆ ತೊಂದರೆ ಆದಿಪ್ಪು ತೀರಾ ಪಿರವರ್ದ ಜನಕ್ಕೆ ತೊಂದರೆ ಆತಿಜಿ ಆಂಡ ಇನಿತ್ತ ಸರ್ಕಾರ ಎಂಚವಂಡ ಬಡವರನ್ನ ಕಿಸೆ ಕೈ ಬಾಡ್ದು ಮಲ್ಲಕ್ಲ ಕಿಸೆ ಬಾಡ್ನ ಕಾರ್ಯಕ್ರಮ ಇನಿ BJP ಸರ್ಕಾರದ ಕಾರ್ಯಕ್ರಮ ಅಂಬಾನಿ ಅದಾನಿ ನಕ್ಲಿಗೆ ದುಡ್ಡನ್ನು ಕ್ರೋಢೀಕರಿಸೋನ ಕೆಲಸವನ್ನು ಮಲ್ತದೆ ಬಡವರನ್ನ ತೊಂದರೆ ಮಲ್ಪನ ಕೆಲಸನ ಒಂದೇ ಸರ್ಕಾರಿ ನೌಕರಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊರ್ಪಣ ಇನಿ ಮಾತ ಸರ್ಕಾರಿ ಸಾಮೀಪ್ಯ ಸಂಸ್ಥೆಯನ್ನು ಸರ್ಕಾರ ಐನ ಸ್ವಾಧೀನಕ್ಕೆ ನಮ್ಮ ಜನಕ್ಕಲೆ ಬೋರ್ಡದ ರಾಷ್ಟ್ರೀಕರಣ ಮಲ್ತ ನಮ್ಮ ಕಂಪನಿ ಹುಡುಂಜಿನ ಮಾತ ಸರ್ಕಾರದ ಅಧೀನ ಕೊಡುತ್ತ ಆಂಡ ಅಕ್ಕಲು ಐನು ಖಾಸಗಿಗೆ ಮಾರಿ ಖಾಸಗಿ ನಮ್ಮ ಮಾತ ಕಂಪೆನಿ ತಯಾರು ಮಾಡ್ತೀನಿ ನಮ್ಮ ತಯಾರು ಮಾಡ್ತ ಕಂಪೆನಿ ಮಾರಲಿ BJPದ ಮೋದಿ ಸರ್ಕಾರ ಇನ್ನು ಜನಕ್ಕೆ ಮಾರ ಇನ್ನು ಏರ್ಪೋರ್ಟ್ ಇಪ್ಪು ಇನ್ನು ಮಾತ ವಿಚಾರ ನಿಮಿತ್ತ ಅನೇಕ ಕಂಪೆನಿ ಇನ್ನು ಉದ್ಯೋಗಲ ಐಟ್ಲ ಮೀಸಲಾತಿ ಈತನ ಉದ್ಯೋಗ ಕೊರ್ಪನಾಗ್ಲಿ ಅಕ್ಲ ಆ ಉದ್ಯೋಗಲ ಕೊರ್ಪಣಂಚಿನ ಸಾಧ್ಯತೆ ಆಯ್ತು ಖಾಸಗಿದಾಗಲೇ ಕೊರ್ನೆದವರ ಸರ್ಕಾರದ ಉದ್ಯೋಗಲ ಕಡಿಮೆ ಅಥವಾ ಮೀಸಲಾತಿ ವ್ಯವಸ್ಥೆಯಲ್ಲೇ ಕಡಿಮೆ ನಿನ್ನ ಮಾತ ನಮ್ಮ ಜನತೆಗೆ ಪನ್ಪಣಂಜ ಅಗತ್ಯ ಉಂಡು ಯಾನು ಜಾಸ್ತಿ ಪಾತಿರಿ ಅಂತ ತೋಜುನು ಯಾನು ದಯಮಂಡ ಇನ್ನಿತ ವರ್ತಮಾನ ಪ್ರಚಲಿತ ರಾಜಕಾರಣದ ಬಗ್ಗೆ ಪಾತ್ರ ನಿರ್ತೀನಿ ಇದು ಹೆಚ್ಚಿಗೆ ಅದು ನಮ್ಮ ಸಮಾಜಘಾತನಂಚಿನ ಇನಿಕ್ ಮುಟ್ಟದ ಆಯನ ವಿಚಾರವನ್ನು ಜನತೆಗೆ ಮುಟ್ಟಿಸೋನ ಕೆಲಸ ಒಂದು ಚೂರು ನಿಖಿಲು ಕಾರ್ಯಕರ್ತರಪ್ಪ ಇನ್ನು ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸೋನ ಕಾರ್ಯಕರ್ತರ ದಾನೆ ಪನಡು ಬಣ್ಣ ವಿಚಾರ ಇನ್ನು ಬೇತೆ ವಿಚಾರ ಬಗ್ಗೆ ಪಾತ್ರ ಹೆಚ್ಚಿಗೆ ಅದು ಇನ್ನು ಆ ವಿಚಾರ ಪಾತ್ರಡು ಬಹುಶಃ ಇನ್ನು ಜನಕ್ಕಳನ್ನು ಮೋಸ ಮಲ್ಪನಂಚಿನ ಒಂದು ಪ್ರಚಾರ ಮಲ್ಪನಂಚಿನ ವಿಧಾನ ಇನ್ನು ಯಾಕಲೇ ಮಲ್ತೊಂದಲ್ಲ ದಾಲ ಇನ್ನು ಕಾಂಗ್ರೆಸ್ ಸರ್ಕಾರ ಇನ್ನು ಇಂದಿರಾ ಗಾಂಧಿನಿ ಪಂಡ ನೆನಪಲ್ಪನ ಕಾಲ ಬೈತದೆ ಇನ್ನು ವಾಟ್ಸಪ್ ಕೂಡ ಪಂಡ ಭಾರತ ಪಾಕಿಸ್ತಾನ ಯುದ್ಧಡು ಇನ್ನು ನಮ್ಮ ದೇಶದ ಅನುಕೂಲ ಆಪಂಚ ವ್ಯವಸ್ಥೆ ಆದಿತ್ತಂದ ಅವು ಇನಿಮುಟ್ಟಾಗ ಐತ ಸಾಧನೆದ ಒಂದು ಮಲ್ಲ ಹೆಗ್ಗುರುತು ಏರ್ಕೊಂಡ ಕಾಂಗ್ರೆಸ್ ತಗ ಮಲ್ತನ ಸಾಧನೆನ ಹೆಗ್ಗುರುತು ಇಂದಿರಾ ಗಾಂಧಿನ ಕಾಲುಡು ಎಂಚ ಬಾಂಗ್ಲಾದೇಶ ವಿಮೋಚನೆ ಮಲ್ಪನ ಮೂಲಕ ಪಾಕಿಸ್ತಾನ ರಡ್ಡು ಮಲ್ಪನ ಕೆಲಸ ಮಲ್ತನ ಇಂದಿರಾ ಗಾಂಧಿರನ ಒಂದು ಸಾಧನೆ ಇತ್ತು ಇನಿ ಮೆಚ್ಚು ಒಂದು ನಮ್ಮ ಏರಗ್ನ ಒಂದು ಪಾತ್ರ ಇಂದಿರಾ ಗಾಂಧಿ ಬಂದರು ಇನ್ನು ದೇಶದ ಮಲ್ಲ ದೇಶಲ್ಲ ಐತ ಟ್ರಾಸನ್ ವಾರ್ಸ್ ಆದ ಯಾನ ಅಕ್ಲ ಕುದುರೆ ಆದ ಬದುಕುಜಿ
ಅಮೇರಿಕಾಗೆ ಸವಾಲು ಪಾಡಿನ ಪೊಂಜೋ ಇತ್ತದಲ್ಲ ಅವು ಶ್ರೀಮತಿ ಇಂದಿರಾ ಗಾಂಧಿ ಪನ್ನ ಪಾತ್ರನ್ನು ಕೂಡ ಯಾನಿಕೊಂಡು ಆಯ್ಕೆ ಯೋಯೇ ಆಯ್ಕೆ ಸವಾಲು ಪಾಡನು ಇನ್ನೇ ಬದುಕದಿಪ್ಪ ನಾವು ಇಂಜಿ ವಿಚಾರಲೆ ಕಾಂಗ್ರೆಸ್ ಪಕ್ಷ ಬಡವರಿಗೆ ಬೋಡಪ್ಪನ ಕಾರ್ಯಕ್ರಮ ಮಲ್ತದ ಬೈದ ಪಕ್ಷ ಬಡವರಿಗೆ ನಿರಂತರವಾಗಿ ಕೆಲಸ ಮಲ್ತದ ಬೈದ ಪಕ್ಷ ಯಾನೆನ್ನು ಪಾತ್ರನ ಪೋಪನೆತ್ತೆ ನಮ್ಮ ఆయన సత్యాంశాలు ఉండు ఈయన ఆయన మాత మరపణంజ ప్రయత్న ఈయన ధర్మದ ಆಧಾರಿತವಾದ ಧ್ರುವೀಕರಣ ಮಲ್ಪನ ಕೆಲಸನು ಹಿಂದೂ ಮುಸ್ಲಿಂ ಭೇದ ಮಲ್ತದು ఆయన ಜನಕುಲಿಗೆ ಮೋಸ ಮಲ್ಪನಂಜ ಪ್ರಯತ್ನ ಮಲ್ಪ ಜನಕುಲಿಗೆ ಸರಿಯಾದ ಉತ್ತರ ಕೊಟ್ಟನಂಜಿನ ಕಾರ್ಯಕ್ರಮ ಆವಡು ನಮ್ಮ ಸಾಧನೆ ಏತಿತ್ತನಲ್ಲ ಆ ಸಾಧನೆ ಪಿರವುಡು ಕಾಂಗ್ರೆಸ್ನ ಚರಿತ್ರದ ಇತಿಹಾಸನೂ ಕೂಡ ನೆನಪೋಡು ಕೇವಲ ಇತ್ಯದ ವರ್ತಮಾನ ಸ್ಥಿತಿನ ಮಾತ್ರ ಪಾತ್ರ ಕಾಂಗ್ರೆಸ್ನ ಇತಿಹಾಸ ಸಾಧನೆ ನಾವು ಸ್ವರೂಪ ಪಡೆದು ಬಾಕಿದ ಸಾಧನೆ ಬೊಕ್ಕದ ಸಾಧನೆ ಪನ್ಪುಣಂಚಿನ ಕಾರ್ಯ ಅವಳು ಪಣ್ಣ ಪಾತ್ರ ಇನ್ನು ಸಾಧನೆ ಆದಿಪ್ಪು ಹಣ ಕಾಂಗ್ರೆಸ್ ಪಕ್ಷ ಇನ್ನು ಮುಟ್ಟಾಗ ಕಾಂಗ್ರೆಸ್ನ ಸಾಧನೆ ಅವು ಪುತ್ತೂರು ತಾಲೂಕಿಪ್ಪು ಬಂಟ್ವಾಳ ತಾಲೂಕಿಪ್ಪು ಮಂಗಳೂರು ತಾಲೂಕಿಪ್ಪು ಈ ಸಮಾಜಗೂ ಮಲ್ಲ ಕೊಡುಗೆ ಅದು ಕೊಡ್ತಾನಂಚಿನ ಪಕ್ಷ ಅವು ಶತಮಾನೋಡ್ದು ಇನ್ನು ಮುಟ್ಟಾಗ ಸಾಧನೆ ಅವು ಇನ್ನು ದೇಶಗೂ ಸ್ವತಂತ್ರ ಬತ್ತ ಇನ್ನು ಮುಟ್ಟಾಗ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯ ಸಾಧನೆ ಏರ ಮರಪ ಸಾಧ್ಯ ಜೀವನ ಪಾತ್ರ ಕೂಡ ಈ ಸಂದರ್ಭ ಅನ್ನೋದು ಈ ಕಾರ್ಯಕ್ರಮಕ್ಕೂ ನಾನು ಬಹುಶಃ ಶುಭನ ಆರೈಕೆ ಮಲ್ತ ಎರಡು ಪಾತ್ರ ಮುಕ್ತಾಯ ಮಲ್ಪೆ ಜೈಂಜಿ ಇಂಥ ಒಂದು ಈ ಒಂದು ಕಾರ್ಯಕ್ರಮದಿಂದಾಗಿ ತಳಹದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವರಿಗೂ ಕೂಡ ಮನದಟ್ಟಾಗುವಂತಹ ಅನೇಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿ ರೂಪುಗೊಂಡಿದೆ. ಕಾರ್ಯಕಾರಿಣಿ ಸಭೆ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ನಾವೆಲ್ಲ ಒಂದು ಕುಟುಂಬ ಅನ್ನುವಂಥ ರೀತಿಯಲ್ಲಿ ಒಟ್ಟು ಸೇರುವಂಥ ಒಂದು ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಪಕ್ಷವನ್ನು ಯಾವ ರೀತಿ ಸದೃಢವಾಗಿ ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಸಂಕಲ್ಪ ಮಾಡುವಂಥ ಒಂದು ದಿವಸ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈ ವರ್ಷ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಮಾಡಿ 100 ವರ್ಷ ಆಯಿತು. ಈ 100 ವರ್ಷಗಳ ಆಚರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಮತ್ತು ಸರ್ಕಾರ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು 1 ವರ್ಷಗಳ ವಿವಿಧ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿನಲ್ಲಿ ಚಾರಿತ್ರಿಕವಾದಂಥ ಒಂದು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆ ಆಯಿತು. ಅದರ ನಂತರ ಮರುದಿವಸ ಅಲ್ಲೇ ಸಮ್ಮೇಳನ ನಡೀಬೇಕಾಗಿತ್ತು. ಮನಮೋಹನ್ ಸಿಂಗ್ರವರ ನಿಧನದಿಂದಾಗಿ ಆ ಸಮ್ಮೇಳನ ಮುಂದೆ ಹೋಗಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಪ್ರಥಮವಾಗಿ ಬೆಳಗಾವಿನಲ್ಲಿ ಪಕ್ಷದ ಮುಖಾಂತರ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮವನ್ನು ನಮ್ಮ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ನಡೆಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಇವತ್ತು ಮೊನ್ನೆ ತಾನೇ ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಪಕ್ಷದ ಇವತ್ತು AICCಯ ಸಮ್ಮೇಳನ ಆಗಿ ಸಬರಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧಿಯವರ ಸಬರಮತಿ ಆಶ್ರಮದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಪಕ್ಷದ ಮುಖಂಡರೆಲ್ಲರೂ ಕೂಡ ಅಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಕೆ ಮಾಡಿ ಮರುದಿವಸ ವಲ್ಲಭಾಯ್ ಪಟೇಲ್ರವರ ಸ್ಮಾರಕದಲ್ಲಿ ಕಾರ್ಯಕಾರಿ ಸಮಿತಿ ಮಾಡಿ ನಂತರ AICC ಅಧಿವೇಶನದಲ್ಲಿ ಸಮರ್ಪಣೆ, ಸಂಕಲ್ಪ, ಸಂಘರ್ಷ ಅನ್ನುವಂಥ ಒಂದು ರೀತಿಯ ಘೋಷಣೆಯನ್ನು ಮಾಡಿದರು. ಹೆಚ್ಚು ನಿಮಿಷ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಎದುರಿಸುವಂಥ ಪಕ್ಷ ಕ್ಯಾಡರ್ ಬೇಸಿಸ್ ಪಕ್ಷ. ನಮ್ಮ ಪಕ್ಷ ಮೊದಲು ಮಾಸ್ ಆರ್ಗನೈಸೇಷನ್ ಪಕ್ಷ ಆಗಿತ್ತು.
ಆದರೆ ಕ್ಯಾಡರ್ ಬೇಸಿಸ್ ಪಕ್ಷವನ್ನು ಎದುರಿಸಬೇಕಾಗಿದ್ದರೆ ನಾವು ಕೂಡ ಪಕ್ಷದ ಇವತ್ತು ಕ್ಯಾಡರನ್ನು ಬೆಳೆಸುವಂಥ ಸಂಘಟನಾತ್ಮಕವಾಗಿ ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ. ಆ ಹಂತದಲ್ಲಿ ಇವತ್ತು ನಾವು ಭಾಳಷ್ಟು ಜನ ನಾವು ಪಾರ್ಟ್ ಟೈಮು ಕಾಂಗ್ರೆಸ್ ಮುಖಂಡರುಗಳು ತಿಂಗಳಿಗೆ ಒಂದು ಸಲ ಸೇರ್ತೇವಾ ಅಥವಾ 15 ದಿವಸಕ್ಕೆ ಒಂದು ಸಲ ಸೇರ್ತೇವಾ? ಇವತ್ತಿನ ವ್ಯವಸ್ಥೆಯಲ್ಲಿ ಹಿಂದೆ ಎಲ್ಲ ನನ್ನ ನೆನಪಿದೆ, ಸಂಕಪ್ರಿಗಳು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು, ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಲ್ಲಿ KP ಅಬ್ದುಲ್ ರವರು ಇದ್ದರು, ಶ್ರೀಯುತ ಸುಧಾಕರ್ ಶೆಟ್ಟಿಯವರಿದ್ದರು, ಶ್ರೀಯುತ ಜೀವನ್ ಭಂಡಾರಿ ಅವರಿದ್ದರು, ಅದೇ ರೀತಿಯಲ್ಲಿ CP ಜಯರಾಮ್ ಗೌಡ್ರವರಿದ್ದರು, ಮಹಮ್ಮದ್ ಹಟ್ಟಾರ್ ಅವರಿದ್ದರು, ಅನೇಕ ಮುಖಂಡರುಗಳು. ಹೆಚ್ಚಿನ ನಿಮಿಷ ಅಂತಪ್ ಶೆಟ್ಟರು ಇದ್ದರು. ಅಂತಪ್ ಶೆಟ್ಟರು ಬೆಳಿಗ್ಗೆ ಎದ್ದು ಇಲ್ಲಿ ಬರಬೇಕಾಗಿದ್ದರೆ, ಪುತ್ತೂರಿಗೆ ಬರಬೇಕಾಗಿದ್ದರೆ ಇಷ್ಟು ಅರ್ಜಿ, ಅದು 5 ಸೆಂಟ್ ಜಾಗ ಆಗಬೇಕು, ಅದು ಮನೆ ಆಗಬೇಕು, ಅದು ಮಾರ್ಗ ಆಗಬೇಕು, ಅದು ಸೇತುವೆ ಆಗಬೇಕು, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಜನರ ಸೇವೆ ಮಾಡುವಂಥ ಅವಕಾಶಗಳಿತ್ತು. ಆದರೆ ಇವತ್ತು ವ್ಯವಸ್ಥೆ ಬದಲಾವಣೆ ಆಗಿದೆ. ಮೊನ್ನೆ ಗ್ಯಾರಂಟಿ ಸ್ಕೀಮಿನ ಅನುಷ್ಠಾನ ಆಗಿದೆ. ನಾವು ಗ್ರಾಮ ಒನ್ನಿನ ಮುಖಾಂತರ ಅನುಷ್ಠಾನ ಮಾಡಿದ್ದೇವೆ. ಗ್ರಾಮ ಮಣ್ಣು ಅಂತೇಳಿ ಇರುವಂಥದ್ದು 100ರಲ್ಲಿ 95% BJPಯವರ ಕೈಯಲ್ಲಿದೆ. ಹಿಂದೆ ಇವತ್ತು ವಿಜೇಂದ್ರ ಅವರು ಅದನ್ನು ನಡೆಸ್ತಾ ಇದ್ದರು. ಹಾಗಾಗಿ ಇವತ್ತು ಎಲ್ಲವೂ ಕೂಡ ಗ್ರಾಮ ಒನ್ನಿನ ಮುಖಾಂತರನೇ ಆಗಬೇಕು. ಒಂದು ಆಧಾರ್ ಕಾರ್ಡ್ ಆಗಬೇಕು, ಒಂದು ಹಸಿರು ಕಾರ್ಡ್ ಆಗಬೇಕು, ಅಥವಾ ಯಾವುದು ಸೈಬರ್ನ ಮುಖಾಂತರನೇ ಆಗಬೇಕು. ಇವತ್ತು ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಿಕಟವಾದಂಥ ಜನರ ಜೊತೆ ನಿಕಟವಾದಂಥ ಒಂದು ಸಂಪರ್ಕಗಳು ಕಡಿಮೆ ಆದಂಥ ಸಮಯದಲ್ಲಿ ಇಂದಿನ ಪರಿಸ್ಥಿತಿಗೆ ಹೊಂದಿಕೊಂಡು ನಾವು ಹೇಗೆ ಇವತ್ತು ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದರ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷದವರು ಆಲೋಚನೆ ಮಾಡಬೇಕಂತ ದಿನ. ಇಲ್ಲಿ ಭಾಳ ಸಂತೋಷ, ಶ್ರೀಯುತ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇದ್ವಿ. ಇವತ್ತು ಒಬ್ಬ ಇಚ್ಛಾಶಕ್ತಿ ಇರುವಂಥ ಜನಪ್ರತಿನಿಧಿಗಳ ಅನಿವಾರ್ಯತೆ ಇದ್ದಂಥ ಸಮಯದಲ್ಲಿ ಏನೋ ಇಲ್ಲಿ ಭಾಳಷ್ಟು ಜನ BJPಯವರು ಶಾಸಕರಾಗಿ ಹೋಗಿದ್ದಾರೆ. ಸದಾನಂದ ಗೌಡರು 2 ಸಲ ಶಾಸಕರಾಗಿದ್ದಾರೆ, ಅಥವಾ ಇವತ್ತು ಮಠಂದೂರವರು ಆಗಿದ್ದಾರೆ, ಮಲ್ಲಿಕರವರು ಆಗಿದ್ದಾರೆ, ಶಕುಂತಲ ಶೆಟ್ಟರವರು ಆಗಿದ್ದರು, ಕಾಂಗ್ರೆಸ್ಸಲ್ಲಿ ಕೂಡ ಶಾಸಕರಾಗಿದ್ದರು. ಅವರ ಇವತ್ತು ಯಾವುದು ಗುರುತು ಇದೆ, ಅವರು ಶಾಸಕರಾಗಿರುವಂಥ ಮಾಡಿರುವಂಥ ಗುರುತುಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿದೆ. ಇವತ್ತು ನಾನು ಇಲ್ಲಿ 1985 ಇಸ್ವಿಯಲ್ಲಿ ನಮ್ಮ ವಿದ್ಯಾರ್ಥಿ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನನಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ರು. ಇವತ್ತು ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಡೆಪಾಸಿಟ್ ಕಟ್ಟಲಿಕ್ಕೆ ಕೂಡ ದುಡ್ಡು ಇರಲಿಲ್ಲ, ಯಾರೋ ಕೊಟ್ಟರು. ಇವತ್ತು ಅದೇ ರೀತಿಯಾಗಿ ಆ ಸಮಯದಲ್ಲಿ DK ಶಿವಕುಮಾರ್ ಅವರಿಗೆ, ನನಗೆ ಮತ್ತು SM ನಾಗರಾಜರವರಿಗೆ 3 ಟಿಕೆಟ್ NSYಗೆ ಸಿಕ್ತು. ರಾತ್ರಿ ಹಗಲು ಇಂದಿರಾ ಗಾಂಧಿ ಅವರು ಇವತ್ತು ಅವರು ಹತ್ಯೆ ಆಗಿದ್ದರು. ಆ ಸಮಯದಲ್ಲಿ ರಾತ್ರಿ ಹಗಲು ಕೆಲಸ ಕಾರ್ಯ ಮಾಡಿ ದಾಖಲೆಯ ಓಟನ್ನು ಪಡೆದೆವು. 22,500 ಓಟುಗಳನ್ನು ಪಡ್ಕೊಂಡೆವು, ಅಂತರ ಪಡ್ಕೊಂಡೆವು. ಇವತ್ತು ತದನಂತರ ಆವಾಗ ನಮ್ಮ ಸರ್ಕಾರ ಇರಲಿಲ್ಲ, ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರ ಇತ್ತು. ಹಾಗಾಗಿ ಅಂಥ ದೊಡ್ಡ ನಿರೀಕ್ಷೆ ಪಟ್ಟಂಥ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ಟೈಮ್ 1989 ಇಸ್ವಿಯಲ್ಲಿ ಇವತ್ತು ಆವಾಗಲೇ ಅಯೋಧ್ಯೆ ಇಶ್ಯೂ ಬಂದುಬಿಡ್ತು. ಆವಾಗ ಎಲ್ಲ ಕಡೆಯಲ್ಲಿ ಕೂಡ ಇವತ್ತು ಇಟ್ಟಿಗೆಯನ್ನು ಹೊರಿಸಿ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಖಾಂತರ ಹೊರಿಸಿ ಪೂಜೆ ಮಾಡುವಂಥದ್ದು, ಹರಕೆ ದುಡ್ಡು ತಗೊಳ್ಳುವಂಥ ಪ್ರಯತ್ನ ನಡೆಯಿತು. ನನ್ನ ಮನೆಯಲ್ಲಿ ನಾನು ಕಾದಿದ್ದೆ, ಆದರೆ ನನ್ನ ಮನೆಗೆ ಬರಲೇ ಇಲ್ಲ ಇವತ್ತು ಇಟ್ಟಿಗೆ ಮೆರವಣಿಗೆ. ನಂತರ ಪ್ರಚಾರ ಮಾಡಿದ್ರು, ಅವನು ಕಬ್ಬಿಣದ ಗೇಟ್ ಹಾಕಿದ್ದಾನೆ, ಆಲ್ಸೇಷನ್ ನಾಯಿ ಬಿಟ್ಟಿದ್ದಾನೆ ಅಂತೇಳಿ. ಇವತ್ತಿಗೂ ನನ್ನ ಮನೆಯಲ್ಲಿ ಆಲ್ಸೇಷನ್ ನಾಯಿ ಇಲ್ಲ, ಕಬ್ಬಿಣದ ಗೇಟು ಕೂಡ ಇಲ್ಲ. ಆದರೆ ಈ ರೀತಿಯಲ್ಲಿ, ಆದರೆ ಆ ಚುನಾವಣೆಯಲ್ಲಿ ನಾವು ಗೆದ್ದೆವು. ಗೆದ್ದ ನಂತರ ಇವತ್ತು ಆ ಇಟ್ಟಿಗೆಗಳೆಲ್ಲ ಪೂಜೆ ಮಾಡಿದ್ದೆಲ್ಲ ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತು 3-4 ತಿಂಗಳು. ಹೆಚ್ಚಿನ ನಿಮಿಷ ಹಣ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಹರಕೆ ದುಡ್ಡು ಎಲ್ಲಿ ಹೋಯ್ತು ಅಂತ ಹೇಳಿದ್ರ. ಕಡೆಗೆ ಒಂದು 3-4 ತಿಂಗಳಾದ ನಂತರ ಪ್ರಭಾಕರ್ ಭಟ್ರು ಕಲ್ಲಡ್ಕದಿಂದ ಬಂದು ಚಡ್ಡಿ ಹಾಕಿ ಇವತ್ತು ಬೂಟ್ಸ್ ಹಾಕ್ಕೊಂಡು ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನೆಲ್ಲ ಇವತ್ತು ಲಾರಿಯಲ್ಲಿ ತುಂಬಿಸ್ಕೊಂಡು ಎಲ್ಲ ಹೋಗಿ ಇಲ್ಲಿಂದ ಕೊಂಡೋದ್ರು.
ಇವತ್ತು ಆ ರೀತಿಯಲ್ಲಿ ಇವತ್ತು ಚುನಾವಣೆ ಹೆಚ್ಚಿನ ನಿಮಿಷ ನಮಗೆ 89ನೇ ಇಸ್ವಿಯಲ್ಲಿ ಸರ್ಕಾರ ಬಂತು. ಸರ್ಕಾರ ಬಂದಂಥ ಸಮಯದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮನ ಇನ್ನಷ್ಟು ತೀವ್ರವಾಗಿ ಮಾಡುವಂಥ ಅವಕಾಶಗಳಾಯಿತು. ಬೈಪಾಸ್ ರಸ್ತೆ ಇರಲಿಲ್ಲ, ಬೈಪಾಸ್ ರಸ್ತೆ ಆಯಿತು, APMC ರಸ್ತೆ ಆಯಿತು, ಇಲ್ಲದಿದ್ದರೆ ಒಂದೇ ರಸ್ತೆ ಇದ್ದದ್ದು. ಅದೇ ರೀತಿಯಾಗಿ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ಸಂಕಲ್ಪ ಮಾಡಿತ್ತು, ಒಂದು ಆಸ್ಪತ್ರೆ ಆಗಬೇಕು, ಒಂದು ವೆಟರ್ನರಿ ಆಸ್ಪತ್ರೆ ಆಗಬೇಕು, ಇವತ್ತು ಒಂದು ಹೈಸ್ಕೂಲ್ ಆಗಬೇಕು, ಖಾಸಗಿ ಇದ್ದರೆ ಖಾಸಗಿ, ಇಲ್ಲದಿದ್ದರೆ ಸರ್ಕಾರಿ ಆಗಬೇಕು, 6 ಗ್ರಾಮಗಳಿಗೆ ಒಂದು ಜೂನಿಯರ್ ಕಾಲೇಜ್ ಆಗಬೇಕು, ಅದೇ ರೀತಿಯಲ್ಲಿ ITI ಕಾಲೇಜ್ ಆಗಬೇಕು, ITI ಮಹಿಳಾ ಕಾಲೇಜ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಆಗಬೇಕು, ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಅಶೋಕ್ ರೈ ಅವರು ಬಂದು ಮೆಡಿಕಲ್ ಕಾಲೇಜಿನಲ್ಲೇ ಪ್ರಾರಂಭ ಮಾಡಿದರು. ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವಂಥ ಅವಕಾಶ ಆಯಿತು. ಯಾವತ್ತು ಇಲ್ಲಿಯ ರಾಜಕೀಯ ವ್ಯಕ್ತಿಗಳಿಗೆ ಇಚ್ಛಾಶಕ್ತಿ ಇರ್ತಿದ್ರೆ ಉಡುಪಿ ಯಾವ ರೀತಿಯಲ್ಲಿ ಇವತ್ತು ಜಿಲ್ಲೆ ಆಗಿದೆ ಅದೇ ರೀತಿಯಲ್ಲಿ ಪುತ್ತೂರು ಕೂಡ ಜಿಲ್ಲೆ ಆಗಬೇಕಾಗಿತ್ತು. ಇವತ್ತು ಅಂಥ ಎಲ್ಲ ರೀತಿಯ ಅರ್ಹತೆಗಳು ಕೂಡ ಪುತ್ತೂರಿಗೆ ಕೂಡ ಇದೆ. ಆದರೆ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಬರೀ ಭಾವನಾತ್ಮಕವಾಗಿ ಮಾತ್ರ ಚುನಾವಣಾ ಬಂಡವಾಳ ಮಾಡಿಕೊಳ್ಳೋದು ಬಿಟ್ಟರೆ ಬದುಕು ಕಟ್ಟುವಂಥ ವ್ಯವಸ್ಥೆಗಳಿಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಕೂಡ ನಮಗೆ ಯಾರ್ದು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಹಿಂದೂಗಳು ಅನ್ನೋದಕ್ಕೆ. ಆದರೆ ನಾವು ಕೂಡ ದೇವರನ್ನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿಯೇ ಮನೆಯಿಂದ ಹೊರಡುವವರಿದ್ದೇವೆ. ಆದರೆ ನಾವು ಯಾವತ್ತೂ ಕೂಡ ಚುನಾವಣೆಯಲ್ಲಿ ಇವತ್ತು ಧರ್ಮವನ್ನು, ದೇವರನ್ನು ಬಂಡವಾಳ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಲಿಕ್ಕೆ ಕೂಡ್ದು ಅನ್ನುವಂಥವ್ರು ನಾವು. ಆ ದೃಷ್ಟಿಯಲ್ಲಿ ಇವತ್ತು ಭಾವನಾತ್ಮಕವಾದಂಥ ವಿಚಾರಗಳನ್ನು ಮಾಡಿಕೊಂಡು ಹೆಚ್ಚಿನ ನಿಮಿಷ ಯಾವ ರೀತಿ ಆಡಳಿತ ಮಾಡಿದರು ಅಂತೇಳಿ ನಾನು ಹೇಳಬೇಕಾಗಿಲ್ಲ. ಕಳೆದ ಬೊಮ್ಮಾಯಿಯವರ ಸರ್ಕಾರ ಇದ್ದದ್ದು 50,000 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ 3.5 ಲಕ್ಷ ಕೋಟಿ ರೂಪಾಯಿಯ ಅನುಮೋದನೆಯನ್ನು ಕೊಟ್ಟು ಇವತ್ತು ಕೆಲಸ ಪ್ರಾರಂಭ ಮಾಡಿದೆ. ಆ ಎಲ್ಲ ಹೊರೆಗಳು ಕೂಡ ಈಗಿನ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ. ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಬರೇ ಅಭಿವೃದ್ಧಿ ಅಂತ ಹೇಳಿದರೆ ಬರೇ ರಸ್ತೆ ಮಾಡೋದು, ಸೇತುವೆ ಮಾಡೋದು ಅಥವಾ ಇದರಲ್ಲೇ ಕಮಿಷನ್ ಹೊಡೆಯೋದು ಬಿಟ್ಟರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ಯಾವುದೂ ಇಲ್ಲ. ಅಭಿವೃದ್ಧಿ ಅಂತ ಹೇಳಿದರೆ ಅದರ ಜೊತೆಯಲ್ಲಿ ಅವನ ಅಭಿವೃದ್ಧಿ ಕೂಡ ಅದರಲ್ಲಿ ಸೇರಿಕೊಡ್ತು. ಈ ರೀತಿಯಲ್ಲಿ ಇವತ್ತು ನಮ್ಮ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು. ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳಿದರು, ನನ್ನನ್ನು ಬಹಳಷ್ಟು ಜನ ಟೀಕೆ ಮಾಡ್ತಾರೆ, ಆದರೆ ನಾನು ಮಾತ್ರ ಅದಕ್ಕೆ ಯಾವುದಕ್ಕೂ ಬಗ್ಗುವುದಿಲ್ಲ ಅನ್ನುವಂಥ ರೀತಿಯ ಘೋಷಣೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, ಇವತ್ತು ಯಾರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಾವಿದ್ದೀರಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಬೇಕು, ಪಕ್ಷ ಸಂಕಲ್ಪ ಮಾಡಿಕೊಂಡು ನಮ್ಮ ಸಿದ್ಧಾಂತಕ್ಕೆ ಎಲ್ಲಿ ಅಡ್ಡಿ ಬರ್ತದೆ ಆವಾಗ ಸಂಘರ್ಷ ಮಾಡುವಂಥ ಕೆಲಸಕಾರ ಕೂಡ ಮಾಡಬೇಕು ಅಂತೇಳಿ. ಆ ದೃಷ್ಟಿಯಲ್ಲಿ ನಾವು ಕ್ಯಾಡರ್ ಬೇಸಿಸ್ನ ಸಂಘಟನೆಯನ್ನು ಕಟ್ಟಬೇಕು. ನಮ್ಮ ಸಂಘಟನೆಗಳು ಇವತ್ತು ಬ್ಲಾಕ್ ಮಟ್ಟದಲ್ಲಿ ಇರ್ಬೋದು, ಅದೇ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಅಥವಾ KPCC ಮಟ್ಟದಲ್ಲಿ ಇರ್ಬೋದು, ಅಥವಾ ಅಖಿಲ ಭಾರತ ಮಟ್ಟದಲ್ಲಿ ಇರ್ಬೋದು, ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು, ಅಥವಾ ಬೂತ್ ಮಟ್ಟದಲ್ಲಿ ಇರ್ಬೋದು. ಬೂತ್ ಮಟ್ಟದಲ್ಲಿ ಕೂಡ ನಾವು ಸಂಘಟನಾತ್ಮಕ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮೊನ್ನೆ ಬೆಳ್ತಂಗಡಿಯಲ್ಲಿ DK ಶಿವಕುಮಾರ್ ಅವರು ಬಂದಾಗ 250 ಬೂತ್ಗೆ 500 ಜನ ಡಿಜಿಟಲ್ ಯೂತನ್ನು ತಯಾರು ಮಾಡಿದರು. ಇವತ್ತಿನ ಅವಶ್ಯಕತೆ ಅದು. ಇವತ್ತಿನ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ನಾವು ಕೂಡ ಮಾರ್ಕೆಟ್ ಮಾಡಬೇಕಾಗಿದ್ರೆ ನಾವು ಕೂಡ ಇವತ್ತು ಒಂದು ರೀತಿಯಲ್ಲಿ ಆ ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರಚಾರ ತಗೊಳ್ಳುವಂಥ ಕೆಲಸ ಮಾಡಬೇಕು. ಹೆಚ್ಚಿನ ನಿಮಿಷ ಪತ್ರಿಕೆ ಮಾಧ್ಯಮಗಳ ಜೊತೆಯಲ್ಲಿ ನಮ್ಮ ಇವತ್ತು ಈ ಗ್ರಾಸ್ ರೂಟ್ ಲೆವೆಲಲ್ಲಿ ಕೂಡ ಅಂತ ಪ್ರಚಾರ ಪಡಿಸುವಂಥ ಕೆಲಸ ಕಾರ್ಯಗಳಾದರೆ ಅದರಿಂದ ಸಾಕಷ್ಟು ರೀತಿಯ ತಿಳುವಳಿಕೆ ಬರ್ತದೆ. ಇವತ್ತು ಕುಟುಂಬ ಸಂಯೋಗ ಕಾರ್ಯಕ್ರಮ ಅಂತ ಮಾಡಿದ್ದೀರಿ. ನಾನು ಕಾಪ್ನಲ್ಲಿ ಪ್ರತಿ ಬೂತಿನಲ್ಲಿ ಕುಟುಂಬ ಸಂಯೋಗ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೇನೆ. ಇವತ್ತು ಏನು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ 100ರಲ್ಲಿ 80% ಜನರಿದ್ದಾರೆ. ಅವರು ಯಾರು ಅಂತೇಳಿ ಪಕ್ಷದ ನಿಕಟವಾದಂಥ ಸಂಪರ್ಕಗಳಿಲ್ಲ. ಗ್ಯಾರಂಟಿಯ ಫಲಾನುಭವಿಗಳಿಗೂ ಪಕ್ಷಕ್ಕೂ ನಿಕಟವಾದಂಥ ಸಂಪರ್ಕ ಇಲ್ಲ. ಇಂಥ ಸಮಯದಲ್ಲಿ ಪಕ್ಷದ ಮುಖಾಂತರ ಪಕ್ಷವನ್ನು ಎಲ್ಲೂ ಕೂಡ ತೋರಿಸದೆ ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೆ ಒಂದು ನೋಟಿಸ್ ಕೊಟ್ಟು ಇಂಥ ದಿವಸ
ಇಂಥ ಬೂತಿನಲ್ಲಿ ಕುಟುಂಬ ಸಂಯೋಗ ಕಾರ್ಯಕ್ರಮ ಇದೆ, ತಾವೆಲ್ಲರೂ ಕೂಡ ಆಹ್ವಾನ ಬರಬೇಕು ಅಂತ ಹೇಳಿ ಅಲ್ಲಿ ಅವೇರ್ನೆಸ್ ಕೊಡುವಂಥ ಒಂದು ರೀತಿ ಕಾರ್ಯಕ್ರಮವನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಯವರ ಕಾರ್ಯಕ್ರಮ ಪ್ರತ್ಯೇಕವಾಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೂತ್ ವೈಸಸ್ ಕೂಡ ಇವತ್ತು ಆ ರೀತಿಯ ಒಂದು ಕುಟುಂಬ ಸಂಯೋಗ ಕಾರ್ಯಕ್ರಮ ಮಾಡಿಕೊಂಡು ಒಂದು ಕಾಫಿ ತಿಂಡಿ ಮಾಡಿ ಅದಕ್ಕೆ ಏನು ಸಮಸ್ಯೆ ಇಲ್ಲ, ಇಲ್ಲಿಯ ಶಾಸಕರು ಅದಕ್ಕೆ ನೇತೃತ್ವವನ್ನು ಕೊಡ್ತಾರೆ. ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಪ್ರತಿ ಬೂತ್ನಲ್ಲಿ ಕೂಡ ಆ ಗ್ಯಾರಂಟಿ ಸ್ಕೀಮಿನ ಫಲಾನುಭವಿಗಳನ್ನು ನಾವು ಒಟ್ಟು ಸೇರಿಸುವಂಥ ಒಂದು ಪ್ರಯತ್ನ ಮಾಡಿದರೆ ಅದೇ ಒಂದು ರೀತಿ ವಾತಾವರಣ ಸೃಷ್ಟಿಯಾಗ್ತದೆ. ಆ ರೀತಿಯಲ್ಲಿ ನಮ್ಮ ಹೆಚ್ಚಿನ ಅಂಶ BJP ಅವರು ಗ್ಯಾರಂಟಿ ಸ್ಕೀಮಿಗೆ ಬಹಳ ವಿರೋಧ ಮಾಡ್ತಾರೆ, ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು, ಗ್ಯಾರಂಟಿಯ ಫಲಾನುಭವಿಗಳು ಎಲ್ಲರೂ ಕೂಡ ನಮಗೆ ಮತ ಕೊಡ್ತಿದ್ರೆ ನಾವು ಅಟ್ಟರಾಗಿ ಗೆದ್ದು ಬರ್ತಾ ಇತ್ತು, 2 ಲಕ್ಷ 3 ಲಕ್ಷದಲ್ಲಿ ಗೆದ್ದು ಬರ್ತಾ ಇತ್ತು. ಆದರೆ ಅವರಿಗೆ ಗೊತ್ತಿಲ್ಲ, ಗ್ಯಾರಂಟಿಯ ಫಲಾನುಭವಿಗಳಿಗೆ ಗೊತ್ತಿಲ್ಲ. ಇವತ್ತು BJP ಅವರು ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ನಾವು ಇವತ್ತು ಅವರಿಗೆ ಮತ ಕೊಟ್ಟರೆ ನಮ್ಮ ಗ್ಯಾರಂಟಿ ನಿಂತು ಹೋಗುವಂಥ ಪ್ರಮೇಯ ಇರ್ತದೆ. ನಮಗೆ ಗ್ಯಾರಂಟಿ ಯಾರು ಕೊಟ್ಟಿದ್ದಾರೆ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನನಗೆ ಸಿಗುವಂಥ ಸವಲತ್ತಿಗೆ ನಾನು ವಿರೋಧ ಮಾಡಿದಾಗೆ ಆಗ್ತದೆ. ಆ ದೃಷ್ಟಿಯಲ್ಲಿ ಮುಂದಿನ ದಿವಸ ಗ್ಯಾರಂಟಿಗೆ ದೊಡ್ಡ ಶಕ್ತಿ ಇದೆ. ಮೊನ್ನೆ ಗಂಗೊಳ್ಳಿ ಅನ್ನುವಂಥ ಊರಲ್ಲಿ ಪಂಚಾಯತ್ ಚುನಾವಣೆ ಆಯಿತು. 25 ವರ್ಷದಿಂದ ಇಲ್ಲಿ BJP ಪಂಚಾಯತ್ ಇತ್ತು. ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಂಚಾಯತ್ ಇವತ್ತು ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ಗ್ಯಾರಂಟಿಯನ್ನು ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡುವಂಥ ಕೆಲಸ ಕಾರ್ಯಗಳಾದರೆ ಅದರ ಪ್ರಯೋಜನ ಭಾಳಷ್ಟು ಇದೆ. ಒಂದು ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿ, ಒಂದು ವರ್ಷಕ್ಕೆ 50 ರಿಂದ 60 ಸಾವಿರ ರೂಪಾಯಿ, 5 ವರ್ಷಕ್ಕೆ 3 ಲಕ್ಷ ರೂಪಾಯಿ ಒಂದು ಬೆನಿಫಿಟ್ ಒಂದು ಕುಟುಂಬಕ್ಕೆ ಸಿಗ್ತದೆ ಅಂತ ಹೇಳಿದರೆ ಹೆಚ್ಚಿನ ಅಂಶ ಅದರಲ್ಲಿ ದೊಡ್ಡ ಒಂದು ರೀತಿಯ ಶಕ್ತಿ ಇದೆ. ಅದನ್ನು ಬಳಕೆ ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ಇಲ್ಲಿ ಆಗುವಂಥ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಾಕಷ್ಟು ರೀತಿಯಲ್ಲಿ ಕೂಡ ಪ್ರಚಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಪಕ್ಷದ ಸಂಘಟನೆಯನ್ನು ಕೂಡ ಪಕ್ಷ ಮತ್ತು ಆಡಳಿತ ವ್ಯವಸ್ಥೆ ಪರಸ್ಪರ ತಕ್ಕಡಿಯ ರೀತಿಯಲ್ಲಿ ಇರಬೇಕು. ಪರಸ್ಪರ ಏನು ಅಭಿವೃದ್ಧಿ ಕಾರ್ಯಕ್ರಮದ ಶಕ್ತಿ ಇದೆ ಅದು ಪಕ್ಷಕ್ಕೆ ಬರುವಂಥ ರೀತಿಯಲ್ಲಿ ಆದರೆ 100ಕ್ಕೆ 100 ಪಾಲು ಕೂಡ ಆ ಅಧಿಕಾರ ಇನ್ನಷ್ಟು ಮುಂದುವರಿಯುವಂಥ ಅವಕಾಶ ಇರ್ತದೆ. ಆ ದೃಷ್ಟಿಯಲ್ಲಿ ಹಿಂದೆ ನಾನು ಶಾಸಕನಾಗಿರುವಾಗ 3 ತಿಂಗಳಿಗೆ ಒಂದು ಸಲ ಗ್ರಾಮಕ್ಕೆ ಹೋಗ್ತಾ ಇದ್ದೆ. ಪ್ರತಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ನಾವು ಕಾರ್ಯಕ್ರಮ ಹಾಕ್ಕೊಳ್ತಾ ಇತ್ತು. ಕಾರ್ಯಕರ್ತರದ್ದು ಸಣ್ಣ ಪುಟ್ಟ ಬೇಡಿಕೆ, ಏನೋ ಒಂದು ಪಾಪು ಹಾಕಿ, ಏನೋ ಒಂದು ಸೈಟ್ ಕೊಡಿ, ಏನೋ ಒಂದು ಮನೆ ಕೊಡಿ, ಲೈಟ್ ಕೊಡಿಸಿ, ಅಥವಾ ಇಂಥ ಸಣ್ಣ ಪುಟ್ಟ ಬೇಡಿಕೆಗಳಿರ್ತದೆ, ಅಥವಾ ಒಂದು ಮಾರ್ಗ ಮಾಡಿ, ಅಥವಾ ಒಂದು ಸಣ್ಣ ಸೇತುವೆ ಮಾಡಿ, ಸಣ್ಣ ಪುಟ್ಟ ಬೇಡಿಕೆಗಳಿರ್ತದೆ. ಅದಕ್ಕೆ ನಾವು ಸ್ಪಂದನ ಮಾಡಿದರೆ 100ಕ್ಕೆ 100 ಪಾಲು ಕೂಡ ಆ ಕಾರ್ಯಕರ್ತನಿಗೆ ಕೂಡ ಒಂದು ಉತ್ತೇಜನ ಬರ್ತದೆ. ಆ ಕಾರ್ಯಕರ್ತ ಕೂಡ ಆ ಬೂತಿನಲ್ಲಿ ಅಥವಾ ಆ ಗ್ರಾಮದಲ್ಲಿ ಸಮರ್ಥನವಾಗಿ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ರಮನಾಥ್ ರೈ ಅವರು ಇಲ್ಲಿ ಮಾತಾಡುವಾಗ ಇಡೀ ಕಾಂಗ್ರೆಸ್ ಚರಿತ್ರೆಯ ಬಗ್ಗೆ, ಕಾಂಗ್ರೆಸ್ ಇತಿಹಾಸದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಕೊಡುಗೆಗಳ ಬಗ್ಗೆ ಇಲ್ಲಿ ಭಿನ್ನ ಮಾಡಿದರು. ನಾನು ಕೂಡ ಒಂದು ಭೂಮಾಲಕ ಕುಟುಂಬಕ್ಕೆ ಸೇರಿದವ. ಯಾವ ರೀತಿಯಲ್ಲಿ ಇವತ್ತು ಒಕ್ಕಲುದಾರರಿಗೆ ಶೋಷಣೆ ಆಗ್ತಿದ್ದು ಅಂತ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಆದರೆ ನನಗೆ ಸಿಕ್ಕಿರುವಂಥ ಅವಕಾಶ ಭೂ ನ್ಯಾಯ ಮಂಡಳಿಯ ಸದಸ್ಯ ಪ್ರಥಮವಾಗಿ. ಹೆಚ್ಚಿನ ಅಂಶ ಭೂಮಿ ಕೊಡುವಂಥ ಒಂದು ಅವಕಾಶ ಸಿಕ್ತು. ಇಲ್ಲಿ ಕೂಡ ಶಾಸಕನಾದಂಥ ಸಮಯದಲ್ಲಿ ಕೂಡ ನಾವು 85ನೇ ಇಸ್ವಿಯಲ್ಲಿ ಹೋರಾಟ ಪ್ರಾರಂಭ ಮಾಡಿದೆವು. ಯಾರು ಸರ್ಕಾರಿ ಜಾಗವನ್ನು ಅನುಭೋಗ ಮಾಡ್ತಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ. ಅದು ನಮ್ಮ ಸರ್ಕಾರನೇ ಬಂತು. ಬಂಗಾರಪ್ಪನವರು ಇವತ್ತು ಮುಖ್ಯಮಂತ್ರಿ ಆಗಿರುವಾಗ ಕಾನೂನು ತಂದೆವು. ಯಾರು ಶಾಸಕರಿದ್ದಾರೆ ಆ ತಾಲೂಕಿನ ಅಧ್ಯಕ್ಷರು, ನಾನು 30,000 ಅರ್ಜಿ ಪ್ರಿಂಟ್ ಮಾಡಿದೆ. ಪ್ರತಿ ಹಳ್ಳಿಗೆ ಹೋದೆ. ಆವಾಗ BJP ಅವರು ಹೇಳಿದರು, ಆ ವಿನಯ್ ಕುಮಾರ್ ಕೈಯಲ್ಲಿ ಕೊಟ್ಟರೆ ಆಗುವುದಿಲ್ಲ, ಅವನ ಕೈಯಲ್ಲಿ ಕೊಡಬೇಡಿ ಅಂತೇಳಿ. ನಾವು ತೀರ್ಮಾನ ಮಾಡಿದೆವು, ಅದಕ್ಕೆ ಸೀಲ್ ಹಾಕಿದೆವು. ಇವತ್ತು ಅಕ್ರಮ ಸಕ್ರಮ ಸಮಿತಿ ಸೀಲ್ ಹಾಕಿ ಯಾವ ಸೀಲ್ ಇದೆ ಅದಕ್ಕೆ ಮಾತ್ರ ಮಂಜೂರಾತಿ ಅಂತ ಹೇಳಿದೆವು. ಎಲ್ಲ ನಮಗೆ ಕೈಗೆ ಗ್ರಾಮಗಳಲ್ಲಿ ಅರ್ಜಿ ಕೊಟ್ಟರು. 28,500 ಅರ್ಜಿ ಬಂತು. 1.5 ವರ್ಷದಲ್ಲಿ 30 ವರ್ಷ 40 ವರ್ಷ 45 ವರ್ಷ ಆಗಿತ್ತು. 1.5 ವರ್ಷದಲ್ಲಿ ರಾತ್ರಿ ಗ್ಯಾಸ್ ಲೈಟ್ ಇಟ್ಟು ಕೂಡ ಮಂಜೂರಾತಿ ಮಾಡಿದೆವು. 22,500 ಜನರಿಗೆ ಮಂಜೂರಾತಿ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ತು. 1.5 ಲಕ್ಷ ಎಕರೆ ಭೂಮಿ ಕೊಡುವಂಥ ಒಂದು ಪುಣ್ಯದ ಅವಕಾಶ ಸಿಕ್ತು.
ಈ ರೀತಿಯಲ್ಲಿ ಹೆಚ್ಚಿನ ಅಂಶ ಭೂಮಿಯ ಹಕ್ಕನ್ನೇನಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಭಾರಿ ಉಲ್ಲಾಸವಾಗಿ ಮನೆ ಮನೆಗೆ ಹೋಗಿ ಓಟು ಕೇಳುವಂಥ ಶಕ್ತಿ ಇದೆ. BJಪಿಯವರ ಹತ್ರ ಏನೂ ಇಲ್ಲ. ಇವತ್ತು ಗ್ಯಾರಂಟಿಯ ಇದನ್ನು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮನೆ ಮನೆಗೆ ಹೋಗಿ ವಿಸ್ತರಣೆ ಮಾಡಿ ತಿಳುವಳಿಕೆ ಕೊಡುವಂಥ ರೀತಿ ಅವಕಾಶ ಇದೆ. ಆ ದೃಷ್ಟಿಯಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ನಾವು ಕಾಪುನಲ್ಲಿ ಬೆಳಗಾವಿನಲ್ಲಿ ಆದ ನಂತರ ಪ್ರಪ್ರಥಮವಾಗಿ ಹಿರಿಯಡ್ಕದಲ್ಲಿ ಸಾಧಾರಣ ಒಂದು 10,000 ಜನ ಸೇರಿ ಆ ಕಾರ್ಯಕ್ರಮವನ್ನು ಮಾಡಿದೆವು. ತದನಂತರ ಉಡುಪಿಯಲ್ಲಿ ಮಾಡಿದೆವು, ಮೊನ್ನೆ ಬೈಂದೂರಲ್ಲಿ ಆಯಿತು, ಮೊನ್ನೆ ಕೊಪ್ಪದಲ್ಲಿ ಆಯಿತು, ಮೊನ್ನೆ ಶೃಂಗೇರಿಯಲ್ಲಿ ಆಯಿತು, ನಾಡ್ದು ತೀರ್ಥಹಳ್ಳಿಯಲ್ಲಿದೆ, ನಾಡ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ವಿ. ಎಂಟೈರ್ ಇವತ್ತು ಏರಿಯಾದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ಅದು 140 ಕೋಟಿ ಜನರನ್ನು ಕೂಡ ಒಟ್ಟು ಸೇರಿಸುವಂಥ ಒಂದು ರೀತಿ ಕಾರ್ಯಕ್ರಮ. ನಮ್ಮ ಸಂವಿಧಾನ ಏನಿದೆ ಅದೇ ನಮ್ಮ ಸಿದ್ಧಾಂತ. ಆ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ರೀತಿಯ ತೀರ್ಮಾನವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿಕೊಂಡಿದೆ. ಆ ದೃಷ್ಟಿಯಲ್ಲಿ ಪುತ್ತೂರು ನಮ್ಮ ಕಾರ್ಯಕರ್ತರು ಭಾಳ ಯಶಸ್ವಿಯ ಕಾರ್ಯಕರ್ತರು. ಶ್ರೀಯುತ ಅಶೋಕ್ ರೈ ಅವರು ಶಾಸಕರು ಇವತ್ತು ನಿರೀಕ್ಷೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮವನ್ನು ತಂದು ಕೊಟ್ಟಿದ್ದಾರೆ. ಇನ್ನಷ್ಟು ಕಾರ್ಯಕ್ರಮಗಳ ಯೋಜನೆಗಳಿದೆ. ಇವತ್ತು ಅದನ್ನು ಮುಂದಿಟ್ಟುಕೊಂಡು ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಚರಿತ್ರೆ ನಿರ್ಮಾಣ ಆಗಬೇಕು. ಇದೇ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಉಡುಪಿಯಲ್ಲಿ 24ರಲ್ಲಿ 24 ಸೀಟು ಕೂಡ ಗೆದ್ದಿತ್ತು. 32 ಸೀಟ್ನಲ್ಲಿ 1 ಸೀಟು ಮಾತ್ರ ಸೋತಿರುವಂಥದ್ದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಎಲ್ಲ ತಾಲೂಕು ಪಂಚಾಯತ್ ಗೆದ್ದಿತ್ತು, ಪುರಸಭೆಗಳು ಗೆದ್ದಿತ್ತು, ಎಲ್ಲ ಚುನಾವಣೆಯಲ್ಲಿ ಕೂಡ ಗೆದ್ದು ಬರುವಂಥ ಅವಕಾಶ ಆಗಿತ್ತು. ಅದೇ ರೀತಿಯಲ್ಲಿ ಇವತ್ತು ವಾತಾವರಣ ಇದೆ. ಹೆಚ್ಚಿನ ಅಂಶ ಇವರ ದ್ವೇಷದ ಮನೋಭಾವ, ಇವರು ಸೃಷ್ಟಿ ಮಾಡುವಂಥ ಅಶಾಂತಿ, ಇದೆಲ್ಲ ಕೂಡ ಯಾರಿಗೂ ಕೂಡ ಬೇಕಾಗಿಲ್ಲ. ಇಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು. ನಮ್ಮ ಇವತ್ತು ಬದುಕು ಕಟ್ಟುವಂಥ ಕೆಲಸ ಕಾರ್ಯ ಆಗಬೇಕು. ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯ ಮಾಡಿದಂಥ ಸಮಯದಲ್ಲಿ 100ಕ್ಕೆ 100 ಪಾಲು ಕೂಡ ನಮಗೆ ಆಶೀರ್ವಾದ ಸಿಗುವಂಥ ಅವಕಾಶ ಇದೆ. ನನಗೆ ಭಾಳಷ್ಟು ಸಂತೋಷ. ನೀವು ಇಡೀ ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಒಂದು ಕುಟುಂಬದ ರೀತಿಯಲ್ಲಿ ಭಾಳ ಯಶಸ್ವಿಯ ಒಂದು ತರಬೇತಿ ಶಿಬಿರವನ್ನು, ಕಾರ್ಯಕಾರಿಣಿ ಸಭೆಯನ್ನು ತಾವು ನಡೆಸಿದ್ದೀರಿ. ಹೆಚ್ಚಿನ ಇವತ್ತು ತಾವೆಲ್ಲರೂ ಕೂಡ ಸಂಕಲ್ಪ ಮಾಡಿಕೊಂಡು ಸಮರ್ಪಣೆ, ಸಂಕಲ್ಪ, ಸಂಘರ್ಷ. ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯ ಧೋರಣೆಗಳನ್ನು ಮಾಡ್ತಾ ಇದೆ, ನಿನ್ನ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು ಯಾವ ರೀತಿಯಲ್ಲಿ ನಾವು ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಎಷ್ಟು, ನಮಗೆ ಕೊಡ್ತಾ ಇರುವಂಥ ಟ್ಯಾಕ್ಸ್ ಎಷ್ಟು, ಯಾವ ರೀತಿಯಲ್ಲಿ ಇವತ್ತು ನೆಲ, ಜಲ, ಸಂಪತ್ತಿನ ಬಗ್ಗೆ ಕೇಂದ್ರ ಸರ್ಕಾರ ನಮ್ಮನ್ನು ಶೋಷಣೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಉಲ್ಲೇಖನ ಮಾಡಿದರು. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಅದನ್ನು ಮುಂದಿಟ್ಟುಕೊಂಡು ನಮ್ಮ ಸಿದ್ಧಾಂತ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಹುನ್ನಾರ ಇವತ್ತು ನಡೀತಾ ಇದೆ. ಇಂಥ ಸಮಯದಲ್ಲಿ ಸಂವಿಧಾನವನ್ನು ಉಳಿಸುವಂಥ ರೀತಿಯ ಸಂಘರ್ಷ ಕೂಡ ನಾವೆಲ್ಲರೂ ಕೂಡ ಇವತ್ತು ಕಟಿಬದ್ಧರಾಗಿರಬೇಕು ಅಂತ ಈ ಸಮಯದಲ್ಲಿ ಉಲ್ಲೇಖ ಮಾಡಿಕೊಂಡು ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಜೊತೆಯಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಂಥ ಶಾಸಕರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಇಲ್ಲಿಯ ಎಲ್ಲ ಮುಖಂಡರಿಗೆ, ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ಕೊಂಡು ನಿಮ್ಮನ್ನೆಲ್ಲ ನೋಡಿ, ನಿಮ್ಮನ್ನೆಲ್ಲ ಮಾತಾಡಿ ಮುಂದೆ ಹೋದರೆ ನನಗೆ ಕೂಡ ಒಂದು ಎಲೆಕ್ಟ್ರಿಫೈಕೇಷನ್ ಆಗ್ತದೆ. ಆ ದೃಷ್ಟಿಯಿಂದ ಪುತ್ತೂರಿಗೆ ತಮ್ಮ ಜೊತೆಯಲ್ಲಿ ಬಂದು ಭಾಗವಹಿಸುವಂಥದ್ದು ಭಾಳ ಸಂತೋಷ ಆಗಿದೆ. ತಮಗೆಲ್ಲ ಶುಭವಾಗಲಿ. ಮುಂದಿನ ದಿವಸ ಪುತ್ತೂರು ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥ ರೀತಿಯಲ್ಲಿ ಅದು ಸ್ಥಾಪನೆ ಆಗುವಂಥ ಅವಕಾಶ ಆಗಲಿ. ತಮ್ಮೆಲ್ಲರ ಸಹಭಾಗಿತ್ವ ಅದರಲ್ಲಿ ಇರಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ತಮಗೆ ಶುಭ ಕೋರಿ ನಾನೊಂದೆರಡು ಮಾತು ತಿಳಿಸ್ತೀನಿ. ಒಂದು ನಮ್ಮ ದೇಶವನ್ನು ಮುನ್ನಡೆಗೆ ತರಬಹುದು ಅನ್ನುವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ತಂದಿದ್ದಾರೆ. ಇದೆಲ್ಲ ಬಹಳ ಸದುಪಯೋಗಗೊಳ್ಳಲಿದೆ ಅಂತ ನನ್ನ ಭಾವನೆ. ಆದ್ದರಿಂದ ಇದೊಂದು ಒಳ್ಳೆ ಹೆಜ್ಜೆ. ಈ ಒಂದು ಹೆಜ್ಜೆಯನ್ನು ಇಟ್ಟಂಥ ನಮ್ಮ ಹೆಮ್ಮೆಯ ಶಾಸಕರಾದ ಅಶೋಕ್ ರೈ ಅವರಿಗೆ ಅಭಿನಂದನೆಗಳು. ಹಾಗೆಯೇ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯಿಸಿಕೊಂಡಿದ್ದಾರೆ. ಇದು ನಮ್ಮ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಡೆದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ನಾವು ಸಂಘಟನೆ
ಸಂಘ ಕಟ್ಟುವುದು ಅಂತೇಳಿ ಹೋದಾಗ ನಮಗೆ ಏನು ಮಾಡಬೇಕು, ಯಾರು ಎಲ್ಲಿ ಇರ್ತಾರೆ ಏನು ಅಂತೇಳಿ ಗೊತ್ತಿರ್ತಿರ್ಲಿಲ್ಲ. ಈಗ ಬೂತ್ ಅಧ್ಯಕ್ಷರು ಯಾರು, ಎಲ್ಲರದ್ದೊಂದು ಸಮ್ಮಿಲನಕ್ಕೆ, ಎಲ್ಲರನ್ನು ಮೀಟ್ ಆಗಲಿಕ್ಕೆ, ಎಲ್ಲರ ವಿಷಯ ಮಾತಾಡಲಿಕ್ಕೆ, ಎಲ್ಲದಕ್ಕೂ ಒಂದು ಹೇಗೆ ಹೋಗಬೇಕು, ಯಾವ ರೂಟಲ್ಲಿ ಹೋದರೆ ಸಂಘಟನೆಯನ್ನು ಬಲಪಡಿಸ್ಬೋದು ಅಂತೇಳಿ ಎಲ್ಲ ವಿಷಯ ಗೊತ್ತಾಗುವ ಹಾಗೆ ಆಯಿತು. ಇದಕ್ಕಾಗಿ ನಾನು ಅಶೋಕ್ ರೈ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮುಂದಕ್ಕೆ ಇನ್ನು ಗ್ರಾಮದಲ್ಲಿ ಹೋಗಿ ಹೇಗೆ ಕೆಲಸ ಮಾಡಬೇಕು ಅಂತೇಳಿ ಪೂರಕವಾಗಿ ನಮಗೊಂದು ತಯಾರಿ ಸಿಕ್ಕಿದ ಹಾಗಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ವಿಲ್ಮಾ ಗೊನ್ಸಲ್ವಿಸ್. ನಾನು ಪುತ್ತೂರು ಪಡಿಲ ಎಂಬಲ್ಲಿ ವಾಸವಿದ್ದೇನೆ. ನಾನು ಕಳೆದ ಅವಧಿಯಲ್ಲಿ ನಗರ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆಯಾಗಿದ್ದೆ. ಈ ಬಾರಿ ಚುನಾವಣೆಯಲ್ಲಿ ಗೆದ್ದಂತಹ ಸನ್ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು ಇವತ್ತು ನಮ್ಮ ಈ ರೈತ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಹಾಗೂ ಕಾಂಗ್ರೆಸ್ ಕುಟುಂಬ ಸಮ್ಮಿಲನ ಎಂಬ ಈ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಇವಾಗಲೇ ನಮಗೆ ಉತ್ತಮ ತರಬೇತಿಯೂ ಸಿಕ್ಕಿದೆ. ಇದು ಒಂದು ತುಂಬಾ ಅತ್ಯುತ್ತಮ ಕಾರ್ಯಕ್ರಮ ಹೇಳಬಹುದು. ಇಷ್ಟ ತನಕ ಈ ಕಾರ್ಯಕ್ರಮ ಪುತ್ತೂರಲ್ಲಿ ನಡೆದಿಲ್ಲ. ಇದು ಪ್ರಪ್ರಥಮ ಬಾರಿಗೆ ಇಲ್ಲಿ ನಡೆದಂಥದ್ದು. ನಮಗೆಲ್ಲ ತುಂಬಾ ಖುಷಿಯಾಗಿದೆ. ಬ್ಲಾಕಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಇದರ ಬಗ್ಗೆ ತುಂಬಾ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅದಲ್ಲದೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ತರುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾವೆಲ್ಲರೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮ ಇನ್ನೂ ಬಾಕಿ ಇದೆ. ಇದು ತುಂಬ ಅತ್ಯುತ್ತಮವಾಗಿ ನಡೆಯಲೆಂದು ಆಶಿಸ್ತೇನೆ. ಥ್ಯಾಂಕ್ ಯು. ಕುಮ್ರ ದುರ್ಗಾಪ್ರಸಾದ್ ರೈ ಅಂತ ನಾನು ಒಟ್ಟು ಈ ಕಾರ್ಯಕ್ರಮದ ಬಗ್ಗೆ ಒಬ್ಬ ಕಾಂಗ್ರೆಸ್ ಅಭಿಮಾನಿಯಾಗಿ ತುಂಬ ಖುಷಿ ಪಡುವಂಥ ದಿನ ಇದು ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದರೆ ನಾವು ಒಂದು ಲೆಕ್ಕದಲ್ಲಿ ಕರ್ನಾಟಕದ ಇತಿಹಾಸ, ಕಾಂಗ್ರೆಸ್ ಇತಿಹಾಸದಲ್ಲಿ ಈ ರೀತಿಯ ಒಂದು ಕಾರ್ಯಕಾರಿಣಿ ಸಭೆಯನ್ನು ಮಾಡಬೇಕು ಅನ್ನೋದು ಮೊದಲಾಗಿ ನಮ್ಮ ಪುತ್ತೂರಿನ MLA ಅವರ ಒಂದು ಕಲ್ಪನೆಯ ಕೂಸಿದ್ದು. ಯಾರೆಲ್ಲ ನಾಮಿನೇಟ್ ಸದಸ್ಯರಾಗಿದ್ದಾರೆ, ಯಾರೆಲ್ಲ ಮುಂಚೂಣಿ ಘಟಕ ಸದಸ್ಯರಿದ್ದಾರೆ, ಯಾರೆಲ್ಲ ಬ್ಲಾಕ್ ಮಟ್ಟದ ಅಥವಾ ವಲಯ ಮಟ್ಟದ ಬೂತ್ ಮಟ್ಟದ ನಾಯಕರಿದ್ದಾರೆ ಅವರನ್ನು ಕರೆದು ಅವರಿಗೆ ಒಂದು ರೀತಿಯ ರಿಫ್ರೆಶ್ಮೆಂಟ್ ಕೊಡುವಂಥ, ಅವರನ್ನು ರಿಫ್ರೆಶ್ ಮಾಡುವುದಕ್ಕೆ ಒಂದು ರೀತಿಯ ಒಳ್ಳೆಯ ಕಾರ್ಯಾಗಾರ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಾನು ಪುತ್ತೂರಿನ ಶಾಸಕರನ್ನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಅದಕ್ಕೆ ನಮ್ಮ ಬ್ಲಾಕ್ ಮಟ್ಟದ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಒಂದು ಉತ್ತಮ ಕಾರ್ಯಕ್ರಮ. ಸಿಂಹ ಕಾಡಿನ ಅಡಿಬೇಕಿದ್ರೆ ಒಮ್ಮೆ ತಿರುಗಿ ನೋಡ್ತದಂತೆ, ಅದನ್ನು ಸಿಂಹಾವಲೋಕನ ಅಂತ ಕರಿತೀವಿ. ಆ ರೀತಿಯಾಗಿ ನಾವು ಏನು ಆಗಿದ್ದೇವೆ, ಮುಂಚೂಣಿ ಘಟಕ ನಾಯಕರಾಗಿದ್ದೇವೆ ಅಥವಾ ನಾವು ಒಂದು ನಾಮನಿರ್ದೇಶಿತ ಸದಸ್ಯರಾಗಿದ್ದೇವೆ, ನಾವು ಒಮ್ಮೆ ತಿರುಗಿ ನೋಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಇನ್ನು ಮುಂದಿನ ನಡೆ ನಮ್ಮದು ಉತ್ತಮವಾಗಿರಲಿ, ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿರಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಜನಪ್ರಿಯ ಶಾಸಕರಾದ ನಾನು Hello, delay, monitor delay. Hello, mic check. Hello. ನಂಬುದು ನಿನನೇ ತುಂಬು ಸುಗಿಪುವೆ, ಕೈ ಮುಗಿದು ಸಾರಾ ಸೊಲ್ಮೆ ಸಂಘವೇ. ನಂಬುದು ನಿನನೇ ತುಂಬು ಸುಗಿಪುವೆ, ಕೈ ಮುಗಿದು ಸಾರಾ ಸೊಲ್ಮೆ ಸಂಘವೇ.
ತುಳುವೆರೆ ನಾಡಿಡು ಮಧುರುದ ಬೂಡುಡು ತುಳುವೆರೆ ನಾಡಿಡು ಮಧುರುದ ಬೂಡುಡು ಬೆಳಗುನ ಸ್ವಾಮಿ ಕಾಪುಯೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂಧವೇ ಬತ್ತಿನ ವಿಘ್ನನು ದೆತ್ತು ದಕ್ಕಲ ಬರ್ಪಿನ ವಿಧುರ ದೂರ ಮಲ್ಪುಲ ಬತ್ತಿನ ವಿಘ್ನನು ದೆತ್ತು ದಕ್ಕಲ ಬರ್ಪಿನ ವಿಧುರ ದೂರ ಮಲ್ಪುಲ ವಿಷಗಳಿಗೆನ ಮಾತಲ ಮಾಜದ ಕಾಪುಲ ಅಮೃತೋಗಳಿಗೆನೆ ಒದಗದ ನಡಪಲ ಶುಭ ಕಜ್ಜಪೂರ ಕೈ ಸೇರಲ ಮನಸ್ಸಿಗೂ ಶಾಂತಿ ಈ ಒದಗಲ ಸುರು ಪೂಜೆ ಮಲ್ತು ಅಡ್ಡಬೂರುವೆ ಒಡ್ಡಜ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂಧವೇ ಮಧುವಾಹಿನಿದ ಪಡ್ಡಾಯಿ ಕರೆಟಲ ಈಶ್ವರ ದೇವರ ಕುಲ್ದಿ ಕುಡಿಟಲ ಮಧುವಾಹಿನಿದ ಪಡ್ಡಾಯಿ ಕರೆಟಲ ಈಶ್ವರ ದೇವರ ಕುಲ್ದಿ ಕುಡಿಟಲ ತೆಂಕಾಯಿ ದಿಕ್ಕಗೆ ಮೋನೆನು ಪಾಡದು ಕುಳ್ದಿನ ಲೋಕದ ಮಾಮಲ್ಲ ಶಕ್ತಿಯೇ ನಂಬಿನ ತರೆಕಲ ಸರಿ ಎಂಬುದು ಸೇರಾದು ಕೊರ್ಪಿನ ಗಣದುಲ್ಲಯ ಈ ಮೋಕೆ ಗೊಲಿದು ಅಭಯ ಕೊರ್ಲ ಕೊಟ್ಟಚ್ಚ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂಧವೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂಧವೇ ತುಳುವೆರೆ ನಾಡಿಡು ಮಧುರುದ ಬೂಡುಡು ತುಳುವೆರೆ ನಾಡಿಡು ಮಧುರುದ ಬೂಡುಡು ಬೆಳಗುನ ಸ್ವಾಮಿ ಕಾಪುಯೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂಧವೇ ನಾನು ಅನಿತಾ ಅಂತ, ನಾವು ಮಂಗಳೂರಿನಿಂದ ಬಂದಿದ್ದೇವೆ. ಕಾಂಗ್ರೆಸ್ ಸೇವಾದಳ ಇಲ್ಲಿಂದ ನಾವಿಲ್ಲಿ ಸ್ವಲ್ಪ ಏನಾದರೂ ಕೆಲಸ ಪಕ್ಷದ ಚಟುವಟಿಕೆಗೆ ಬಂದಿದ್ದೇವೆ. ಇವತ್ತು ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಇವರು ಕಾರ್ಯಕಾರಿಣಿ ಸಭೆ ಮತ್ತು ಕಾಂಗ್ರೆಸ್ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಮತ್ತು ಇಲ್ಲಿ ಇವತ್ತು ಬೆಳಿಗ್ಗೆ ಒಂದು ಕಾರ್ಯಾಗಾರ, ತರಬೇತು ಕಾರ್ಯಾಗಾರ ಅಂತ ಒಂದು ಇದು ಕಾರ್ಯಕ್ರಮ ಇತ್ತು. ಅದರಲ್ಲಿ ನಾವು ಬಹಳಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ
ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ನಮಗೂ ಇಲ್ಲಿ ಒಂದು ಸೇವೆ ಮಾಡುವ ಅವಕಾಶವನ್ನು ಮಾಡಿಕೊಟ್ಟ ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಹಾಗೂ ಅವರ ಕುಟುಂಬಕ್ಕೂ ಕಾಂಗ್ರೆಸ್ ಕುಟುಂಬದ ಸಮ್ಮಿಲನ ಕಾರ್ಯಕ್ರಮದವರಿಗೂ ಬಹಳ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನನ್ನ ಹೆಸರು ಕೇಶವ ನಾಯ್ಕ್ ಅಂತ. ನಾನು ಕೇಪು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ನನ್ನ ಒಟ್ಟಿಗೆ ಇರುವವರು ನಮ್ಮ ಬೂತು ಅಧ್ಯಕ್ಷರು, ಇಬ್ಬರು ಬೂತ್ ಅಧ್ಯಕ್ಷರಿದ್ದಾರೆ, ಇನ್ನೊಬ್ಬರು ವಲಯ ಅಧ್ಯಕ್ಷರು ಇದ್ದಾರೆ, ಕೋಟಿ ಪೂಜಾರಿ ಅಂತ. ನಾವು ಈ ಕಾರ್ಯಕ್ರಮಕ್ಕೆ ಭಾರಿ ಭರವಸೆ ಇಟ್ಟುಕೊಂಡು ಬಂದಿದ್ದೇವೆ. ಯಾಕೆಂತೇಳಿದರೆ ಕಾಂಗ್ರೆಸ್ ಪಕ್ಷದ ಒಂದು ಏಳಿಗೆಗಾಗಿ ನಮ್ಮ ಕ್ಷೇತ್ರದ ಶಾಸಕರು ಯಾವ ರೀತಿಯಿಂದ ಈ ಪಕ್ಷವನ್ನು ಕಟ್ಟಲಿಕ್ಕೆ ಮತ್ತು ಪಕ್ಷದ ಏಳಿಗೆಗಾಗಿ ಕೆಲಸ ಮಾಡ್ತಿದ್ದಾರಂತೆ ತಿಳಿಯಲಿಕ್ಕಾಗಿ ನಮಗೆ ಇದೊಂದು ಪೂರಕ ಆಗಿದೆ. ಆಮೇಲೆ ನಮಗೆ ಇಲ್ಲಿ ನಾವು ಕಂಡುಕೊಂಡಂತಹ ವಿಷಯ ಏನಂತೇಳಿದರೆ, ನಾವು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಹೇಗೆ ಬಲಪಡಿಸಬೇಕು ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಜನರ ಸಮಸ್ಯೆಗೆ ಯಾವ ರೀತಿಯಿಂದ ಸ್ಪಂದಿಸಬೇಕಂತೇಳುವ ಕಾರ್ಯಕ್ರಮ. ಆದ್ದರಿಂದ ನಮಗೆ ಎರಡನ್ನೂ ನಮ್ಮ ಪಕ್ಷದ ಸಂಘಟನೆಯ ಮೂಲಕ ನಮ್ಮ ಗ್ರಾಮದ ಜನರ ಅಭಿವೃದ್ಧಿಯ ಬಗ್ಗೆ ನಮಗೆ ಇಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ ದೊರಕಿದೆ. ಅಲ್ಲದೆ ನಮಗೆ ಇದು ತುಂಬ ಸಂತೋಷದ ದಿನವಾಗಿದೆ. ಯಾಕೆಂತೇಳಿದರೆ ನಮ್ಮ ಎಲ್ಲ ಕಾಂಗ್ರೆಸ್ ಕುಟುಂಬ ಸದಸ್ಯರು ಸೇರಿಕೊಂಡು ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ನನ್ನ ಹೆಸರು ನೆಫೀಸಾ, ನಾನು ಪೆರುವೈ ಪಂಚಾಯತ್ ಅಧ್ಯಕ್ಷರು. ಇವತ್ತಿನೊಂದು ಕಾರ್ಯಾಗಾರ ಸಭೆಯು ಒಳ್ಳೆಯ ಒಂದು ಉಪಯುಕ್ತವಾಗಿದೆ. ಅಂದರೆ ಯಾವ ರೀತಿ ನಾವು ತಳಮಟ್ಟದಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು, ಎಲ್ಲ ವಿಷಯದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ತರಬೇತಿ ಕೊಟ್ಟರು. ನಮ್ಮ ಶಾಸಕರು ನಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟರು. ಅದೂ ಅಲ್ಲದೆ ನಮಗೆ ಯಾವ ರೀತಿ ನಮ್ಮ ಗ್ರಾಮ ಮಟ್ಟದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೂಡ ಹೇಳಿಕೊಟ್ರು. ಅದು ಇಷ್ಟುವರೆಗೆ ಇಷ್ಟು MLA ಬಂದರು, ಇಷ್ಟು ವರ್ಷದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀಲೇ ಇಲ್ಲ. ಇದು ಫಸ್ಟ್ ಆಫ್ ಆಲ್ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದು, ಇದು ಎಲ್ಲರಿಗೂ ಒಂದು ಸಹಕಾರಿಯಾಗಿದೆ ಈ ಕಾರ್ಯಕ್ರಮ. ಅದು ಅಲ್ಲದೆ ನಮ್ಮ ಶಾಸಕರು ಎಲ್ಲ ಗ್ರಾಮಗಳಿಗೂ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಮಸೀದಿಗಳಿಗಾಗಲಿ, ದೇವಸ್ಥಾನಕ್ಕಾಗಲಿ, ಚರ್ಚ್ಗಳಿಗಾಗಲಿ ಎಲ್ಲ ರೀತಿಯ ಅನುದಾನಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಧರ್ಮ ಜಾತಿಯನ್ನು ನೋಡದೆ ಎಲ್ಲ ಧರ್ಮದವರನ್ನು ಒಂದೇ ರೀತಿಯಾಗಿ ನೋಡಿ ಎಲ್ಲರಿಗೂ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಅದು ಅಲ್ಲದೆ ಇವತ್ತಿನ ತರಬೇತಿ ನಮಗೆ ತುಂಬ ಉಪಯುಕ್ತವಾಗಿದೆ. ಇನ್ನು ಮುಂದೆ ಕೂಡ ಇಂಥ ತರಬೇತಿ ಬೇಕು ಅಂತ ನಮ್ಮ ಒಂದು ಅನಿಸಿಕೆಯಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕ್ಷೇತ್ರದ ಬಡವರ ಪಾಲಿನ ಆಶಾಕಿರಣ, ಕರ್ನಾಟಕ ರಾಜ್ಯದಲ್ಲಿ ತನ್ನ ವಿಶಿಷ್ಟವಾದ ಸಾಧನೆ ಮೂಲಕ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರ
ಸಾಧನೆಯ ಹಾದಿಯ 2ನೇ ವರ್ಷದ ನಿಮಿತ್ತ ಇವತ್ತು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಜಂಟಿ ಆಶ್ರಯದಲ್ಲಿ ವಿಜಯ ಸಂಕಲ್ಪ ಶಿಬಿರ ಕಾರ್ಯಕ್ರಮವು ನಡೀತಾ ಇದೆ. ಇವತ್ತು ಮಾನ್ಯ ಶಾಸಕರ ಅಭಿವೃದ್ಧಿಯ ಪರ್ವವನ್ನು ಬೂತ್ ಅಧ್ಯಕ್ಷರುಗಳ, ವಲಯ ಅಧ್ಯಕ್ಷರುಗಳ, ಪಂಚಾಯತ್ ಅಧ್ಯಕ್ಷರುಗಳ, ಪಂಚಾಯತ್ ಸದಸ್ಯರುಗಳ, ಬ್ಲಾಕ್ ಸಮಿತಿ ಪದಾಧಿಕಾರಿಗಳ ತರಬೇತಿ ಶಿಬಿರದ ಮೂಲಕ ಇವತ್ತು ರಾಜ್ಯದಲ್ಲಿ ಒಂದು ವಿಶಿಷ್ಟವಾಗಿ 2 ವರ್ಷದ ಆಡಳಿತ ಪೂರೈಸಿದ ಸಂಭ್ರಮದಲ್ಲಿ ಸನ್ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಇವತ್ತು ಪುತ್ತೂರಿನ APMCಯ ರೈತ ಬಂಧು ಸಭಾವಳಿ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಅತ್ಯಂತ ಖುಷಿಯನ್ನು ತಂದಿದೆ. ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ಈ ಒಂದು ವಿಜಯ ಸಂಕಲ್ಪ ಶಿಬಿರದಲ್ಲಿ ಮಾನ್ಯ ಶಾಸಕರು ಖುದ್ದು ಮುತುವರ್ಜಿಯನ್ನು ವಹಿಸಿಕೊಂಡು ತಮ್ಮ ನೇತೃತ್ವದಲ್ಲಿ ಇವತ್ತು 3 ಅವಧಿಯ ತರಬೇತಿ ಶಿಬಿರವನ್ನು ಇವತ್ತು ನಮಗೆ ನೀಡಿರುವಂಥದ್ದು. ಅದರಲ್ಲಿ ಇವತ್ತು ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರ್ಬೋದು, ಸಂಜೆಯ ತಿಂಡಿ ಚಹಾದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಜೊತೆಯಾಗಿ ಇವತ್ತು ಶಾಸಕರಿಗೆ ಹೆಗಲ ಮೇಲೆ ಹೆಗಲನ್ನು ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಮಾನ್ಯ ಶಾಸಕರಿಗೆ ತಾವು ಪೂರೈಸಿರುವಂತಹ 2 ವರ್ಷದ ಅವಧಿಯಲ್ಲಿ ಇವತ್ತು ಜನರ ಆಶೀರ್ವಾದ ಬಹಳಷ್ಟು ದೊರಕಿದೆ. ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳು ತಮ್ಮ ಶಾಸಕರ ಮುಖಾಂತರ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಒದಗಿ ಬರಲಿ ಎಂಬ ಶುಭ ಹಾರೈಕೆಯನ್ನು ಈ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಾಸೀರ್ ಕೋಲ್ಪೆ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ. ನಾನು ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ದುಡಿತಾ ಇದ್ದೇನೆ. ಇವತ್ತು ನಮ್ಮ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿ ಬಂದ ನಂತರ ನಮಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಬೆಲೆ ಬಂದಿದೆ, ಅವರಿಗೆ ಒಂದು ನೈತಿಕವಾದಂಥ ಒಂದು ಸ್ಥೈರ್ಯ ಬಂದಿದೆ. ಪ್ರತಿ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅಲ್ಲಿಯ ಬೂತ್ ಅಧ್ಯಕ್ಷರುಗಳ ಶಿಫಾರಸು, ಅಲ್ಲಿಯ ವಲಯ ಅಧ್ಯಕ್ಷರನ್ನು ಗುರುತಿಸಿಕೊಂಡು ಆ ಒಂದು ಗ್ರಾಮದ ವಲಯ ಅಧ್ಯಕ್ಷರುಗಳೇ ಆ ಒಂದು ಗ್ರಾಮಕ್ಕೆ ಶಾಸಕರಾಗಿ ಗುರುತಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಮಾಡಿಕೊಟ್ಟಿದ್ದಾರೆ. ಅವರ ಜೊತೆಗೆ ಅವರು ಶಾಸಕರಾಗಿ ಆಯ್ಕೆಯಾಗಿ ಬರಲಿಕ್ಕೆ ದುಡಿದಂತಹ ನಮ್ಮೆಲ್ಲರಿಗೂ ಆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಎಲ್ಲ ಬೂತ್ ಅಧ್ಯಕ್ಷರುಗಳಿಗೂ, ವಲಯ ಅಧ್ಯಕ್ಷರುಗಳಿಗೂ, ಮುಂಚೂಣಿ ಘಟಕದ ನಾಯಕರುಗಳಿಗೂ ಹಾಗೂ ಎಲ್ಲ ಹಿರಿಯ ಕಿರಿಯರನ್ನು ಇವತ್ತು ಒಗ್ಗೂಡಿಸಿಕೊಂಡು ಇವತ್ತು ಒಂದು ಕಾರ್ಯಕಾರಿಣಿ ಸಭೆಯನ್ನು ಅವರು ನಡೆಸಿದ್ದಾರೆ. ಮುಂದಕ್ಕೆ ಕಾಂಗ್ರೆಸ್ ಪಕ್ಷದ ಬೂತ್ ಅಧ್ಯಕ್ಷರುಗಳು, ವಲಯ ಅಧ್ಯಕ್ಷರುಗಳು ಯಾವ ರೀತಿಯಲ್ಲಿ ನಡೆಯಬೇಕು ಅಂತೇಳಿ ಅವರು ಇವತ್ತು ಇಲ್ಲಿ ಬಂದಂತಹ ಟ್ರೈನರ್ಗಳು, ರಾಜ್ಯ ಮಟ್ಟದ ಟ್ರೈನರ್ಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ಮೂಲಕ ನಮಗೆ ಈ ಒಂದು ನಮ್ಮ ಹುದ್ದೆಗೆ ಘನತೆ, ಗೌರವ ಬರುವಂತೆ ಅವರು ನಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಕುಟುಂಬಸ್ಥರನ್ನು, ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನು ಕರ್ಕೊಂಡು ಬಂದು ರಾತ್ರಿ ಇಲ್ಲಿ ಒಂದು ನಮ್ಮ ಕುಟುಂಬ ಸಮ್ಮಿಲನ ಕಾರ್ಯಕ್ರಮವನ್ನು ಕೂಡ ಅವರು ಆಯೋಜನೆ ಮಾಡಿದ್ದಾರೆ. ಅದರೊಂದಿಗೆ ಎಲ್ಲ ಕಾಂಗ್ರೆಸ್ ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಸದಸ್ಯರುಗಳು ಒಟ್ಟಾಗಿ ಬೆರೆಯುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಇಡಿಕಿದು ಗ್ರಾಮ, ನಾನು ಅಲ್ಲಿಯ ಇಡಿಕಿದು ಗ್ರಾಮದ ವಲಯ ಅಧ್ಯಕ್ಷ ಕೂಡ ಹೌದು. ನಮ್ಮ ಇಡಿಕಿದು ಗ್ರಾಮಕ್ಕೆ ಸಂಬಂಧಿಸಿದಂತೆ ಕೇವಲ 2 ವರ್ಷದ ಅವಧಿಯಲ್ಲಿ ಸುಮಾರು 1,80,00,000 ಅನುದಾನವನ್ನು ಕೊಡುವ ಮೂಲಕ ನಮ್ಮ ಗ್ರಾಮದಲ್ಲಿ ಒಂದವರು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ, ಅಭಿವೃದ್ಧಿಯ ಪರ್ವವನ್ನು ಅವರು ಆರಂಭಿಸಿದ್ದಾರೆ. ಇದೇ ರೀತಿ ಹೋದರೆ ಮುಂದೆ ಒಂದು 2 ವರ್ಷ ಇನ್ನು ಅವರ ಅವಧಿಯಲ್ಲಿ ನಮಗೆ ಮತ್ತೆ ನಮ್ಮ ಗ್ರಾಮದಲ್ಲಿ ರಸ್ತೆಗಳನ್ನು ಕೇಳುವಂತಹ ಒಂದು ವ್ಯವಸ್ಥೆ ಇರುವುದಿಲ್ಲ. ಸಾಧಾರಣ ಒಂದು ಅರ್ಧ ಅಂಶ ಈ ಒಂದು 2 ವರ್ಷದಲ್ಲಿ ನಮ್ಮ ಬೇಡಿಕೆಯನ್ನೆಲ್ಲ ಅವರು ಪೂರೈಸಿಕೊಟ್ಟಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ದೀರ್ಘಾಯುಷ್ಯವನ್ನು ಕರುಣಿಸಲಿ. ಮುಂದಕ್ಕೆ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಅವರೇ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸಮಸ್ತ ಕಾರ್ಯಕರ್ತರ ಪರವಾಗಿ ಹಾರೈಸ್ತಾ ಇದ್ದೇನೆ. ನಾನು ಶಿಯಾಬ್ನಿ ಯಡ್ಕ, ಲಟ್ಟಣಿಗುಡ್ನೂರು ಗ್ರಾಮ, ಗೋಳಿತಡಿ ಬೂತಿನ. ಇದು ಇವತ್ತಿನ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಕಾರ್ಯಕಾರಿಣಿ ಸಭೆಯು ಇದು ಅಶೋಕ್ ಕುಮಾರ್, ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ, ಇದು ನಮ್ಮ ಬೂತಿನಲ್ಲಿ ಬೂತ್ ಅಧ್ಯಕ್ಷರು ಮಾಡುವ ಕೆಲಸ ಯಾವ ರೀತಿಯಲ್ಲಿ ಮಾಡಬೇಕು, ವಲಯ ಅಧ್ಯಕ್ಷರು ಕೆಲಸ ಮಾಡುವ ರೀತಿ, ಅದರ ಕುರಿತು
ಒಳ್ಳೆಯ ಟ್ರೈನಿಂಗ್ ತರಬೇತಿ ಕಾರ್ಯಕ್ರಮ ಇವತ್ತು ನಡೆಯಿತು. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ನೆಟ್ಟಣಿಗೆ ಮುಡ್ನೂರು ಗ್ರಾಮಕ್ಕೆ ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತಿನ ಟ್ರೈನಿಂಗಿನಲ್ಲಿ ಬೂತ್ ಅಧ್ಯಕ್ಷರು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಅದೇ ರೀತಿ ಒಳ್ಳೆಯ ಅಧ್ಯಕ್ಷರು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂಬ ತರಬೇತಿ ಟ್ರೈನಿಂಗು ಒಳ್ಳೆಯ ತರಬೇತಿಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಕಾರ್ಯಕ್ರಮವಾಗಿದೆ ಇವತ್ತು. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮವು ಹಲವು ರೀತಿಯಲ್ಲಿ ಬರಲಿ ಅಂತ ನಾನು ಆಶಿಸ್ತೇನೆ. ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನಾನು ನೆಟ್ಟಣಿ ಮುನ್ನೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು. ಇವತ್ತಿಲ್ಲಿ ಮಾನ್ಯ ಶಾಸಕರ ಅಶೋಕ್ ರೈ ಅವರ ಸಾರಥ್ಯದಲ್ಲಿ ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತರಬೇತಿಗಳು, ಈ ತರಬೇತಿಗಳಂತ ಹೇಳಿದರೆ 3 ಹಂತದಲ್ಲಿ ತರಬೇತಿಗಳನ್ನು ನಡೆಸಲಾಗಿದೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದರೆ, ಮೊದಲನೇ ಹಂತದಲ್ಲಿ ಜನಪ್ರತಿನಿಧಿಗಳಿಗೆ, ಯಾರು ಎಲೆಕ್ಟೆಡ್ ಮೆಂಬರ್ಸ್ಗಳಿದ್ದೇವೆ ನಾವು ಅವರಿಗೆ, ಮತ್ತು ಎರಡನೇ ಹಂತದಲ್ಲಿ ಮುಂಚೂಣಿ ಘಟಕದ ಅಧ್ಯಕ್ಷರಿರ್ಬೋದು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ, ಅದೇ ರೀತಿಯಲ್ಲಿ ಕೊನೆಯ ಇದರಲ್ಲಿ ಯಾರು ಬ್ಲಾಕಿಂದ ಆಯ್ಕೆಯಾಗಿದ್ದಾರೋ ಅವರಿಗೆ, ಈ ರೀತಿಯಾಗಿ 3 ಹಂತಗಳಲ್ಲಿ ನಮಗೆ ಟ್ರೈನಿಂಗನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾನ್ಯ ಶಾಸಕರ ಒಂದು ಸಾರಥ್ಯದಲ್ಲಿ ನಡೆಸಲಾಗಿದೆ. ಮಾನ್ಯ ಶಾಸಕರ ಅಶೋಕ್ ರೈ ಅವರ ಯೋಚನೆಗಳು ಒಂದು ಒಳ್ಳೆ ರೀತಿಯಾದಂತಹ ಯೋಚನೆಗಳು. ಏನು ಅಂತ ಹೇಳಿದರೆ, ರಾಜಕೀಯವನ್ನು ನಾವು ಇವಾಗ ಮಾಡುವಂತಹ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಅದು ಕೇವಲ ಕೆಲಸ ಮಾಡದೆ ಏನು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತ ಇತ್ತು, ಆ ಒಂದು ರೀತಿಯಲ್ಲಿ ಅವರಿಗೆ ವೋಟನ್ನು ತೆಗೆದುಕೊಳ್ಳುವಂಥ ಅವಕಾಶ ಇತ್ತು. ಆದರೆ ಇವಾಗ ಸಂಪೂರ್ಣವಾಗಿ ಬದಲಾಗಿದೆ. ವೋಟ್ ಬ್ಯಾಂಕ್ ಅಂತ ಹೇಳಿದರೆ ಇವಾಗ ಯುವಕರುಗಳಿಗೆ ಏನು ಆ ಒಂದು ಡಿಜಿಟಲ್ ಯುಗ ಇದು. ಈ ಯುಗದಲ್ಲಿ ನಾವು ಹಿಂದಿನ ಕಾಲದಲ್ಲಿ ಮಾಡಿದಂತಹ ರಾಜ್ಯಕ್ಕೆ ಖಂಡಿತ ಇವಾಗ ನಮಗೆ ಆ ಒಂದು ನೆಲೆಯಲ್ಲಿ ನಮಗೆ ಪಕ್ಷವನ್ನು ಗಟ್ಟಿಗೊಳಿಸಲಿಕ್ಕೆ, ಪಕ್ಷವನ್ನು ಬಲಗೊಳಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ಒಂದು ಇದನ್ನು ಅರಿತಂತಹ ಮಾನ್ಯ ಶಾಸಕರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಳ್ಳೆಯ ಒಂದು ಯೋಚನೆಯನ್ನು ಮಾಡಿದ್ದಾರೆ. ಆ ಯೋಚನೆಯನ್ನು ಕಾರ್ಯಗತ ರೂಪಗೊಳಿಸಲಿಕ್ಕೆ ಇನ್ನೂ ನಮಗೆ ವೋಟ್ ಆಗಲಿಕ್ಕೆ, ಎಲೆಕ್ಷನ್ ಬರಲಿಕ್ಕೆ ಇನ್ನು 3 ವರ್ಷ ಅವಧಿ ಇದೆ. ಆದರೆ ಇವಾಗಲೇ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ. ಇದೊಂದು ಇತಿಹಾಸದ ಪುಟದಲ್ಲಿ ಕೂಡ ಸೇರಲಿಕ್ಕೆ ಇದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಸೂಪರ್ ಆಗಿದೆ ಎಲ್ಲ ಟ್ರೈನಿಂಗ್. ನಾವೀಗ ಮೊದಲನೇ ಹಂತದಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡವರು ನಾವೆಲ್ಲ ಪಂಚಾಯತ್ ಮೆಂಬರ್ಸ್ಗಳಿದ್ದೇವೆ. ನಾವು ಮೊದಲನೇ ಹಂತದಲ್ಲಿ ಟ್ರೈನಿಂಗನ್ನು ಪಡೆದ, ಅದೇ ರೀತಿಯಲ್ಲಿ ಊಟೋಪಚಾರಗಳಾಗಿರ್ಬೋದು, ಮಧ್ಯಾಹ್ನದ ಆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಇನ್ನು ರಾತ್ರಿ ನಮಗೆ ನಮ್ಮ ಕುಟುಂಬವನ್ನೆಲ್ಲವರನ್ನು ಕೂಡ ಆಹ್ವಾನವನ್ನು ಇಟ್ಟಿದ್ದಾರೆ ಮಾನ್ಯ ಶಾಸಕರು. ಎಲ್ಲರೂ ಕೂಡ ಬಂದು ಸೇರಿಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಅದು ಅಲ್ಲದೆ ಇದು ಒಂದು ಏನು ವೈವಿಧ್ಯತೆ, ನಮ್ಮ ಸಂವಿಧಾನ ಏನು ಹೇಳ್ತದೆ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಒಳಗೊಂಡಂತಹ ನಮ್ಮ ಭಾರತ ರಾಷ್ಟ್ರ, ಆ ಒಂದು ಭಾರತವನ್ನು ಖಂಡಿತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ಕೂಡ ಏನು ಸಾಯಂಕಾಲದ ಭೋಜನದ ವ್ಯವಸ್ಥೆ ಇದೆ, ಒಂದು ಕುಟುಂಬ ಸಮ್ಮಿಲನ, ನಾವೆಲ್ಲರೂ ಕೂಡ ಒಂದೇ ಒಂದು ಮನೆಯ ಮಕ್ಕಳ ಹಾಗೆ ಒಂದೇ ರೀತಿಯಲ್ಲಿ ನಾವೆಲ್ಲರೂ ಒಟ್ಟು ಸೇರುವಂತಹ ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ನೆಟ್ಟಣಿ ಮುಡ್ನೂರು ಗ್ರಾಮ ಪಂಚಾಯತ್ ವತಿಯಿಂದ, ನಮ್ಮ ನೆಟ್ಟಣಿ ಮುಡ್ನೂರು ಕಾಂಗ್ರೆಸ್ ವತಿಯಿಂದ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತೇನೆ. 1-2 ಮಾತಿಗೆ ವಿರಾಮವನ್ನು ಹಾಕ್ತೀನಿ. ಥ್ಯಾಂಕ್ ಯು. ನಾನು ಮೊಹಮ್ಮದ್ ತಮೀಜ್ ಅಂತ. ನಾನು NSY ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರ ನಮ್ಮ ಇಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆಗಿದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ವಿವಿಧ ರೀತಿಯ ತರಬೇತಿಯನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಇನ್ನಷ್ಟು ನಮ್ಮ ಬಲಪಡಿಸುವ ಮೂಲಕ ಪುತ್ತೂರಿನಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಅಶೋಕ್ ರೈ ಅವರು ಬರಲಿ ಎಂದು ನಾನು ಹಾರೈಸ್ತೇನೆ. ನಾನು ಪಾಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಮೈಮೂನತ್ ಮಾರ್ ಅಂತೇಳಿ ನನ್ನ ಹೆಸರು. ಇವತ್ತು ಇಲ್ಲಿ ನಮ್ಮ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಕಾರ್ಯಕಾರಿಣಿ ಸಭೆ ಮತ್ತು ಕಾಂಗ್ರೆಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಾ ಇದೆ. ಇವತ್ತು ಬೆಳಗಿನಿಂದಲೇ ವಲಯ ಅಧ್ಯಕ್ಷರುಗಳಿಗೆ, ಬೂತ್ ಅಧ್ಯಕ್ಷರುಗಳಿಗೆ ಹಾಗೂ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ, ಜನಪ್ರತಿನಿಧಿಗಳಿಗೆ ಕಾರ್ಯಾಗಾರ ನಡೆಸುತ್ತಿದ್ದಾರೆ. ಇದು ಪ್ರಪ್ರಥಮವಾಗಿ ಇದು ಪುತ್ತೂರು ತಾಲೂಕಿನಲ್ಲಿ ಮೊದಲನೆಯಾಗಿ ನಡೆಯುವಂಥದ್ದು. ಇಂತಹ ಕಾರ್ಯಕ್ರಮದಲ್ಲಿ ನಮಗೆ ಅನೇಕ ವಿಷಯಗಳನ್ನು ಕಲಿತುಕೊಳ್ಳಲು ತುಂಬ ಅವಕಾಶಗಳಾಗಿದೆ.
ಇವತ್ತಿನ ಮಧ್ಯಾಹ್ನದ ಭೋಜನೆ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ನಮ್ಮ ಶಾಸಕರು ನಮಗೆ ನಮ್ಮ ಈ ವಿಧಾನ ಕ್ಷೇತ್ರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಅಂತ ತರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಹೆಮ್ಮೆಯ ಸಂಗತಿ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಮತ್ತು ಎಲ್ಲ ವಿಷಯದಲ್ಲಿಯೂ ನಮ್ಮ ಶಾಸಕರು ನಮ್ಮೊಟ್ಟಿಗೆ ಯಾವುದೇ ಸಂದರ್ಭದಲ್ಲಿಯೂ ಕೈ ಜೋಡಿಸಿಕೊಂಡು ನಮಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಿದ್ದಾರೆ. ಆದ್ದರಿಂದ ನಮಗೆ ನಮ್ಮ ಗ್ರಾಮದಲ್ಲಿ ಎಲ್ಲ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಹಕಾರವಾಗುತ್ತದೆ. ಹಾಗೂ ನಮ್ಮ ಪಾಣಾಜೆ ಗ್ರಾಮಕ್ಕೆ ಅವರು ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮನ್ನು ಒಳ್ಳೆಯ ಸಂತೋಷವನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ನಮಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇದೆ. ನಮ್ಮ ನೆಚ್ಚಿನ ಶಾಸಕರು ನಮಗೆ ಮಾಡಿಕೊಡುತ್ತಾರೆ ಎಂಬ ಒಳ್ಳೆಯ ಭರವಸೆಯೂ ಕೂಡ ಅವರಲ್ಲಿ ನಮಗೆ ಇದೆ. ಹಾಗೂ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮವು ನಮ್ಮ ಒಂದು ಕುಟುಂಬದ ಕಾರ್ಯಕ್ರಮವಾಗಿ ಬಹಳ ಸಂತೋಷ ಆಗ್ತಿದೆ. ಎಲ್ಲರೂ ಒಟ್ಟು ಸೇರಿಕೊಂಡು ಸಾಯಂಕಾಲದ ಒಂದು ಚಾ ತಿಂಡಿ ಆಗಲಿ ಎಲ್ಲವೂ ಬಹಳ ಯಶಸ್ವಿಯಾಗಿದೆ. ಆದ್ದರಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ಮಾಡಿದ್ದೀವಿ. ಇದರಲ್ಲಿ ಮೊದಲ ಹಂತ ಬೂತ್ ಅಧ್ಯಕ್ಷರಿಗೆ, ವಲಯ ಅಧ್ಯಕ್ಷರಿಗೆ, ಪಂಚಾಯತ್ ಸದಸ್ಯರುಗಳಿಗೆ, ಆನಂತರ ನಾಮಿನೇಟೆಡ್ ಸದಸ್ಯರುಗಳಿಗೆ, ಆನಂತರ ಪ್ರಮುಖ ಪಕ್ಷದ ನಾಯಕರುಗಳಿಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡು ಒಂದಷ್ಟು ತರಬೇತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಸುಮಾರು 100% ಬೂತ್ ಅಧ್ಯಕ್ಷರಲ್ಲಿ ಎಲ್ಲ ಕಾರ್ಯಕರ್ತರು ಇದರಲ್ಲಿ ತೊಡಗಿಸಿಕೊಂಡು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದರಿಂದ ನಮ್ಮ ಧ್ಯೇಯ ಒಂದೇ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಪಕ್ಷದ ಕಾರ್ಯಕ್ರಮಗಳು, ಶಾಸಕರು ಮಾಡುವಂಥ ಕೆಲಸಗಳು ತಳಮಟ್ಟಕ್ಕೆ ತಲುಪಬೇಕು. ಅಲ್ಲಿ ಪಕ್ಷಾತೀತವಾಗಿ ನಾವು ಕೆಲಸಗಳನ್ನು ಮಾಡಬೇಕು. ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಮಾಡಬೇಕು. ಜನರ ಕಷ್ಟ, ಸಾವು, ನೋವುಗಳಿಗೆ ನಾವು ಸ್ಪಂದನೆ ಕೊಡಬೇಕು. ಸಮಾಜದಲ್ಲಿ ನಡೆಯುವ, ಗ್ರಾಮದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಪಕ್ಷದಿಂದ ಬರುವಂಥದ್ದು, ಶಾಸಕರು ಬರುವಂಥದ್ದು, ಅಲ್ಲಿ ಯಾರಾದರೂ ತೊಂದರೆಗಳಿದ್ರೆ, ಈ ಗ್ರಾಮ ಮಟ್ಟದಲ್ಲಿ ಯಾವುದಾದ್ರೂ ತೊಂದರೆಗಳಿದ್ದರೆ ಅದಕ್ಕೂ ಕೂಡ ಸ್ಪಂದನೆ ಮಾಡುವಂಥ ಕೆಲಸವನ್ನು ಅದು ನಮ್ಮ ಗಮನಕ್ಕೆ ತಂದು ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕಾರಿಣಿಯನ್ನು ಮಾಡಿದ್ದೇವೆ. ಇವತ್ತು ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲ 100% ಪ್ರೆಸೆಂಟ್ ಮಾಡುವ ಮುಖಾಂತರ ಇವತ್ತು ಸಾಯಂಕಾಲ ಕುಟುಂಬ ಸಮ್ಮೇಳನ ಇದೆ. ಇದೆಲ್ಲ ಕಾರ್ಯಕ್ರಮ ತರಬೇತಿಯನ್ನು ಪಡ್ಕೊಂಡು ಎಲ್ಲ ಕಾರ್ಯಕರ್ತರು ಅವರ ಕುಟುಂಬ ಸಮೇತರಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನೋಡಿ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಒಗ್ಗಟ್ಟು ಮತ್ತು ನಾವೆಲ್ಲ ಒಂದು ತಾಯಿಯ ಮಕ್ಕಳ ಥರ ಸೇರುವಂಥ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗ್ತದೆ. ಈ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನು ಗೆಲ್ಲುವಂಥ ಪ್ರಕ್ರಿಯೆ ಏನಿದೆ ಇದಕ್ಕೆ ಅವರಿಗೆ ಸ್ಪಂದನೆ ಕೊಡುವ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಬಹುಶಃ ಇದು ತಳಮಟ್ಟದಲ್ಲಿ ಬಡವರಿಗೆ, ಸಮಾಜಕ್ಕೆ, ಶಾಸಕರಿಗೆ ಕೊಂಡಿಯಾಗಿ ಕೆಲಸ ಮಾಡುವಂಥ ಕೆಲಸಗಳು ಆಗ್ತದೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ, ನಾನು ಮುರಳೀಧರ ಮಠದ ಬೆಟ್ಟು, ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್. ಇವತ್ತು ಪುತ್ತೂರಿನಲ್ಲಿ ನಾವು ಒಂದು ಐತಿಹಾಸಿಕ ಕಾರ್ಯಕ್ರಮ ಜೋಡಣೆಯನ್ನು ಶಾಸಕರಾದ ಶ್ರೀ ಅಶೋಕ್ ಕುಮಾರಯ್ಯವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೇವೆ. ಇದೊಂದು ವೈಶಿಷ್ಟ್ಯ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಪಕ್ಷ ಸಂಘಟನೆ ದೃಷ್ಟಿಕೋನ ಇಟ್ಟುಕೊಂಡು ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವ ನಿಟ್ಟಿನಲ್ಲಿ ಮತ್ತು ಕಾರ್ಯಕರ್ತರ ಸಂಬಂಧವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಳಮಟ್ಟದ ಕಾರ್ಯಕರ್ತರು ತಿಳಿಸುವ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸಿದ್ದರಾಮಯ್ಯ ಜಿಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ನೇತೃತ್ವದ ಶಾಸಕತ್ವದ ಪುತ್ತೂರು ಕ್ಷೇತ್ರದಲ್ಲಿ ಆಗಿರುವಂಥ ಅಭಿವೃದ್ಧಿ ಪರ್ವಗಳನ್ನು ನಮ್ಮ ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ತಲುಪಿಸುವ ಯೋಜನೆಯನ್ನು ರೂಪಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕಾರಿಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕಾರಿಣಿ ಜೊತೆಗೆ ಇಲ್ಲಿ 3 ವಿಭಾಗದಲ್ಲಿ ನಾವು ಕಾರ್ಯಕಾರಿಣಿ ಹಮ್ಮಿಕೊಂಡಿದ್ದೇವೆ. ಒಂದು ಬೂತ್ ಮಟ್ಟದ ಪಂಚಾಯತ್ ಸದಸ್ಯರ ಮತ್ತು ವಲಯಾಧ್ಯಕ್ಷರ ಒಂದು ಹಂತದ ಕಾರ್ಯಕ್ರಮ, ಎರಡನೇ ಹಂತದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿಯೋಜಿತಗೊಂಡವರ ಮತ್ತು ನಾಮನಿರ್ದೇಶಕರುಗಳ ಒಂದು ಅವರುಗಳನ್ನು ಸೇರಿಸುವ ಒಂದು ಕಾರ್ಯಕ್ರಮ,
ಇನ್ನೊಂದು ಹಿರಿಯ ಕಾಂಗ್ರೆಸ್ಸಿಗರು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಬ್ಲಾಕ್ ಕಾಂಗ್ರೆಸ್ ಇರ್ಬೋದು, ಹಿರಿಯ ಕಾಂಗ್ರೆಸ್ಸಿಗರು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಂತಹ ನಮ್ಮ ಮುಖಂಡರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಾಗಾರವನ್ನು ಮಾಡ್ತಿದ್ದೇವೆ. ಈ ಕಾರ್ಯಾಗಾರದಲ್ಲಿ ನಮ್ಮ ಕೆಲವು ಚಿಂತನೆಗಳಿವೆ, ನಮ್ಮ ಶಾಸಕರ ಚಿಂತನೆಗಳಿವೆ. ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟಿಸಬೇಕು. ಇನ್ನು ಮುಂದಕ್ಕೂ ನಮ್ಮ ಕಾರ್ಯಕರ್ತರು ಎದೆಯುಬ್ಬಿಸಿ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಎದೆ ತಟ್ಟಿ ಹೇಳಬೇಕು ಮತ್ತು ಜನರ ನಡುವೆ ಎದೆ ತಟ್ಟಿ ಜೀವಿಸಬೇಕು ಮತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳುವ ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಸಕರ ಈ ದೂರದೃಷ್ಟಿತ್ವದ ಒಂದು ಚಿಂತನೆ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇದು ಎಲ್ಲ ನನ್ನ ಲೆಕ್ಕ ನನಗೆ ಅನಿಸ್ತಾ ಇದು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಲ್ಲಿ ನಮ್ಮ ಪಕ್ಷವು ತಳಮಟ್ಟದಿಂದ ಸಂಘಟಿಸುವಲ್ಲಿ ಪೂರಕವಾದ ನಿರ್ಮಾಣಗೊಳ್ಳುತ್ತದೆ ಎನ್ನುವ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮ ಒಳ್ಳೆ ರೀತಿ ನಡೆದುಕೊಂಡು ಬಂದಿದೆ. ಇವಾಗ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಇನ್ನು ರಾತ್ರಿ ಕುಟುಂಬ ಸಮ್ಮೇಳನ ಇದೆ. ಈ ಕುಟುಂಬ ಸಮ್ಮೇಳನದಲ್ಲಿ ಎಲ್ಲ ಕಾರ್ಯಕರ್ತರ ಕುಟುಂಬದವರು, ಹಿತೈಷಿಗಳು, ಬಂಧುಗಳು, ಶಾಸಕರು, ಮುಖಂಡರು ಎಲ್ಲ ಸೇರಿಕೊಂಡು ಒಂದು ರಸಮಂಜರಿ ಕಾರ್ಯಕ್ರಮ ಜೊತೆಗೆ ನಮ್ಮ ಕಾಂಗ್ರೆಸ್ 3 ಬ್ಲಾಕಿನ ಬೇರೆ ಬೇರೆ ವಿಭಾಗದಿಂದ ಆಗುವಂಥ ಒಂದು ಸ್ಟೇಜ್ ಶೋ ಇರ್ಬೋದು, ರಸಮಂಜರಿ ಕಾರ್ಯಕ್ರಮ ಇರ್ಬೋದು, ಮತ್ತು ಅದರ ಜೊತೆಗೆ ಒಂದು ಭೋಜನಕೂಟ, ಇದನ್ನೆಲ್ಲ ನಮ್ಮ ಶಾಸಕರು ಇದನ್ನು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮೊದಲಾಗಿ ಧನ್ಯವಾದ ಸಮರ್ಪಿಸುತ್ತಾ ಎಲ್ಲ ರೀತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಇಂಥ ಕಾರ್ಯಾಗಾರಗಳು ಆಗಲಿ, ಪಕ್ಷದ ಕಾರ್ಯಕರ್ತರಿಗೆ ಪಕ್ಷವನ್ನು ಸಂಘಟಿಸುವ ಶಕ್ತಿಯು ತಳಮಟ್ಟದಿಂದ ಬರಲಿ ಎಂದು ಹೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಸಮಿತಿಯಲ್ಲಿ ನೇಮಕಗೊಂಡಿರುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತೆಲ್ಲ ಪಾಲ್ಗೊಂಡಿದ್ದೇವೆ. ಯಾರು ಚರಿತ್ರೆಯಲ್ಲಿ ಮಾಡುವಂಥ ಕಾರ್ಯಕ್ರಮ ನಾವೆಲ್ಲ ಸೇರಿಕೊಂಡಿದ್ದೇವೆ. ಅದು ಏನಂದರೆ ಪುತ್ತೂರಿನ ಇತಿಹಾಸದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ನೆಚ್ಚಿನ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ನಡೆಯುವಂಥ ಅವರೊಂದು ದೊಡ್ಡ ಕಲ್ಪನೆ ಏನಂತೇಳಿದರೆ, ಅದು ನಮ್ಮ ಪಕ್ಷದ ಪ್ರತಿಯೊಬ್ಬ ಕುಟುಂಬದ ಸದಸ್ಯರನ್ನು ಒಟ್ಟು ಸೇರಿಸಬೇಕು. ಅದೇ ರೀತಿ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಂಥ ಪ್ರತಿಯೊಬ್ಬರು ನಾನು ಒಂದು ಸೂರಿನಡಿಯಲ್ಲಿ ಸೇರಿಸಿ ಅವರಿಗೆ ನಾವು ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು, ಪಕ್ಷದಲ್ಲಿ ಏನೆಲ್ಲ ಆಗಬೇಕು, ಪಕ್ಷದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಪ್ರತಿಯೊಂದು ವಿಚಾರವನ್ನು ನಾವು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದು ನಮಗೆ ಎಲ್ಲರಿಗೂ ಸಂತೋಷದ ವಿಚಾರ. ಇವತ್ತು ಬೆಳಿಗ್ಗೆಯಿಂದ ಶುರುವಾದಂಥ ಈ ಕಾರ್ಯಕ್ರಮ ಬಂದಂಥ ಪ್ರತಿಯೊಬ್ಬ ಸದಸ್ಯರಿರ್ಬೋದು, ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಸದಸ್ಯರಿರ್ಬೋದು, ಬೇರೆ ಬೇರೆ ಸಮಿತಿಯ ಸದಸ್ಯರಿರ್ಬೋದು, ಅವರಿಗೆಲ್ಲ ಅಂತ ಬಂದಂಥ ಪ್ರತಿಯೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಥ ರೀತಿಯಲ್ಲಿ ಅವರಿಗೆ ಉಪಚಾರದ ವ್ಯವಸ್ಥೆ, ಉಪಹಾರ ಯಾವ ರೀತಿ ಅಂದರೆ ಬೆಳಿಗ್ಗೆಯಿಂದ ಉಪಹಾರ ಶುರುವಾದರೆ ರಾತ್ರಿ 10 ಗಂಟೆ ಬೇರೆ ಬೇರೆ ವಿಧದಲ್ಲಿ ಉಪಹಾರ ಆಯಿತು, ಮಧ್ಯಾಹ್ನ ಊಟದ್ದು, ಸಂಜೆ ಚಹಾ ಮತ್ತು ತಿಂಡಿಯ ವ್ಯವಸ್ಥೆ, ಅದೇ ರೀತಿ ಸಾಯಂಕಾಲ ನಮ್ಮ ಚಾಟ್ಸ್ ಐಟಮ್ ಇರ್ಬೋದು, ರಾತ್ರಿಯಲ್ಲಿ ನಾನ್ ವೆಜ್ ಊಟವನ್ನು ಮಾಡುವುದು. ಅದೇ ರೀತಿ ನಾವು ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಕುಟುಂಬ ಸಮ್ಮೇಳನದ ಪ್ರತಿಯೊಬ್ಬರನ್ನು ಸೇರಿಸಿಕೊಂಡು ಒಂದು ಸ್ಟೇಜ್ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಷ್ಟರೊಳಗೆ ಯಾರೂ ಮಾಡಿಲ್ಲ. ಇದು ಪುತ್ತೂರಿನ ಚರಿತ್ರೆಯಲ್ಲಿ ನಾವು ಅಜರಾಮರಾಗಿರುವಂಥ ಒಂದು ವಿಶೇಷತೆ. ನಮಗೆಲ್ಲ ತುಂಬ ಸಂತೋಷವಾಗ್ತಿದೆ. ಯಾಕಂತೇಳಿದ್ರೆ ಪುತ್ತೂರಿನ ಒಂದೊಳ್ಳೆಯ ನಾವು ಶಾಸಕರನ್ನು ಪಡೆದಿದ್ದೇವೆ. ಅವರ ಕನಸು ಏನಂತೇಳಿದ್ರೆ, ಒಂದೇ ನಾನು ಎಷ್ಟು ದಿವಸ ಇರ್ತೇನೋ ಅಷ್ಟು ದಿವಸ ಸಮಾಜದಲ್ಲಿ ಪ್ರತಿಯೊಬ್ಬರ ನಾನು ಸೇವೆಯನ್ನು ಮಾಡಬೇಕು, ನನ್ನಿಂದ ಆದಂಥ ಸೇವೆಯನ್ನು ಸಮಾಜ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಅದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಈ ಕೆಲಸವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಆರೋಗ್ಯ ಶಕ್ತಿಯನ್ನು ಅವರು ನಂಬಿರುವಂಥ ತಾಯಿ ಮಹಿಷಮರ್ದಿನಿ, ಅದೇ ರೀತಿ ಪುತ್ತೂರಿನ ಒಡೆಯನಾದಂಥ ಮಾಲಿಂಗೇಶ್ವರಿಯವರ ಆಶೀರ್ವಾದ ಸದಾ ಇರಲಿ ಎಂದು ನಾನು ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇನೆ. ಯುವರ್ ಪೀಪಲ್, ನಿಮಗೆಲ್ಲ ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ ಅಲ್ಲ, ಎಜುಕೇಶನ್ ಇನ್ ದ ಸೆನ್ಸ್ ಪಾರ್ಟಿ ಬಗ್ಗೆ, ಪಾರ್ಟಿ ಅನುದಾನಗಳ ಬಗ್ಗೆ ನೀವೆಲ್ಲ ಗೊತ್ತಿದ್ದವು. ನೀವು ನಿಮ್ಮ ಊರಿನವರಿಗೆ ಹೇಳಬೇಕು. ಅವ್ರು ಏನೋ ಮಾಡ್ತಾನೆ, ನಾನು ಮಾಡೋದನ್ನು ಕೇಳುವುದಿಲ್ಲ, ಅವ್ರು ಹೇಗೋ ಮಾಡ್ಕೊಂಡು ಹೋಗ್ತಾರೆ, ಅವ್ರು ನಾನು ಗಣನೆಗೆ ತಗೊಳ್ಳೋದಿಲ್ಲ, ನನಗೆ ಅಲ್ಲಿ ಪೋಸ್ಟಿಂಗ್ ಸಿಗ್ಲಿಲ್ಲ, ನನಗೆ ನೋಡಿ ಎಲ್ಲರನ್ನು ಯಾರಿಗೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ಖಂಡಿತ ಈ 5 ಬೆರಳುಗಳು ಸರಿಯಾಗಿಲ್ಲ, ಒಂದು ಉದ್ದ, ಒಂದು ಗಿಡ್ಡ ಎಲ್ಲ ಇದು. ಅವಕಾಶಗಳು ಬರ್ತದೆ, ಇಂದಲ್ಲ ನಾಳೆ ಅವಕಾಶಗಳು ಬರ್ತದೆ. ಒಂದು ಪಕ್ಷ ಇದ್ದದ್ರಿಂದ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತ ಕೆಲಸಗಳಾಗಿದೆ.
ಇವತ್ತು ಪಕ್ಷ ಇಲ್ಲ ಅಂತ ಆದ್ದಾರೆ. ಇಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂತ ಆದ್ರೆ ನಾವು ಇವತ್ತು ಯಾರಾದ್ರೂ ಎದುರು ಹೋಗಿ ಮಾತಾಡ್ಲಿಕ್ಕಿದ್ಯಾ? ನಮ್ಮ ಭಾಗದ ರಸ್ತೆ ಮಾಡಿಕೊಡ್ಲಿಕ್ಕಿದ್ಯಾ? ನಮ್ಮದ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ನಿಂತುಕೊಂಡು ಮಾತಾಡಿಕೊಂಡು ಶಾಲ್ ಹಾಕೊಳ್ಲಿಕ್ಕಂತ ವ್ಯವಸ್ಥೆಗಳಿದೆಯಾ? ಅಲ್ಲ, ಒಬ್ಬ ತಹಸೀಲ್ದಾರ್, ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ ಯಾವುದೇ ಅಧಿಕಾರಿ ಇದೆ ಅವರ ಹತ್ರ ಮಾತಾಡುವಂತ ಯೋಗ್ಯತೆ ನಮಗೆ ಏನಾದ್ರೂ ಸಿಕ್ಕಿದೆ ಅಂತ ಹೇಳಿದ್ರೆ, ನಮ್ಮ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ನಾವು ಅದರಲ್ಲಿ ಕಾರ್ಯಕರ್ತರು, ಅದರಿಂದ ನಮಗೆ ಆಗಿ ಸಿಕ್ಕಿದೆ. ಎಲ್ಲರೂ ಶಾಸಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನನ್ನಿಂದ ಎಷ್ಟೋ ಒಳ್ಳೆ ಕಲಿತವರು ನೀವೆಲ್ಲರೂ ಕೂತವರು ಇರಬಹುದು. ಎಲ್ಲರೂ MP ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮಿನಿಸ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಈ ದೇಶದ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೋಗ ಮತ್ತೆ ಭಾಗ್ಯ ಅಂತ ಹೇಳ್ತಾರೆ. ಎಷ್ಟೋ ಜನ ಒಳ್ಳೊಳ್ಳೆ ಕಲಿತವರು, ಸಿದ್ದರಾಮಯ್ಯ ಅವರಿಂದ 4 ಪಟ್ಟು ಕಲಿತವರು, ವಿಜ್ಞಾನಿಗಳು, ಅವರು ಇವರು ಈ ದೇಶದಲ್ಲಿದ್ದಾರೆ, ಈ ರಾಜ್ಯದಲ್ಲಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಯೋಗ ಭಾಗ್ಯ ಅಂತಾರೆ. ಆ ಯೋಗ ಭಾಗ್ಯಗಳು ಕೂಡಿ ಬಂದಾಗ, ಆ ಜನರ ಸಹಕಾರ ಸೇರಿದಾಗ ಅದು ಕೂಡಿ ಬರುವಂತ ಕೆಲಸಗಳಾಗ್ತದೆ. ನಾವು ಏನು ಬೇಕು, ಇದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ತಾವು ಹುಡುಕಬೇಕಾಗ್ತದೆ. ನಾವು ತಳಮಟ್ಟದಲ್ಲಿ ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ. ಯಾಕೆ ಹಿಂದೆ ಬಿದ್ದಿದ್ದೇವೆ? ನಾವು ಈ 2 ವರ್ಷದಲ್ಲಿ ನಾನು ಸರ್ವೆ ಮಾಡಿದಂತ ರೀತಿಯಲ್ಲಿ ನಾವು ತಳಮಟ್ಟಕ್ಕೆ ಹೋಗುವುದರಲ್ಲಿ ನಾವು ಹಿಂದೆ ಬಿದ್ದಿದ್ವಿ. ಯಾಕೆ ಹಿಂದೆ ಬಿದ್ದಿದ್ವಿ? ಲ್ಯಾಕ್ ಆಫ್ ಎಜುಕೇಶನ್. ಅಂದ್ರೆ ಡಿಗ್ರಿ ಮಾಡಿಲ್ಲ ಅಂತ ನಾನು ಹೇಳುವುದಲ್ಲ. ಲ್ಯಾಕ್ ಆಫ್ ಎಜುಕೇಶನ್. ಅವ್ರಿಗೆ ಪಾರ್ಟಿ ಬಗ್ಗೆ ಮಾಹಿತಿಗಳಿಲ್ಲ, ಅವರು ಮಾತಾಡುವ ರೀತಿ ನೀತಿಗಳಿಲ್ಲ, ಅವರ ವ್ಯವಸ್ಥೆಗಳು ಸರಿ ಇಲ್ಲ. ನೋಡಿ, ನಾನು ಹೇಳ್ತೀನಿ, ಒಬ್ಬನ ಡ್ರೆಸ್ ಕೋಡ್ ಕೂಡ ಒಬ್ಬನ ಯೋಗ್ಯತೆಗೆ, ಒಬ್ಬನ ಗೌರವಕ್ಕೆ ಅದು ಗೌರವ ಕೊಡುವಂತ ಕೆಲಸವನ್ನು ಮಾಡುತ್ತದೆ. ಒಂದು ಒಳ್ಳೆಯ ಡ್ರೆಸ್ ಮಾಡಿ ನೀವು ಹೋಗಿ ಅಂತೆ ಜನ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾತಾಡೋದ್ರಲ್ಲಿ ಒಬ್ಬ ಸಿಸ್ಟಮ್ಯಾಟಿಕ್ ಆಗಿ ಇರ್ಲಿ ಅಂತೆ ಜನ ಅವರ ಮಾತನ್ನು ಕೇಳ್ತಾರೆ. ಏನೋ ಯಥಾಬದ್ಧ ಡ್ರೆಸ್ ಹಾಕೊಂಡು ಏನೋ ಮಾಡದೆ ಹಾಗೆ ಹೋಗಿ ಅಂತ ಒಂದು ಕಾರ್ಯಕ್ರಮಕ್ಕೆ ಯಾರು ನಿಮ್ಮನ್ನು ಗಣನೆಗೆ ತಗೊಳ್ತಾರೆ? ಯಾರು ತಗೊಳ್ಳೋದಿಲ್ಲ. ಬತ್ತಿ ಹೋಗಿ ಅಂತ ಹೇಳ್ತಾರೆ. ನಿಮ್ಮ ಮಾತು ಚೆನ್ನಾಗಿರ್ಲಿ ಅಂತೆ ಎಲ್ಲರೂ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ. ನಮ್ಮ ಡ್ರೆಸ್ ಕೋಡಿನಿಂದ, ನಮ್ಮ ಮಾತಿನಿಂದ, ನಮ್ಮ ನಡತೆಯಿಂದ ಎಲ್ಲದೂ ಕೂಡ ಈ ಸಮಾಜ ಅದನ್ನು ಅನುಸರಿಸ್ತಾ ಇರ್ತದೆ, ಅದನ್ನು ನೋಡ್ತಾ ಇರ್ತದೆ. ಅದರ ಮೇಲೆ ನಮಗೆ ಸಿಗುವಂತ ಗೌರವಗಳು ಸಿಗ್ತದೆ. ನಾನು ಹೇಳ್ತಿರೋದು ಇಷ್ಟೇ, ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ, ನಮ್ಮ ವಲಯ ಅಧ್ಯಕ್ಷರುಗಳಿಗೆ ಅವರು ತಳಮಟ್ಟದಲ್ಲಿ ಹೋಗಿ ಅವರು ಒಂದು ಮನೆಯನ್ನು ತಲುಪುವಂಥವ್ರು. ಅವರಿಗೆ ಮಾರ್ಗದರ್ಶನ. ನೀವೆಲ್ಲ ಫ್ರಂಟ್ ರನ್ನರ್ಸ್, ಯು ಆರ್ ಆಲ್ ದ ಫ್ರಂಟ್ ರನ್ನರ್ಸ್ ಆಫ್ ದಿಸ್ ಪಾರ್ಟಿ. ಸೊ ಯು ಹ್ಯಾವ್ ಟು ಎಜುಕೇಟ್ ದೆಮ್. ಅವನು ತಪ್ಪಿದ್ರೆ ಅವನನ್ನು ತಿದ್ದುವಂತ ಕೆಲಸ ನೀವು ಮಾಡಬೇಕು. ಅವನಿಗೆ ಮಾರ್ಗದರ್ಶನ ಕೊಡಬೇಕು. ಬೂತ್ ಅಧ್ಯಕ್ಷ ಏನ್ ಮಾಡಬೇಕು? ಅಲ್ಲಿ ಹೋಗಿ ತಳಮಟ್ಟದಲ್ಲಿ ಆ ಗ್ರಾಮದಲ್ಲಿ ಎಷ್ಟು ಮನೆ ಇದೆ, ಎಷ್ಟು ಓಟು ನಮಗೆ ಹಿಂದೆ ಬಂದಿದೆ, ಇವಾಗ ಎಷ್ಟು ಬಂದಿದೆ, ಎಷ್ಟು ಅದನ್ನು ಸಮತೋಲನ, ನಾವು ಅದರಲ್ಲಿ ಲೀಡ್ ಬರಲಿಕ್ಕೆ ಪ್ರಯತ್ನ, ಸಮತೋಲನವನ್ನು ಹೇಗೆ ಮಾಡಬಹುದು, ಎಲ್ಲರ ಪ್ರೀತಿಯನ್ನು ಗಳಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಬರೀ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಲ್ಲ, ಇಟ್ಸ್ ಇಂಪಾಸಿಬಲ್ ಟಾಸ್ಕ್. ಯು ಹ್ಯಾವ್ ಟು ಗೇನ್ ದ ವೋಟ್ ಫ್ರಮ್ ಅದರ್ ಪೀಪಲ್. ಯಾರು ಸೈಲೆಂಟ್ ಆಗಿದ್ದಾರೆ, ಯಾರು ಸಮಾನ ಮನಸ್ಕರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಇವರಿಗೆ ಸ್ಪಂದನೆ ಮಾಡಿದರೆ ಮಾತ್ರ, ಪ್ರೀತಿ ವಿಶ್ವಾಸದಿಂದ ಮಾತ್ರ ಜನರನ್ನು ನಮ್ಮ ಕಡೆಗೆ ಎಳೆಯುವಂತ ಕೆಲಸವನ್ನು ಮಾಡಬಹುದು. ಅದು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಪಕ್ಷ ಅಂತ ಹೇಳಿದ ಮೇಲೆ ಭಿನ್ನಾಭಿಪ್ರಾಯ ಇಲ್ಲದ ಪಕ್ಷ ಯಾವುದೂ ಇಲ್ಲ. ನಮ್ಮ ಪಕ್ಷದಲ್ಲೇ ಕಡಿಮೆ. ಬೇರೆ ಪಕ್ಷದಲ್ಲಿ ನೀವು ನೋಡಿದ್ರೆ ಭಿನ್ನಾಭಿಪ್ರಾಯ ಅಂದ್ರೆ ಅದು ಬೆಂಕಿ ಹತ್ತಿಕೊಂಡಿದೆ. ನಮ್ಮದ್ರಲ್ಲಿ ಅಂಥದ್ದೇನಿಲ್ಲ. ನಾವು ನಮ್ಮನ್ನು ನಾವು ದೂರುವಂತ ಕೆಲಸವನ್ನು ಮಾಡಬಾರ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಒಬ್ರು ಏನಾದರೂ, ನಾನು ಆಗೊಂದು ಉದಾಹರಣೆ ಕೊಟ್ಟೆ, 2 ಉದಾಹರಣೆ ಕೊಟ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ. ಒಂದು ಕಡೆ ನಾವು 1 ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಮೊನ್ನೆ ತಾನೇ ಮಾಡಿದ್ವಿ. ಆ ಕಾಮಗಾರಿ ಅನುಮೋದನೆಗೆ ಹೋಗಿದ್ದು 2019ರಲ್ಲಿ. ಆ ಭಾಗದಲ್ಲೆಲ್ಲ ಬಿಜೆಪಿ ಕಾರ್ಯಕರ್ತರ ಮನೆ ಇದೆ. ಅದಕ್ಕೆ ಒಂದು ಪತ್ರ ಕೊಟ್ಟರೆ 1 ಕೋಟಿ ರೂಪಾಯಿ ಬರ್ತದೆ ನಮಗೆ. ಆ ಭಾಗದವರು ಒಂದು 10-15 ಮನೆಯವರು ಬಂದು ನನ್ನ ಹತ್ರ ಹೇಳಿದ್ರು, ನೋಡಿ ಇದಕ್ಕೊಂದು ಪತ್ರ ಕೊಡಿ, ನಾವು ಈ ಕಾಮಗಾರಿ ಇಲ್ಲಿ ಮಾಡಿದ್ರೆ, ಈ ರಸ್ತೆಯನ್ನು ಮಾಡಿದ್ರೆ ನಾವು 10-15 ಮನೆಯವರು, ನಾವೆಲ್ಲ ಬಿಜೆಪಿ ಅವರು ಇದ್ದಾರೆ, ನಾವು ನಿಮಗೆ ಸಹಕಾರ ಕೊಡ್ತೀವಿ, ನಮಗೆ ಇಷ್ಟವರೆಗೆ ಆಗಲಿಲ್ಲ, ನಾವು ನಿಮಗೆ ಮತವನ್ನು ಹಾಕ್ತೀವಿ.
ನಾವು ಕೂಡ ಅವರ ಹತ್ರ ಭರವಸೆಯನ್ನು ತಗೊಂಡು, ನಾವು ಇಲ್ಲದಿದ್ರೆ 1 ಕೋಟಿ ಹೋಗ್ತದೆ, ಅದಕ್ಕೆ ಒಂದು ಪತ್ರವನ್ನು ಕೊಟ್ಟಿವಿ. ಕಾಮಗಾರಿ ಅಲ್ಲಿಂದ ಬಂದ ಅವರ ಹತ್ರನೇ ಫ್ಲೆಕ್ಸ್ ಹಾಕಿ ಅವರ ಹತ್ರನೇ ಶಿಲಾನ್ಯಾಸವನ್ನು ಕೂಡ ನಾವು ಮಾಡಿಸಿದ್ದೀವಿ. ನಮ್ಮ ಬೂತ್ ಅಧ್ಯಕ್ಷರು ಏನು ಮಾಡಿದ್ರು, ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಮಾಡಿದ್ರು, ವಾಟ್ಸಪ್ ಅಲ್ಲಿ ಬಡ್ದು ಹಾಕಿದ್ರು. ಕಾಂಗ್ರೆಸ್ ಶಾಸಕರಿಂದ BJP ಮನೆಗಳಿಗೆ ರಸ್ತೆ ನಿರ್ಮಾಣ ನಮಗೆ ಇಲ್ಲ ಎಲ್ಲ ಅವನ ಇರುವ 500 ಗ್ರೂಪಲ್ಲಿ ಬಡ್ದು ಹಾಕಿದ. ಈ 500 ಜನರಿಗೆ ಏನಾಯಿತು, ನಿಜ ಪರಿಸ್ಥಿತಿ ಹಾಗೇನಲ್ವ, ಅಲ್ಲಿ ಇರೋದು BJP ಮನೆ, 1 ಕೋಟಿ ಬಂದಿರೋದು ಅಲ್ಲಿಗೆ. ಎಲ್ಲ ಒಂದು ಮರೆ ಇಂಚಾಣ ತುಳಿ ಮೇರು ಮಂತ್ರಿ ಇಂಚನಿ ಮೇರು ತುಂಬ BJP ಇತ್ತೀರಿ ಬರಲು ಅಗ್ಲಿಗೆ ಬರೋದಿಲ್ಲ. 10-15 ದಿವಸ ನಂತರ ಇವು ನನಗೆ ಸಿಕ್ಕಿದ. ಹಾಗೆ ಹೇಳಿದ್ರೆ ಏನು ಮರೆ ನೀನು ಬಡ್ದು, ಇದನ್ನು ಚರ್ಚೆ ಮಾಡಬೇಕು. ನಿಮ್ಮಲ್ಲಿರುವಂಥ ಪ್ರಮುಖರು ಯಾರಿದ್ದಾರೆ, ಹಿರಿಯರಿದ್ದಾರೆ, ಅವರ ಹತ್ರ ಚರ್ಚೆ ಮಾಡಬೇಕು. ಇದರ ಸತ್ಯ ವಿಚಾರಗಳನ್ನು ತಿಳ್ಕೊಳ್ಬೇಕು. ಆನಂತರ ನೀವು ಅದರ ಬಗ್ಗೆ ಮಾತಾಡಬೇಕು. ಯಾವುದನ್ನು ತುಲನೆ ಮಾಡದೆ ನೀವು ಈ ಥರ ಮಾಡಬಾರ್ದು. ಇದು ಈ ರೀತಿ ಆಗಿದೆ ಮರೆ, ಈ ರೀತಿ ಆಗಿದೆ. ಓ ಸರ್ ಹೌದಾ ಮರೆ, ನನಗೆ ಗೊತ್ತಿರಲಿಲ್ಲ ಸರ್, ಸಾರಿ ಅಂತ ಹೇಳ್ಬಿಟ್ಟು ಅವನು ವಾಟ್ಸಪ್ಪಲ್ಲಿ ಡಿಲೀಟ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಿ ಆಗಿದೆ ಅವನಿಗೆ. ಅಷ್ಟು ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಾಗಿದೆ. ಇದಕ್ಕೆ ನಾನು ಹೇಳುವಂಥದ್ದು, ದಯಮಾಡಿ ತಪ್ಪು ಮಾಹಿತಿಗಳ ಬಗ್ಗೆ ಸರಿಯಾದ ಯಾರೂ ಕೂಡ ಅಂಥ ಕೆಲಸಗಳಿಗೆ ಹೋಗುವುದಿಲ್ಲ. ಕೆಲವು ಪರಿಸ್ಥಿತಿ ಸಮಯದಲ್ಲಿ, ಈಗ ಬಿರುವಾಯಿಯಲ್ಲಿದ್ರು ಇದೇ ರೀತಿ ಇದೆ. ಒಂದು ಕೆಲವು ಪರಿಸ್ಥಿತಿಯನ್ನು ಸರಿದೂಗಿಸ್ಲಿಕ್ಕೆ 1 ಕೋಟಿ ಬರ್ತದೆ. ಆ 1 ಕೋಟಿ ಹಾಗೇನೆ ಹೋಗುವುದಕ್ಕೆ ಇಲ್ಲಿ ಬಂದ ನನಗೆ 20 ಕೋಟಿ ಸಿಕ್ಕಿದ್ರು ಪುಣ್ಯ ಅಲ್ಲ. ನಮಗೊಂದು 2-3 ಮನೆಗಳು ನಮ್ಮ ಬಗ್ಗೆ ಬರ್ತಾ ಇಲ್ಲ. ಮೊನ್ನೆ ಇನ್ನೊಂದು ಕಡೆ ಹೋಗುವಾಗ ಅಲ್ಲೊಂದು 10 ಮನೆಯವರು ಬಂದಿದ್ರು. ಅವರೆಲ್ಲ ನನ್ನ ಹತ್ರ ಹೇಳು, ನಾವೆಲ್ಲ BJP, ನಾವು ಇಷ್ಟವರೆಗೆ ಕಾಂಗ್ರೆಸ್ಗೆ ಓಟ್ ಹಾಕಲಿಲ್ಲ, ಆದರೆ BJP ಅವರು ಇವತ್ತಿನವರೆಗೆ ನಮಗೊಂದು ರಸ್ತೆಯನ್ನು ಮಾಡಿಕೊಡ್ಲಿಲ್ಲ. ನೀವು ರಸ್ತೆಯನ್ನು ಮಾಡಿಕೊಟ್ರೆ ನಾವು ನಿಮಗೆ ಈ 9-10 ಮನೆಯವರು ಕೂಡ ನಿಮಗೆ ಓಟನ್ನು ಹಾಕ್ತೀವಿ ಅಂತೇಳಿ. ನಾನು ಏನು ಮಾಡಬೇಕು ಹೇಳಿ? ಆ 9-10 ಮನೆಯವರ ಓಟನ್ನು ತಗೊಳ್ಬೇಕಾ ಬಿಡಬೇಕಾ? ಏನು ಮಾಡಬೇಕು? ತಗೊಳ್ಬೇಕು. ನಾನು ಅದನ್ನು ನಿಮಗೆ ಹೇಳೋದು, ನೀವು ನಿಮ್ಮ ಕಾರ್ಯಕರ್ತರಿಗೆ, ನೀವು ಅಲ್ಲ, ನೀವು ನಿಮ್ಮ ಶಿಷ್ಯರಂದ್ರೆ ಯಾರಿದ್ದಾರೆ, ನಿಮ್ಮ ಕೆಳಗಡೆ ಕೆಲಸ, ಇದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಅವ್ರಿಗೆ ಈ ಥರ ನಾವು ಮನೆಯನ್ನು ವಾಪಸ್ ತಗೊಳ್ಬೇಕು. ನರಿಮುಗುರಿನ ಒಂದು ವಿಚಾರ ಹೇಳ್ತೀನಿ. ಒಂದು ಲೇಔಟ್ ಇದೆ, ಒಳ್ಳೆ ಇದ್ದಾರೆ ಕೂತೋ. ನರಿಮುಗುರಿನ ಒಂದು ಲೇಔಟ್ ಅಲ್ಲಿ 25 ಮನೆಗಳಿದೆ. 25 ಮನೆಗಳು ಇವತ್ತಿನವರೆಗೆ ನೀರಿಲ್ಲ, ಇವತ್ತಿನವರೆಗೆ ಕರೆಂಟ್ ಇಲ್ಲ. ನಾವು ಸ್ಟ್ರೀಟ್ ಲೈಟ್ ಅನ್ನು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕಿದೀವಿ. 25 ಮನೆಯವರು ಕೂಡ ಬಂದು ನಮಗೆ ಮೊನ್ನೆ ಆಹಾರ ಹಾಕಿ, ನಾವು ಇನ್ನು ಮುಂದೆ ನಿಮ್ಮ ಬೂತ್ ಮೀಟಿಂಗು ನಮ್ಮ ಮನೆಯಲ್ಲಿ ಮಾಡಬೇಕು, ನಾವು 25 ಮನೆಯವರು ಕೂಡ ನಿಮ್ಮ ಹಿಂದೆ ಇದ್ದೀವಿ, ಮುಂದೆ ಯಾವತ್ತು ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈ ತರ ಮತಗಳನ್ನು ನಾವು ಗಳಿಸುವಂತ ಕೆಲಸಕ್ಕೆ ನೀವು ನಿಮ್ಮ ಸಹಪಾಠಿಗಳಿಗೆ, ನಿಮ್ಮ ಬ್ಲಾಕ್ಗಳಿಗೆ, ನಿಮ್ಮ ಜನರಿಗೆ ಹೇಳಬೇಕಾಗ್ತದೆ. ದಿವಸಕ್ಕೆ ನಾನು 5 ಓಟಿಗಾಗಿ ಟಾರ್ಗೆಟ್ ಮಾಡ್ತೀನಿ. 5 ಓಟು ನಾವು ಸಮಾನ ಮನಸ್ಕರು ಇರಬಹುದು, ನಮಗೆ ಓಟ್ ಹಾಕದವರನ್ನು ನಮ್ಮ ಕಡೆಗೆ ಸೆಳೆಯುವಂತ ಕೆಲಸ ನಮ್ಮ ಟಾರ್ಗೆಟ್. ಲೆಕ್ಕ ಹಾಕಿ 365 ಡೇಸ್ ಇಂಟು 60 ಎಷ್ಟು ಮತ ತಗೋಬಹುದು ಅಂತ. ಸೊ ನಾವು ಇದನ್ನು ಮಾಡುವಂತ ಕೆಲಸ. ನೀವು ಒಬ್ಬೊಬ್ಬರು 5 ಮತಗಳನ್ನು ತಗೊಳ್ಳಿ. 5 ಮತ ನಾನು ಕೇಳೋದು, ಒಂದು ತಿಂಗಳಿಗೆ ಯು ಟಾರ್ಗೆಟ್ ಫಾರ್ 5 ವೋಟ್ಸ್. ಯಾಕೆ ಆಗೋದಿಲ್ವಾ? ಅಕ್ರಮ ಸಕ್ರಮ ನಿಮ್ಮ ಕೈಯಲ್ಲಿದೆ. 94C ಇದೆ, 94CC ಇದೆ. ಎಷ್ಟೋ ಇದು ಬರ್ತದೆ, ಏನ್ ಬರ್ತದೆ, ಬೋರ್ವೆಲ್ಗಳು ಬರ್ತದೆ, ಅನುದಾನಗಳು ಬರ್ತದೆ, ತಡೆಗೋಡೆಗಳು ಬರ್ತದೆ, ಕಿಂಡಿ ಅಣೆಕಟ್ಟು ಬರ್ತದೆ, ವೆಹಿಕಲ್ ಬರ್ತದೆ, ಸ್ಟಿಚಿಂಗ್ ಮಿಷನ್ ಏನದು ಟೇಲರಿಂಗ್ ಮಿಷನ್ ಬರ್ತದೆ, ಕೋಳಿ ಬರ್ತದೆ, ಹಸು ಬರ್ತದೆ. ಏನು ಬರುವುದಿಲ್ಲ, ಏನು ಸರ್ಕಾರದ ಯೋಜನೆಗಳಿಲ್ಲ. ನಾವು ಪಡ್ಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದೇವೆ, ನಾವು ಅದನ್ನು ಹೇಳುವಲ್ಲಿ ಹಿಂದೆ ಬಿದ್ದಿದ್ದೇವೆ. ಟೈಲರಿಂಗ್ ಮಿಷನ್ಗೆ ಯಾರು ಹೇಳುವರಿಲ್ಲ, ಅವರೇ ಬರುವಂತದ್ದು. ಯಾಕಂದ್ರೆ ನಮ್ಮ ಬೂತ್ ಅಧ್ಯಕ್ಷನಿಗೆ, ವಲಯ ಅಧ್ಯಕ್ಷನಿಗೆ ಇದರ ಬಗ್ಗೆ ಮಾಹಿತಿಗಳೇ ಇಲ್ಲ, ಅವನಿಗೆ ಎಜುಕೇಶನ್ ಇಲ್ಲ. ಇದಕ್ಕಾಗಿ ನಾವು ಈಗ ಒಂದು ಆ್ಯಪ್ ಮಾಡ್ತಾ ಇದ್ದೀವಿ. ನಾವೇ ಒಂದು ಆ್ಯಪ್ ಅನ್ನು ಡೆವಲಪ್ಮೆಂಟ್ ಮಾಡಿ ತಲಾ ಮಟ್ಟದಲ್ಲಿ ಕೂಡ ಆ್ಯಪಿನಲ್ಲಿ ಅವನು ಕಳೆದ ಬಾರಿ ಎಷ್ಟು MP ಎಲೆಕ್ಷನಲ್ಲಿ ಬಂದಿದೆ, MLA ಎಲೆಕ್ಷನಲ್ಲಿ ಬಂದಿದೆ, ಅವನ ಬೂತಲ್ಲಿ ಎಷ್ಟು ಮನೆಗಳಿದೆ, ಅದರ ಯಜಮಾನರು ಯಾರು 18 ವರ್ಷ ನೆಕ್ಸ್ಟ್ ಇಯರ್ಗಳಲ್ಲಿ ಆಗ್ತಾರೆ, ಅವನ ಬೂತಿಗೆ ಎಷ್ಟು ನಾವು ಅನುದಾನಗಳು ಬಂದಿದ್ದೇವೆ, ಅಲ್ಲಿ ಏನಾದರೂ ಡಿಮಾಂಡ್ಗಳಿದೆಯಾ, ಇದನ್ನೆಲ್ಲ ಅವನು ಅಪ್ಲೋಡ್ ಮಾಡಬೇಕು. ಆ ಭಾಗದ ಪ್ರಮುಖರೆಲ್ಲ ಅದನ್ನು ನೋಡುವಾಗೆ ಒಂದು ಆ್ಯಪ್ ಅನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಇದರಿಂದ ಮತ್ತೆ ಕ್ಯಾಟಗರಿ ಕೂಡ ಮಾಡ್ತೀವಿ, A and B ಕ್ಲಾಸ್.
ನಾಡಿದ್ದು ನೀವೇನಾದರೂ ಮನೆಗಳಿಗೆ ಟಾರ್ಗೆಟ್ ಮಾಡಬೇಕಿದ್ರೆ ಅಲ್ಲಿ A and B ಕ್ಲಾಸ್ ಟಾರ್ಗೆಟ್ ಮಾಡಿ ಅದನ್ನು ಮನೆಗಳನ್ನು ಕೂಡ ನಾವು ಗುರುತಿಸುವಂತಹ ಕೆಲಸವನ್ನು ಮಾಡ್ತೇವೆ. ಇದನ್ನೆಲ್ಲ ಯಾಕೆ ಕಾರ್ಯಾಗಾರ ಅಂತ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವೆಲ್ಲ ಎಜುಕೇಶನ್ ಆಗಬೇಕು. ಇವತ್ತು ಸುಧೀರ್ ಮರೋಳಿ ಅವರು ಒಂದಷ್ಟು ವಿಚಾರ, ನಿಮಗೆ ಸ್ವಲ್ಪ ವಿಚಾರಗಳನ್ನು ಯಾಕೆ ಹೇಳಿದೆ, ನಾನು ಹೇಳಿದೆ ಜಾಸ್ತಿ ಹೇಳಬೇಡಿ, ಅವರೆಲ್ಲ ಆಲ್ ಮೆಚೂರ್ಡ್ ಪೀಪಲ್, ಅವರೆಲ್ಲ ಪಕ್ಷದಲ್ಲಿ ಸೀಸನ್ ಪೊಲಿಟಿಷಿಯನ್ಸ್ ಅಂತ ಹೇಳ್ತಾರೆ. ಮರವನ್ನು ಏನು ನೀರಲ್ಲಿ ಹಾಕಿ ಇಟ್ಟಿಟ್ಟು ಸೀಸನ್ ಮಾಡ್ತಾರೆ ಅಂತ ಹೇಳ್ತಾರೆ, ಮತ್ತೆ ಏನಾಗುದಿಲ್ಲ. ಹಾಗೆ ಇವರೆಲ್ಲ ಪಕ್ಷದಲ್ಲಿ ಇದ್ದು ಬೆಳೆದು ಬಂದವರು, ಅವರಿಗೆ ಹೆಚ್ಚಿನ ಕಾರ್ಯಾಗಾರ ಅಗತ್ಯ ಇಲ್ಲ. ಆದರೆ ನಾವು ಬೇಸ್ಮೆಂಟ್ ಅಲ್ಲಿ ನಮ್ಮ ಕ್ವಶನ್ ಒಂದೇ, ನಮ್ದು ಎಲ್ಲ ಸರಿ ಇದೆ, ಜನ ಯಾಕೆ ನಮ್ಮನ್ನು ಸ್ವೀಕಾರ ಮಾಡ್ತಾ ಇಲ್ಲ? ಬಾಕಿ ಪಕ್ಷದವರು ಯಾವ ಮೇಲೆ ಓಟ್ ಕೇಳ್ತಾರೆ? ಧರ್ಮದ ಬಗ್ಗೆ ಮಾತ್ರ ಕೇಳ್ತಾರೆ, ಬರೀ ಧರ್ಮದ ಬಗ್ಗೆ ಮಾತ್ರ ಓಟ್ ಕೊಡ್ತಾರೆ. ಧರ್ಮದ ಬಗ್ಗೆ ಅರಿವನ್ನು ನಾವು ಮುಟ್ಟಿಸ್ಬೇಕು. ನಾವು ಕೂಡ ನಮ್ಮವರು ಅಲ್ಲಿ ಸೋಷಿಯಲ್ ಫಂಕ್ಷನ್ಸ್ ಆಗುವಾಗ, ಒಂದು ದೇವಸ್ಥಾನದ ಕಾರ್ಯಕ್ರಮ ಆದ್ರೆ, ಒಂದು ದೈವಸ್ಥಾನದ ಕಾರ್ಯಕ್ರಮ ಆದ್ರೆ, ಒಂದು ಸಾರ್ವಜನಿಕ ಪೂಜೆಗಳಾದ್ರೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂತ ಕೆಲಸಗಳನ್ನು ಮಾಡಬೇಕು. ದಯಮಾಡಿ ನಿಮ್ಮ ಹತ್ರ ಎಲ್ಲ ನಾನು ಹೆಚ್ಚೇನು ಮಾತಾಡೋದಿಲ್ಲ. ದಯಮಾಡಿ ನಮ್ಮನ್ನು ನಾವು ನಮ್ಮ ಮುಖಂಡರನ್ನು, ನಮ್ಮನ್ನು, ಇನ್ನೊಬ್ಬರು ನಮ್ಮ ಪಕ್ಷದವರನ್ನು, ಪಕ್ಷದಲ್ಲಿ ಊರಲ್ಲಿ ಒಬ್ಬರಿಗೆ ಸರಿ ಇಲ್ಲದಿರುವುದು ಕಾಮನ್. ಅದರಲ್ಲಿ ಏನು ಒಬ್ಬರಿಗಾದ್ರೂ ಯಾರಿಗಾದ್ರೂ ಒಬ್ಬರಿಗೆ ಅಲ್ಲಿ ಮನಸ್ಸಿನಲ್ಲಿ ವ್ಯತ್ಯಾಸಗಳು ಸರಿ ಇಲ್ಲದಿರುವುದಿಲ್ಲ, ಈತೆಲ್ಲ ಇರ್ತದೆ. ಅದನ್ನು ಪಕ್ಷಕ್ಕೆ ತರಬೇಡಿ, ಪಕ್ಷವನ್ನು ದೂರ ಇಡಿ. ಅದರಿಂದ ಅಭಿವೃದ್ಧಿ ಕೆಲಸಗಳು, ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಮೆಡಿಕಲ್ ಕಾಲೇಜ್ ಬಂದ ನಾವು ಎಷ್ಟು ಸಲ ಹಾಕಿದೀವಿ. ಆ ಮೆಡಿಕಲ್ ಕಾಲೇಜ್ ತರಬೇಕಿದ್ರೆ ನಾನು ಮತ್ತೆ ದೇವರ ಹತ್ರ ಎಷ್ಟು ಪ್ರಾರ್ಥನೆ ಮಾಡಿದಂತೆ ನನಗೊಬ್ಬರಿಗೆ ಗೊತ್ತು. ಬೆಳಿಗ್ಗೆ ಶ್ಲೋಕ ಹೇಳುವಾಗಲೂ ದೇವರ ಹತ್ರ ಕೇಳ್ತಿದ್ದೆ, ದೇವರೇ ಒಮ್ಮೆ ಮೆಡಿಕಲ್ ಕಾಲೇಜನ್ನು ತಂದು ಕೊಡಿ ನಮಗೆ. ರಾತ್ರಿ ಮಲಗುವಾಗಲೂ ನಂದು ಪ್ರಾರ್ಥನೆ ಇದೆ. ಯಾಕೆ? ನನಗೊಬ್ಬರಿಗೆ ಆಸ್ಪತ್ರೆ ಬೇಕಂತ. ನನಗೊಬ್ಬರಿಗೆ ಅಲ್ಲ, ನಮ್ಮ ಬಾಯಲ್ಲಿ ಹೇಳಿದೀವಲ್ಲ. ಈ ನಮ್ಮ ಹೇಮಣ ಶೆಟ್ಟಿ ಹೇಳ್ತಿದ್ರು ಲಾಸ್ಟಿಗೆ ಕೊನೆ ಭಾಷೆನಲ್ಲಿ ಹೇಳ್ತಿದ್ರು, ಮೆಡಿಕಲ್ ಕಾಲೇಜಿಗೆ ಬರ್ತದ ಇಲ್ವ ಅಂತ ಅಲ್ಲ, ನಮ್ಮ ಸಾಧನೆ ಇದೆ ಅಂತ. ಅವರಿಗೆ ಲಾಸ್ಟಿಗೆ ಡೌಟ್ ಆಗ್ಲಿಕ್ಕೆ ಶುರುವಾಯಿತು. ಒಳ್ಳೆ ಮೆಡಿಕಲ್ ಕಾಲೇಜ್ ಬರದಿದ್ರೆ ಏನು ಮಾಡೋದು ಅಂತ ಅವರು ನನ್ನ ಹತ್ರ ಹೇಳಿಲ್ಲ. ಅವರ ಮನದಾರದ ಮಾತು ನನಗೆ ಅರ್ಥ ಆಯಿತು. ಕಡೆ ಭಾಷಣ ಮಾಡುವಾಗ ಹೇಳ್ತಾ ಇದ್ರು, ನಮ್ಮ ಮೆಡಿಕಲ್ ಕಾಲೇಜ್ ಬರದೇ ಇರಲಿ, ನಾವು ನಮ್ಮ ಹೋರಾಟವನ್ನು ಮಾಡ್ತಾನೆ ಹೇಳ್ತೇವೆ. ನನಗೆ ಕಾನ್ಫಿಡೆನ್ಸ್ ಇತ್ತು, ಈ ಬಜೆಟಿನಲ್ಲೇ ಅದನ್ನು ತೋರಿಸಿ ವಿಶ್ವನಾಥ ರೈಗಳಿಗೆ, ನಮ್ಮ ಹೇಮಣ ಶೆಟ್ಟರಿಗೆ, ರಾಜಾರಾಮನಿಗೆ, ಡಾಕ್ಟರ್ ರಾಜಾರಾಮನಿಗೆ, ಇವರಿಗೆಲ್ಲ MS ಇರಲಿ, ನಮ್ಮ ಬಡಗಡೂರೆಲ್ಲ ಇರಲಿ, ನಾವೆಲ್ಲ ಚುನಾವಣಾ ಸಮಯದಲ್ಲಿ ಭಾಷಣ ಬಿದ್ದಿದ್ದೀವಲ್ಲ, ಹೋದಲ್ಲೆಲ್ಲ ಮೆಡಿಕಲ್ ಕಾಲೇಜ್ ತರ್ತೀವಿ ಅಂತ. ಈ ಬಾಯಿನ ಮಾತನ್ನು ಉಳಿಸು ದೇವರೇ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ. ನನಗೇನಲ್ಲಿ ಅದರಲ್ಲಿ ಗಂಟು ಬರ್ತದೆ ಅಂತ ಅಲ್ಲ, ನಾವು ಬಾಯಲ್ಲಿ ಕಕ್ತೀವಲ್ಲ, ಆ ಮಾತಿಗೆ ಬೆಲೆ ಬರುವುದು ಯಾವಾಗ ಅಂತ ಹೇಳಿದ್ರೆ ನಾವು ಮಾತಲ್ಲಿ ಹೇಳಿದ್ದನ್ನು ಮಾಡಿ ತೋರಿಸಿದ್ರೆ ಮಾತ್ರ. ನನ್ನ ಹಿಂದಿನಿಂದಲೇ ನನ್ನ ಅಭ್ಯಾಸನೇ ಇದೆ. ನನ್ನ ಅಕ್ಕ ಎಲ್ಲಾದ್ರೂ ಇಲ್ಲಿ ಇರ್ಬೋದು, ಒಬ್ಳಿದ್ದಾರೆ ನಳಿನಿ ಶೆಟ್ಟಿ ಅಂತ, ಅವಳು ಯಾವಾಗಲೂ ಒಂದೊಮ್ಮೆ ಹೇಳ್ತಾರೆ, ಈ ಅಶೋಕ್ ರೈ ಹಿಂದಿನಿಂದಲಾಗಿ ಬಾಯಲ್ಲಿ ಹೇಳಿದ್ದನ್ನು ಹೇಗಾದರೂ ಮಾಡಿ ತೀರಿಸ್ತಾನೆ ಅಂತ ನಮ್ಮಲ್ಲಿ ಮನೆಯಲ್ಲಿ ಮಾತಾಡುವಾಗ ಹೇಳ್ತಾರೆ. ನನ್ನ ಕುಟುಂಬದವರು ಕೂಡ ಹಿಂದೆ ಇದ್ದಾರೆ, ಪೂರ್ತಿ ನನಗೆ ಸಹಕಾರ ಕೊಡುವವರು. ನಾನು ವಾರದಲ್ಲಿ ಒಂದು ದಿವಸ ಮನೆಗೆ ಹೋದರೆ ಆಯಿತು, ಬಾಕಿ ದಿವಸ ಇಲ್ಲೇ ಇರುವುದು. ಉದ್ಯಮವನ್ನು ಮಾಡ್ತಾ ಇದ್ದೆ. ಉದ್ಯಮವನ್ನು ಮಾಡಿದರೆ ನಾನು ವರ್ಷಕ್ಕೆ ಕಡಿಮೆ ಆದರೆ ಒಂದು 5 ರಿಂದ 6 ಕೋಟಿ ರೂಪಾಯಿ ಉತ್ಪತ್ತಿ ಮಾಡ್ತಾ ಇದ್ದೆ. ಈಗ ಉದ್ಯಮ ಒಂದು ಸೈಡಿಗೆ ಆಗಿದೆ. 4 ಬಿಲ್ಡಿಂಗ್ ಮಾಡೋದು, ಒಂದು ಬಿಲ್ಡಿಂಗಿಗೆ ಬಂದು ಬಿದ್ದಿದೆ. ಬೆಳಿಗ್ಗೆ ಬರುವಾಗ ಮನೆಯವರ ಹತ್ರ ಸ್ವಲ್ಪ ಬೈಗಳು ತಿನ್ಬೇಕು ಬರುವಂಥ ಪರಿಸ್ಥಿತಿ ಬಂದಿದೆ. ದಿನೋಳ ದುಡ್ಡು ಬದಲು ಬೋಪನಿ ಓಡಿ ಬೋಪನಿ ಇದು ದಾದ ಇಂಚಾಕೊಂಡು ಅಂತ ಅಲ್ಲಿವರೆಗೆ ಮುಟ್ಟಿದೆ. ಆದರೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಪರಿಕಲ್ಪನೆ ಇಟ್ಕೊಂಡು ಈ ರಾಜಕೀಯಕ್ಕೆ ಬಂದಿದ್ದೀನಿ. ಬೇರೆ ಏನಿಲ್ಲ. ನನ್ನನ್ನು ಕೆಲವರಿಗೆ ನೋಡುವಾಗ ಹೇಳ್ತಾರೆ, ದಿಲೀಪ್ ಜೀರಿ ಒಂದು ಶೆಟ್ಟಿ ನೋಡಿ, ಡೂಪ್ಲಿಕೇಟ್ ನಗುನಾಗಿ ಗೊತ್ತಿಲ್ಲ. ಮತ್ತೆ ಸುಳ್ಳು ಹೇಳಲಿಕ್ಕೆ ಈಗ ಸ್ವಲ್ಪ ಕಲ್ತದ್ದು ಬರುವುದಿಲ್ಲ. ಒಮ್ಮೊಮ್ಮೆ ಆಗ್ತದೆ ನನಗೆ, ಸುಳ್ಳು ಹೇಳದಿದ್ರೆ ಆಗುದಿಲ್ಲ ಈ ರಾಜಕೀಯದಲ್ಲಿ ಅಂತ. ಅವನಿಗೆ ಸತ್ಯದನ್ನು ಇದ್ದಾಗ ಹೇಳಿದ್ರೆ ಅವನಿಗೆ ಕೋಪ ಬರ್ತದೆ. ಇಂಚು ರೇಂಜ ನಾವು ನಿಪು ಅಂತ ಹೇಳಿದ್ರೆ ಅವ್ನು ಖುಷಿ ಆಗ್ತದೆ. ಕೆಲವರು ಹೇಳ್ತಾರೆ, ಅಂದಿರಿ ಇಂಚನಿಪ ನೋಡಿ, ಅಂಚನೆ ನಮ್ಮ ಹೃದಯದಿಂದ ಬರಬೇಕಲ್ಲ. ಹೃದಯದಿಂದ ಎಲ್ಲಿ ಬರ್ತದೆ? ನಾನು ಸ್ಟ್ರಿಕ್ಟ್ ಇಲ್ಲ, ಯಾವುದಿಲ್ಲ. ನಾನು ಎಲ್ಲರ ಹತ್ರ ಒಂದು ಓಪನ್ ಮೈಂಡೆಡ್. ನನಗೇನು ಯಾರ ಹತ್ರನೂ ಕೋಪ ಇಲ್ಲ, ಯಾರ ಚಾಟಿಯನ್ನು ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಅಶೋಕ್ ರೈ ಹತ್ರ ಮಾತಾಡ್ಲಿಕ್ಕೆ ನಿಮ್ಗೆ ಪರ್ಮಿಷನ್ ಏನ್ ಬೇಡ. ನಾವೆಲ್ಲ ಗಟ್ಟಿಯಾದ ಪಕ್ಷವನ್ನು ಕಟ್ಟಬೇಕು ಅಷ್ಟೇ ನನ್ನ ವಿನಂತಿ. ಗಟ್ಟಿಯಾದ ಪಕ್ಷವನ್ನು ಕಟ್ಟಬೇಕಾದ್ರೆ ಮಾಡೋದೇನು ತಳಮಟ್ಟದಿಂದ ಬರಬೇಕು. ಆ ಬೂತ್ ಮಟ್ಟದಲ್ಲಿ ಏನಿದೆ ನಮ್ಮ ಡಿಫರೆನ್ಸ್, ನಮ್ಮ ನಾಯಕರು ಹೇಳ್ತಾ ಇದ್ರು ಹಿಂದೆ, ಯಾರ ಹತ್ರ ಹೆಚ್ಚು ಬೂತಲ್ಲಿ ಹೆಚ್ಚು ಮಾತಾಡಿದ ಯಮುನಾ ಅವರಿಗೆ ಜಾಸ್ತಿ ಅನುದಾನವನ್ನು ಕೊಡಿ ಅಂತ. ಅವರಿಗೂ ಅನುದಾನವನ್ನು ಕೊಡ್ತೀವಿ, ಬಾಕಿ ಅವರಿಗೆ ಕಡಿಮೆ ಇರುವವರಿಗೆ ಕೊಡ್ತೀವಿ. ಅದು ಮಧ್ಯದವರಿಗೆ ಕೊಡೋದಿಲ್ಲ ಅಂತೆಲ್ಲ, ಅವ್ರಿಗೆ ಕೊಡ. ನಿಮ್ಮ ಬೂತಿನಲ್ಲಿರುವಂತ ನಿಮ್ಮ ಮತವನ್ನು ಬೂತ್ ಮಟ್ಟದಲ್ಲಿ ಹೇಗೆ ಕಟ್ಟಬಹುದು? ಒಂದು ನೀರನ್ನು ಅಳತೆ ಮಾಡಲಿಕ್ಕೆ ಲೀಟರ್ ಇದೆ, ಬೆಲ್ಲ ಸಕ್ಕರೆ ಅಕ್ಕಿ ಎಲ್ಲ ಅಳತೆ ಮಾಡಲಿಕ್ಕೆ ಹೇಳಿದೆ, ಗೋಣಿಯ ತೂಕ ಕೆಜಿ ಇದೆ, ತೂಕದಲ್ಲಿ ಮಾಡಬಹುದು. ಒಬ್ಬ ಎಬಿಲಿಟಿಯನ್ನು ಹೇಗೆ ಚೆಕ್ ಮಾಡುದು? ಅವ ಹೇಗೆ ಆ ನಾಯಕರಲ್ಲಿ ಹೇಗೆ ಅಂತ ಎಬಿಲಿಟಿಯನ್ನು ಚೆಕ್ ಮಾಡೋದು ಹೇಗೆ? ಇನ್ ಇಸ್ ಪರ್ಫಾರ್ಮೆನ್ಸ್ ಅಲ್ವಾ? ಅವನು ಮಾಡಿದಂತ ಸಾಧನೆ ಮೇಲೆ. ಈಗ ಪುತ್ತೂರಿನಲ್ಲಿ ಶಾಸಕರಾಗಿ 2 ವರ್ಷದಲ್ಲಿ ಏನು ಮಾಡದಿದ್ರೆ ನೀವೇನು ಹೇಳ್ತಾ ಇದ್ರಿ? ಅದೆಲ್ಲ ಪ್ರೀತಿಯಲ್ಲಿ ಹೆಚ್ಚು ಮೇಲೆ ದಾಲಾತಿಗೆ ಆ ಜನ ಮತ್ತೆ ಪಾತ್ರೆ ಪೋಯಿದೆ ಅಂತ. ನಿಮಗೆ ಯಾರಿಗೂ ಹೇಳಲಿಕ್ಕೆ ಏನು ಸಿಗುದಿಲ್ಲ. ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ, ಬೇಕಾದಷ್ಟು ಅನುದಾನಗಳು ಬಂದಿದೆ. ಯಾರಿಗೆ ಬೇಕಿದ್ರೆ ನಮ್ಮ ಹತ್ರ ಎದುರಿಸುವ ಆಯುಧಗಳು ಅಂತ ಹೇಳಿದ್ರೆ ಕತ್ತಿದ್ದೊನ್ನೆ ಅಂತ ಹೇಳಿದಲ್ಲ ನಾನು, ನಮ್ಮ ಹತ್ರ ಎದುರಿಸುವಂತ ವಿಚಾರಗಳು, ಅನುದಾನದ ಬಗ್ಗೆ ಆಗಲಿ, ಸರ್ಕಾರದ ವಿಚಾರ ಆಗಲಿ, ಬೇರೆ ಯಾವುದೇ ಆಗಲಿ, ಅವರನ್ನು ತಕ್ಕ ಉತ್ತರ ಕೊಟ್ಟು ಎದುರಿಸುವಂತ ಶಕ್ತಿ ನಮ್ಮ ಹತ್ರ ಇದೆ. ಆದರೆ ನಾವು ಅದನ್ನು ಮುಟ್ಟಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ, ತಳಮಟ್ಟಕ್ಕೆ ಮುಟ್ಟಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ. ನಾನು ಹೆಚ್ಚೇನು ಮಾತಾಡೋದಿಲ್ಲ. ನೀವೆಲ್ಲ ನಿಮ್ಮಿಂದಾಗಿ ನಾನು ಇವತ್ತು ಶಾಸಕನಾಗಿ ನಿಂತು ಮಾತಾಡುವಂತ ಯೋಗ್ಯತೆ ನನಗೆ ಬಂದಿದೆ, ಚೆನ್ನಾಗಿ ಗೊತ್ತಿದೆ. ರಾತ್ರಿ ಹಗಲು ಕೆಲಸ ಮಾಡಿದವರು ಇದ್ದೀರಿ ನೀವೆಲ್ಲ. ರಾತ್ರಿ ಹಗಲು ಕೆಲವರೆಲ್ಲ, ನಾನು ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಇಲ್ಲಿದ್ದಂತ ಮಹಿಳೆಯರಿರ್ಬೋದು, ಪ್ರಮುಖರು ಇರ್ಬೋದು, ಎಲ್ಲ ಪಕ್ಷದ ಕಾರ್ಯಕರ್ತರು ಇರಬಹುದು. ರಾತ್ರಿ 3 ಗಂಟೆ 4 ಗಂಟೆಗೆ, ಒಬ್ಬೊಬ್ಬರಿಗೆ 2 ಗಂಟೆಗೆ ನಾನು ಬೂತಲ್ಲಿ ಇದ್ದೆ, ಅರ್ಲಿ ಮಾರ್ನಿಂಗ್ 2 o'clock 3 o'clock ಬೂತಲ್ಲಿ ಇದ್ದೇನೆ ಅಂತ ಹೇಳಿದ್ದು ಕೂಡ ನಮ್ಮ ಹೃದಯದ ಕೆಲವು ಪುಟಕದಲ್ಲಿ ಬರೆದಿಟ್ಟಿದ್ದೀವಿ. ಅದನ್ನೆಲ್ಲ ನಮಗೆ ನೆನಪಿದೆ. ನಾವು ಯಾವ ರೀತಿ ನಿಮ್ಮನ್ನು ಋಣವನ್ನು ತೀರಿಸಲಿಕ್ಕೆ ಆಗ್ತದಾ ಇಲ್ವಂತ ನಮಗೆ ಗೊತ್ತಿಲ್ಲ. ಅದರ ಪ್ರಾಮಾಣಿಕತನವಾಗಿ ಪುತ್ತೂರಿನ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ನಮ್ಮ ಹತ್ರ ಮಾತಾಡ್ಬೇಕಿದ್ರೆ ನಮ್ಮ ಹತ್ರ ಬಂದು ಯಾವಾಗಲೂ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಇಲ್ಲ ನಾವು ಕೂತ್ಕೊಂಡು ಯಾವತ್ತು ನಮಗೆ ಸಮಯಗಳು ಬೇಕು, ಬ್ಲಾಕ್ ಅಧ್ಯಕ್ಷರ ಮುಖಾಂತರ ಬರ್ಬೋದು. ನನ್ನ ಹತ್ರ ಕೆಲವು ಆಗದೇ ಇರುವಂತ ವಿಚಾರಗಳಿದೆ, ನೀವು ಬ್ಲಾಕ್ ಅಧ್ಯಕ್ಷರ ಮುಖಾಂತರ, ಪ್ರಮುಖರ ಮುಖಾಂತರ ಹೇಳುವಂತ ಕೆಲಸವನ್ನು ಮಾಡಬಹುದು. ನಾವು ಯಾರಿಗೂ ಅನ್ಯಾಯವನ್ನು ಬಳಸುವುದೇ ಇಲ್ಲ, ಯಾರು ಹೇಳಿಕೊಟ್ಟದನ್ನು ಕೇಳುವುದೇ ಇಲ್ಲ. ಒಟ್ಟಿಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಇವತ್ತು ಕುಟುಂಬ ಸಮ್ಮೇಳನ ಅಂತ ಮಾಡಿದೀವಿ. ಯಾಕೆ? ನಮ್ಮ ಮನಸ್ಸುಗಳು ಹತ್ತಿರ ಬರಬೇಕು, ಮನಸ್ಸುಗಳು ದೂರ ಹೋಗಬಾರ್ದು. ಯಾವುದೇ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದೂರ ಹೋದ್ರೆ ಆ ದೂರ ಗ್ಯಾಪ್, ಡಿಸ್ಟೆನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲ ಬರ್ತದೆ. ಅದಕ್ಕೆ ನಾವು ಇವತ್ತು ಒಂದು ಕಡೆ ಕಾರ್ಯಾಗಾರ, ಒಂದು ಕಡೆ ಕುಟುಂಬ ಸಮ್ಮೇಳನ. ಇದೇ ವೇದಿಕೆಯಲ್ಲಿ ಇನ್ನು ನಮ್ಮವರು ಕುಡಿಲಿಕ್ಕೆ ಇದ್ದಾರೆ, ಹಾಡು ಹೇಳಲಿಕ್ಕೆ ಇದೆ, ದೊಡ್ಡ ಮುಖಂಡರು MS ಮಹಮ್ಮದರನ್ನು ಸೇರಿ ಇವತ್ತು ಯಕ್ಷಗಾನ ಕೂಡ ಇವತ್ತು ಇಲ್ಲಿ ನಡೀಲಿಕ್ಕಿದೆ. ಒಪ್ಪಿಕೊಂಡಿದ್ದಾರೆ. ಮೊನ್ನೆ ಅವರೆಲ್ಲ ಕುಟುಂಬ ಸಮೇತವಾಗಿ ಬರುವಾಗ ನನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಬರ್ಬೇಕಾ? ಇಲ್ಲದವರಿಗೆ ಹೇಳಿದ್ರು, ನೀವು ಕರ್ಕೊಂಡು ಬರೋದ್ರೆ ನೀವು ಅಲ್ಲಿಂದ ಬರ್ಲಿಕ್ಕಿಲ್ಲ. ಅವರು ಕೂಡ ಯಾಕೆ ಕುಟುಂಬವನ್ನು ಕರ್ಕೊಂಡು ಬರಬೇಕು? ನಮ್ಮ ಮಕ್ಕಳು ನಾವು ಎಲ್ಲ ಸೇರ್ಬೇಕು. ಈ ಕಾಂಗ್ರೆಸ್ ಸಮಿತಿ, ನಾವು ಕುಟುಂಬ ಅಂತ ಹೇಳಿದ್ರೆ ನಮ್ಮ ಶಕ್ತಿಯನ್ನು ತೋರಿಸುವಂತಹ ಕೆಲಸ ಯಾರಿಗೂ ಕೂಡ ಬಿಡಬಾರ್ದು. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆಗ ಹೇಳಿದೆ ಇದನ್ನು ನಾನು. ಒಂದು ಸತ್ತವರ ಮನೆಗೆ ಒಬ್ರು ಹೋದ್ರಂತೆ, ಒಂದು ಸತ್ತರು, ಯಾರೋ ಒಬ್ರು ನಮ್ಮ ಕಾರ್ಯಕರ್ತರು ಒಬ್ರು ಸತ್ತು. ಆಗ ಒಬ್ರು ಹೋದ್ರಲ್ಲಿ, ಹೋಗುವಾಗ ನನಗೆ ಫೋನ್ ಮಾಡಿದ್ರು, ನೀವು ಬರಬೇಕು ಅಲ್ಲಿ ನಮ್ಮ ಕಾರ್ಯಕರ್ತರು, ನಾನು ಬೆಂಗಳೂರಲ್ಲಿ ಇದ್ದೇನೆ, ಬರುವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಇವ್ ಹೋದ್ರಲ್ಲಿ, ಹೋಗುವಾಗ MLA ಅವರು 10 ಜನ, 4 ಜನ ಹೇಳ್ತಾರೆ MLA ಅವರು 10 ಜನ, ಅವ್ರಿಗೆ ಗೊತ್ತಿಲ್ಲ. ಅವರಲ್ಲಿ ಹೇಳಿದ್ರು, ಏನಪ್ಪ ಪುಟ ಬಂಡೆ, ಯಾರು ಓಡೆ ಬರೋದೇ ಗೊತ್ತು, ಓಡ್ ಬರ್ಬಿಟ್ಟು ಯಾ ಜನ ಸಾಕಲ್ಲ ಇವನ ಬೀಜ ಹೇಳಿದ್ರು. ಇದೇ ವಿಚಾರವನ್ನು ಪಕ್ಷದ ಹೆಸರು ಇನ್ನೊಂದು ಪಕ್ಷಕ್ಕೆ ಹೋಲಿಕೆ ಮಾಡಿ ಅವನು ಹೇಳ್ತಾನೆ, ಆ ರೀತಿಯಲ್ಲಿ ಬೆಂಗಳೂರು ಪೂತಿರೆ ಎಂಟ ಪಂತೇರು ಪೂರದಿಂದ ತಗೊಂಡಿರ ಇಂಚಿನ ಕೂಡ ಇನ್ನು ಪೂರ ಮಲ್ಪೇರ ಬಂತೇನೆ ಆರೆಲ್ಲ ಇಂಚು ಬಣ್ಣಕ್ಕೆ ಇಲ್ಲದೊಂದು ಬರ್ಪೋ ತಿಕ್ಕಿ ಒಂದು ಫೋನ್ ಕೊಡ್ಪೇಂದ್ರೆ ಇದು ಪಾತಿರಲಿ
ಇವೇನು ಇದ್ದ 2 ಓಟಿತ್ತು, ಆ ಓಟನ್ನು ಕಲ್ಕೊಂಡು ಇವನ ಮರ್ಯಾದೆಯನ್ನು ಕಲ್ಕೊಂಡು ಬಂದ ಅಂತ ಇವನಿಗೆ ಗೊತ್ತಿಲ್ಲ. ತಪ್ಪು ಎಲ್ಲಿ ಮಾಡ್ತಾರಂತೆ ನೋಡಿ. ತಪ್ಪು, ಈ ತಪ್ಪುಗಳನ್ನು ನಾವು ಮಾಡಬಾರ್ದು. ನಮ್ಮದು ಅಂತ ಬಂದಾಗ ನಮ್ಮ ಹಾಗೆ ಮಾಡಿ ಆಗಿರಲಿ, ಪಕ್ಷ ಅಂತ ಬಿಟ್ಟು ಕೊಡುವಂಥ ಪರಿಸ್ಥಿತಿಯನ್ನೇ ಬಿಡಬಾರ್ದು. ಬೈರಿ ಗಲಾಟೆ ಮಾಡಿ ಅಂತ ನಾನು ಹೇಳೋದಿಲ್ಲ. ನಮ್ಮ ಪರವಾಗಿ ಮಾತಾಡಿದರೆ ಸಾಕು. ಬೇಡದನ್ನು ಫಾರ್ವರ್ಡ್ ಮಾಡಬೇಡಿ. ಒಳ್ಳೆಯ ಕೆಲಸ ಇದ್ರೆ ಫಾರ್ವರ್ಡ್ ಮಾಡಿ. ನಮ್ಮವರಿಗೆ ನಮ್ಮ ಬೈಯುವುದನ್ನು ನಿಲ್ಲಿಸಿ. ಸಿದ್ದರಾಮಯ್ಯರಿಗೆ ಏನಾದರೂ ಬೈದ್ರೆ ಏನು ಆಗ್ಬಿಟ್ಟಿದೆ. ಇಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ನಾನು ವಕ್ಫಿನ ಬಗ್ಗೆ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟೆ. ಅದರಲ್ಲಿ ಏನೋ ಒಂದು ಸ್ಟೇಟ್ ನಿಮಗೆಲ್ಲ ಗೊತ್ತಿರ್ಬೋದು. ನನಗೆ ಟೊಪ್ಪಿ ಕೂಡಿಸಿದ್ರು, ಅದು ಹಾಕಿದ್ರು, ಏನೆಲ್ಲ ಮಾಡಿ ಹಾಕಿದ್ರು ಅಲ್ವಾ, ಎಲ್ಲ ನೋಡಿದ್ರಲ್ಲ. ಆಗ ನರೇಂದ್ರ ಮೋದಿ ಅವರು ಮುಸ್ಲಿಮರಿಗೆ ಕಿಟ್ಟು ಕೊಟ್ಟರು. ಯಾರಾದ್ರೂ ಅವ್ರಿಗೆ ಟೊಪ್ಪಿಟ್ರ? ಯಾರಾದ್ರೂ ದೂಷಣೆ ಮಾಡಿದ್ರ? ನಮ್ಮ ಪಕ್ಷದವರು ಯಾರಾದ್ರೂ ಹೇಳಿದ್ರ? ನಮ್ಮ ಒಳ್ಳೆಯತನವನ್ನು ನಾವು ಪ್ರಶ್ನೆ ಮಾಡಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಮ್ಮ ಹತ್ರ ಶಕ್ತಿಯೇ ಇಲ್ಲ ಅಂತ. ನಾವು ಅವರನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ವಿಚಾರಗಳೇ ಇಲ್ಲ ಅಂತ. ದೇವಸ್ಥಾನದ ಬಗ್ಗೆ ಹೇಳಿದೆ ನಾನು ಮೊನ್ನೆ ಭಾಷಣ ಇವರು ಮಾಡುವಾಗ ಹೇಳಿದ್ರು. ಆ ದೇವಸ್ಥಾನದ ಭಾಷಣ ನಾನು ಹೇಗೆ ಮಾಡಿದೆ ಅಂತ ಹೇಳಿದ್ರೆ, 95% ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿದೆ. ಕಟ್ಟೆ, ಮಸೀದಿ, ಭಜನಾ ಮಂದಿರ ಎಲ್ಲ ಸರ್ಕಾರಿ ಜಾಗದಲ್ಲಿದೆ. ಮುಸ್ಲಿಮರದು 1% ಅಷ್ಟು ಸರ್ಕಾರಿ ಜಾಗದಲ್ಲಿದೆ. ಕ್ರೈಸ್ತರದು 0.5% ಅಷ್ಟಿದೆ. ಈ 95%, 98% ಏನು ಹಿಂದೂ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿದೆ, ಇದನ್ನು ಸಕ್ರಮ ಎಲ್ಲರದ್ದು ಇದನ್ನು ಸಕ್ರಮ ಮಾಡಬೇಕು ಅಂತ ಹೇಳಿದೆ. ಎಲ್ಲ ಧರ್ಮದವರು ಸಕ್ರಮ ಮಾಡಬೇಕು. ಬಿಜೆಪಿಯವರು ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ತಾ ಇದ್ರು, ಏನು ಮಾಡಲಿಲ್ಲ. ನಾವು ಅದನ್ನು ಮಾಡಬೇಕು, ನಾವು ಅದನ್ನು ಮಾಡಿ ತೋರಿಸ್ಬೇಕು ಅಂತ ಹೇಳಿದೆ. ಅವರು ಅದನ್ನು ಅಲ್ಲೇ ಕಟ್ ಮಾಡಿದ್ರು, ಅರ್ಧದಲ್ಲಿ ಕಟ್ ಮಾಡಿದ್ರು. ಅದನ್ನು ಮಾಡಿ ಒಂದು ತಿರುಚಿ ಬಿಟ್ಟರು. ನನಗೆ ಬಾಂಬೆಯಿಂದ ಒಬ್ಬರು ಫೋನ್ ಮಾಡಿದ್ರು, ಇರ್ದಾದಿ ಇಂಚ ಹಿಂದೂ ದೇವಸ್ಥಾನ ಪುರ ಹೀಗೆ ಉಂಟು ಅಂತ ಹೇಳಿದ್ರು. ನಾಳೆ ಸ್ವಾಮಿ ಯೂಟ್ಯೂಬಲ್ಲಿ ನೋಡಿ, ಪೂರ್ತಿ ನೋಡಿ, ಇವರಿಗೆ ತಿರುಚುವಂಥದ್ದೇ ಕೆಲಸ. ಏನಾದರೂ ತಿರುಚಿ ಅದನ್ನು ಮಾಡಿಬಿಡುವಂಥ. ನಮ್ಮಲ್ಲಿ ಅದನ್ನು ಸರಿಯಾಗಿ ಹೇಳುವವರು ಇಲ್ಲ ಅಂತ, ಅದು ಸರಿಯಾಗಿ ಸರಿಪಡಿಸಿ ಹೇಳುವವರು ಕೂಡ ಇಲ್ಲ. ಇದು ನಮ್ಮ ದೌರ್ಬಲ್ಯ. ಇದನ್ನು ಅವರು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರ ಹತ್ರ ಜಾತಿ ಧರ್ಮದ ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಅದನ್ನು ನಾವು ಸರಿಯಾಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಮುಂದಿನ 3 ವರ್ಷದ ಮಧ್ಯೆ ಬರುವಂಥ ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ. ತಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಬೇಕಿದೆ. ನಿಮ್ಮೆಲ್ಲ ಋಣ ನನಗೆ ಇದೆ, ನನ್ನ ಋಣ ನಿಮಗೆ ಏನಿಲ್ಲ. ಪ್ರತಿ ಇವತ್ತಿಗೆ ಈ ಕಾರ್ಯಾಗಾರ ಮುಗ್ದಿಲ್ಲ. ಪ್ರತಿ ಮುಂದಿನ ಹಂತ ನಿಮ್ಮ ಹತ್ರ ಕೇಳ್ಬೋದು ಕೆಲವು ಕಾರ್ಯಕರ್ತರು. ನಿಮಗೆ ಮಾತ್ರ ಪಕ್ಷ ಕೆಲಸ ಮಾಡಿದ, ನಾವೇನು ಕೆಲಸ ಮಾಡಿಲ್ವಾ? ಕಾರ್ಯಕರ್ತರು ಎಲ್ಲಿದೆ ಅಂತ ಕೇಳ್ತಾರೆ. ಏನು ಹೇಳ್ತೀರಿ? ಮುಂದಿನ ಸಲ BLEಗೆ ಮಾಡ್ತೀವಿ, ಆ ನಂತರ ಕಾರ್ಯಕರ್ತರಿಗೆ ಮಾಡ್ತೀವಿ. ಯಾಕೆ ಇದನ್ನು ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ, ತುಂಬಾ ಜನ ಬಂದ ಕೂಡಲೇ ಅದು ಅದರ ಏನು ವಿಚಾರಗಳಿದೆ ಅದನ್ನು ಮುಟ್ಟಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಮೇಲ್ಮಟ್ಟದ ಎಲ್ರಿಗೂ ಈಗ ಮಾಡುವ ಕೆಲಸ ತರಬೇತಿಯನ್ನು ಮಾಡಿದ್ವಿ. ಮುಂದಿನ ದಿವಸ ವರ್ಷ ತರಬೇತಿ ಕೊಡುವ ಮುಖಾಂತರ ಇದರಲ್ಲಿ ಆಗಿರುವಂತಹ ಪ್ರಯೋಜನಗಳನ್ನು ತಾವು ಪಕ್ಷಕ್ಕೆ ಅರ್ಪಣೆ ಮಾಡಬೇಕು. ಈ ನಮ್ಮ ಮುಂದಿನ ಕೆಲಸಗಳಿಗೆ ನೀವು ಅರ್ಪಣೆ ಮಾಡಬೇಕು. ನೀವೆಲ್ಲ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡಬೇಕು ಅಂತ ನಿಮ್ಮ ಹತ್ರ ಹೇಳಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಎಂಕುಂಡು ಇನಿ ಈ ಒಂದು ಕಾರ್ಯಕ್ರಮಕ್ಕೂ ಪೂರ ಜಲ್ಲ ನೆಟ ಸೇರ್ತಿನ ಮಾತ ಹಿರಿಯ ನಾಯಕರನ್ನ ಕಿರಿಯ ನಾಯಕರನ್ನ ಕಾರ್ಯಕರ್ತರುಳ್ಳರು ನಿಗ್ಲೇಕ ಮಾತ್ರೆಗಳ ಅಶೋಕಣ್ಣನ ಒಟ್ಟು ಕುಂತು ಇಂಚಿನ ಕಾರ್ಯಕ್ರಮ ಮಂತ್ರಿ ಕೂಡ ಅಭಿನಂದಿಸುವ ಒಂದು ನನ್ನ ದುಮ್ಮದ ದಿನೊಟ್ಟು ನಮ್ಮೆತ್ತ ಉಲೈ ನಮ್ಮ ನಾಯಕರನ್ನ ನಡುಟ್ಲ ಒಂಜಿ ತಪ್ಪುಲು ಆಪುಜಿಂದ ಬನ್ಪುಜಿ ಮನುಷ್ಯ ಪಂಡಿ ಬುಕ್ಕ ಏಪರ ಪರಿಪೂರ್ಣತೆ ತಪ್ಪು ಬನ್ಪುನ ಆಪುನ ತಪ್ಪುನು ನಮ್ಮ ಒಟ್ಟು ಕುಲ್ಲದು ನಮ್ಮ 4 ಗೋಡೆದ ಉಲೈ ಕುಲ್ಲದ ಪಾತ್ರೆ ಎಂಚಿನ ಅಸಮಾಧಾನ ಇತ್ತಂಡ ಅವೇನು ನೇರವಾದ ನಮ್ಮ ಈ ಸಾಮಾಜಿಕ ಜಾಲತಾಣ ನಿಮಗೆ ಗೊತ್ತುಂಡು ಆ ರೀತಿಯ ಒಂದು ವ್ಯಕ್ತಿಗಳ ಲೈಫ್ಲೇನೆ ಹಾಳು ಮಲ್ತೊಂದುಂಡು ಸಮಾಜನೂ ಹಾಳು ಮಲ್ತೊಂದುಂಡು ಬನ್ಪುನ ಇನಿ ಸತ್ಯನು ಸುಳ್ಳು ಬಂದು ಪ್ರಚಾರ ಮಲ್ಪನ ಒಂದು ಜಾಸ್ತಿ ಆಗ್ತದೆ. ಸುಳ್ಳುನು ಸತ್ಯ ಬಂದು ಪ್ರಚಾರ ಬಾರಿ ವೇಗ ಬದುಂಡು ಒಂದಕ್ಕೆ ಪೂರ ಒಂಜಿ ಕರೆಕ್ಟ್ ಆಯ್ನ ಒಂಜಿ
ಇತಿಶ್ರೀ ಪಾಡೋಡಂದ್ರೆ ಇಂಚಿನ ಕಾರ್ಯಕ್ರಮಗಳು ಅನುಕೂಲ ಆತಂದೆ ಎನ್ನುವೆ ಕಾಣಿಂಚೆ ಎಡ್ಡೆ ಕಾರ್ಯಕ್ರಮ ನಡತಂಡು ನನ್ನ ಇತ್ತೆ ನಾವು ಬರೀ ನಡಪರ ಎತ್ತಿನ ಕುಟುಂಬ ಸಮ್ಮೇಳನ ಒಂದುಲ ಬಾರಿ ಪೊರ್ಲುಡು ಆವಾಡಂದು ಪಣಂದು ಮಾತೆರ್ಲ ಶುಭ ಹಾರೈಸೊಂದು ದುಮ್ಮದ ದಿನಟ್ಟು ನಮ್ಮ ಮಾತೆರ್ಲ ಭಾರತದ ಸಂವಿಧಾನದ ಅನುಗುಣವಾದ ಉಪ್ಪುನ ಏಕೈಕ ಪಕ್ಷ ಈ ಬಡವೆನ ಒಟ್ಟು ಒಂದರ ಪಕ್ಷ ಹೂವೊಂದಿತ್ತು ನಾವು ಕಾಂಗ್ರೆಸ್ ಪಕ್ಷ ಇನಿ ರಾಹುಲ್ ಗಾಂಧಿ ಎಕಡೆ ಮೇರೆ ಪಂಡೆ ನಂಗೆ ನಮ್ಮ ಸುಧೀರ್ ಮರಳು ಪಾತ್ರ ಪಂಡೆ ರಾಹುಲ್ ಗಾಂಧಿನ ಅರ್ಥ ಮಲ್ತಂಡ್ರೆ ಏನೆಗ್ಲ ಇದೆ ಮುಟ್ಟ ಆತಜೆಂದೆ ಖಂಡಿತವಾದ ಸತ್ಯವಾಯಿನ ಪಾತ್ರ ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬೋಡಾದ ಏಪಲ ರಾಜಕೀಯ ಮಲ್ತೊಂದಿಚ್ಚೇರೆ ಅಂಡ ಈ ದೇಶದ ಆ ದ್ವೇಷನ ಕುಡಿದು ಪ್ರೀತಿನ ಗಟ್ಟ ಮಲ್ತದ ಜನಕಲೊಟ್ಟು ಉಪ್ಪನಂಚಿನ ಒಂಜಿ ಬೇಲೆ ಮಲ್ತೊಂದು ಪುನಃ ಏಕೈಕ ನಾಯಕ ಕನ್ಯಾಕುಮಾರಿ ಹಿಡಿದ ಕಾಶ್ಮೀರ ಮುಟ ಭಾರತ ಜೋಡ ಒಂಜಿ ಕೊಟ್ಟು ದೇಶನ ವಿಭಜನೆ ಮಲ್ಪುನ ಬೇಲೆ ನಡತೊಂದಿತ್ತಂಡ ಜಾತಿ ಧರ್ಮದ ಪುದರಡೆ ಮಾತರೆಲ್ಲ ಒಟ್ಟು ಮಲ್ಪುನಂಚಿನ ಭಾರತ್ ಜೋಡೋ ಕಾರ್ಯಕ್ರಮ ಮಲ್ತು ದೋಷಪೈನ ಹೆಮ್ಮೆದ ನಾಯಕರು ನಮ್ಮ ರಾಹುಲ್ ಗಾಂಧಿ ಉಳ್ಳೇರೆ ಅಂಚನೆ ಇಂಚೆ ಕರ್ನಾಟಕ ರಾಜ್ಯದ ತುಂಡ ಇನಿ ಬಡವರಿಗೆ ಐನ ಗ್ಯಾರಂಟಿ ಕೊರತೆ ಅಂಚಿನ ಎಡೆಡ್ಡೆ ಕಾರ್ಯಕ್ರಮ ಕೊರ್ಪುನಂಚಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಿಲ್ಲೇರೆ ಉಪಮುಖ್ಯಮಂತ್ರಿ ಆಯ್ನ ಡಿ ಕೆ ಶಿವಕುಮಾರ್ ಉಳ್ಳೇರೆ ಮೊದಲ ಮಾತನ್ನೆಲ್ಲ ಕೈ ಜೋಡಿಸವನ ಅಗಲೊಟ್ಟು ಕೈ ಜೋಡಿಸದೆ ಬಲಿಷ್ಠ ಒಂಜಿ ನಮ್ಮ ಕಾಂಗ್ರೆಸ್ ಪಕ್ಷನ ಮಲ್ತದೆ ದುಮ್ಮದ ದಿನೊಟ್ಟು ಇತ್ತ ರಾಜ್ಯದ ಚುಕ್ಕಾಣಿನ ಮಾಡೋರು ಉಂಡು ಖಂಡಿತವಾದ ದುಂಬುಡ್ಲ ನಮ್ಮ ಪತ್ವ ಐದು ಬೊಕ್ಕ ರಾಷ್ಟ್ರದ ಒಂಜಿ ಕೇಂದ್ರದ ಸರ್ಕಾರದ ನಮ್ಮ ಮಲ್ಪಲಿಕ್ಕೆ ನಮ್ಮ ಮಾತೆಲ್ಲ ಒಟ್ಟಾದ ಬೆಣಕ ಬಣ್ಣದ ಅವಕಾಶ ಹೊಂದಿಸುವ ಒಂದು ರಡ್ಡೆ ಪಾತ್ರ ಅಂತ ಒಂದಲ್ಲೇ ಜೈ ಕಾಂಗ್ರೆಸ್. ಈ ಕಾರ್ಯಕ್ರಮಕ್ಕೆ ದೊಡ್ಡ ಮನಸ್ಸಿನ ವ್ಯಕ್ತಿ ಎಂಬುದು ಅರಿವಾಗುತ್ತದೆ. ಈ ಟ್ರಸ್ಟ್ ಮೂಲಕ ಮಾಡುತ್ತಿರುವ ಸಮಾಜಮುಖಿ ಸೇವೆಗಳೇ ಅಶೋಕ್ ಕುಮಾರ್ ರೈ ಅವರನ್ನು ಒಬ್ಬ ಜನಾನುರಾಗಿ ನಾಯಕನನ್ನಾಗಿ ರೂಪಿಸಿವೆ ಎಂದರೆ ಖಂಡಿತ ಅತಿಶಯ. ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇವತ್ತು ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಬೂತ್ ಅಧ್ಯಕ್ಷರ ವಲಯಾಧ್ಯಕ್ಷರ ಒಂದು ಕಾರ್ಯಕಾರಿಣಿ ಅದೇ ರೀತಿ ಕುಟುಂಬ ಸಮ್ಮೇಳನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಬಹಳ ಅತ್ಯಂತ ಯಶಸ್ವಿಯಾಗಿದೆ, ಬಹಳ ಸಂತೋಷವಾಗ್ತದೆ. ಒಂದು ಕಾರ್ಯಕರ್ತರ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಕೇವಲ ನಾವು ಪ್ರಚಾರಕ್ಕಾಗಿ ಮಾತ್ರ ಇಟ್ಕೊಂಡಿದ್ದೇವೆ, ಅದು ಕ್ಯಾಡರ್ ಬೇಸ್ ಅಂತ ಹೇಳ್ತಾ ಇದ್ದೇವೆ. ಆದರೆ ಅದು ಇವತ್ತು ನಿಜವಾದ ಸ್ವರೂಪ ಅದಕ್ಕೆ ಸಿಕ್ಕಿದೆ. ಅದು ಮಾನ್ಯ ಅಶೋಕ್ ಕುಮಾರ್ ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮ ಆಗಿದೆ. ನಮಗೆ ಬಹಳ ಖುಷಿ ಆಗ್ತಿದೆ. ಒಂದು ಕ್ಯಾಡರ್ಸ್ ಬೇರೆ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಬೂತ್ ಅಧ್ಯಕ್ಷರನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಇವತ್ತು ನಾವೊಂದು ತರಬೇತಿಯನ್ನು ಪಡ್ಕೊಂಡಿದ್ದೇವೆ. ಎಲ್ಲ ಬಾಂಧವ್ಯ ನಮ್ಮದು ಹತ್ತಿರ ಬಂದಿದೆ. ಪಕ್ಷದ ಚಟುವಟಿಕೆಗೆ ಇದೊಂದು ಮಹತ್ವಪೂರ್ಣ ಯೋಜನೆ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಾವು ಪ್ರಸ್ತುತಪಡಿಸಲಿಕ್ಕೆ ಇದೊಂದು ಸದಾವಕಾಶ ಆಗಿದೆ. ಮುಂದಿನ ದಿನದಲ್ಲಿ ಪುತ್ತೂರಲ್ಲಿ ನಾವು ಬ್ಲಾಕ್ ಮಟ್ಟದಲ್ಲಿ ಕೂಡ ಇದನ್ನು ನಾವು ಮುಂದುವರಿಸಿಕೊಂಡು ಒಂದು ಪಕ್ಷ ಸಂಘಟನೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ನಾವು ವಹಿಸ್ತೇವೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಎಲ್ಲ ನಾಯಕರು ಇದಕ್ಕೆ ಆಗಮಿಸಿದ್ದಾರೆ, ಎಲ್ಲ ಕಾರ್ಯಕರ್ತರು ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ಪುತ್ತೂರು ಬ್ಲಾಕ್ ಅಧ್ಯಕ್ಷ ನೆಲೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪುತ್ತೂರಿನ ಚರಿತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವಿನೂತನವಾದ ಪ್ರಯೋಗವನ್ನು ಇವತ್ತು ಸನ್ಮಾನ್ಯ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತುಬದ್ಧವಾದ ಎಲ್ಲ ಕಾರ್ಯಕರ್ತರಿಗೆ, ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ, ಬೂತ್ ಮಟ್ಟದ ಅಧ್ಯಕ್ಷರು, ವಲಯಾಧ್ಯಕ್ಷರು ಮತ್ತು ಬೇರೆ ಬೇರೆ ಘಟಕದ ಪಕ್ಷದ ಮುಖಂಡರುಗಳಿಗೆ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಂಜೆಯ ಹೊತ್ತಿಗೆ ಕಾಂಗ್ರೆಸ್ ಕುಟುಂಬೋತ್ಸವ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದೆಡೆ ಸೇರುವಂಥ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿದ್ದಾರೆ. ವಿಶೇಷವಾಗಿ ಕಳೆದ 2 ವರ್ಷಗಳ ಹಿಂದೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಗೊಂಡು ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ
ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಕಾಂಗ್ರೆಸ್ ಸರ್ಕಾರದ ಆಡಳಿತಾರೂಢ ಪಕ್ಷದ ಪುತ್ತೂರಿನ ಶಾಸಕರಾಗಿ ಈ ಭಾಗದ ಅನೇಕ ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಳ್ಳುವುದಲ್ಲದೆ ನಮ್ಮ ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ಕಾರ್ಯಕರ್ತರಿಗೆ ಏನು ನಿರೀಕ್ಷೆ ಇತ್ತು ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಒಂದು ಕೆಲಸ ಕಾರ್ಯಗಳನ್ನು ಪುತ್ತೂರಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾದ ಬೇಡಿಕೆ ನಮ್ಮದಾಗಿತ್ತು, ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬೇಕೆನ್ನುವಂಥದ್ದು. ಅದೊಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆಯಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲದ್ದು ಪುತ್ತೂರಿಗೆ ಹೇಗೆ ಸಿಗ್ತದೆ ಅಂತೇಳುವಂಥ ಪ್ರಶ್ನೆ ಇತ್ತು. ಆದರೆ ಆ ಒಂದು ವಿಚಾರದಲ್ಲಿ ಇವರು ಚುನಾಯಿತರಾದ ಕೂಡಲೇ ಆ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಜಮೀನನ್ನು ಕಾದಿರಿಸುವ ಕೆಲಸದೊಂದಿಗೆ ಈ ಒಂದು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ಒಂದು ರೀತಿಯ ಒಂದು ದಿಗ್ವಿಜಯ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮೆಡಿಕಲ್ ಕಾಲೇಜನ್ನು ಪುತ್ತೂರಲ್ಲಿ ತಂದದ್ದು ಒಂದು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಬರೆದು ಇಡುವಂಥ ಒಂದು ವಿಚಾರ. ಇಂಥ ವಿಚಾರದೊಂದಿಗೆ ಅದಲ್ಲದೆ 1010 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆ ಇವತ್ತು ಪ್ರತಿ ಮನೆಗೆ ಕುಡಿಯುವ ನೀರನ್ನು ತಲುಪಿಸುವಂಥ ಒಂದು ಕೆಲಸ ನಮ್ಮ ಶಾಸಕರ ಮೂಲಕ ಆಗಿದೆ. ಅದಲ್ಲದೆ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಒಂದು ಶಾಸಕರು ಅಂತೇಳಿದರೆ ಅವರು ರಸ್ತೆ ಮಾಡ್ತಾರೆ, ಚರಂಡಿ ಮಾಡ್ತಾರೆ, ಮೋರಿ ಮಾಡ್ತಾರೆ, ಬ್ರಿಡ್ಜ್ ಮಾಡ್ತಾರೆ, ಅಷ್ಟಕ್ಕೆ ಸೀಮಿತರಾಗ್ತಾರೆ. ಆದರೆ ಪುತ್ತೂರಿನಲ್ಲಿ ಪ್ರಸಕ್ತ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಯಾವ ಕ್ಷೇತ್ರದ ಬಗ್ಗೆ ಕೇಳಿದರೂ ಸಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೈಯಾಡಿಸುವುದರ ಮೂಲಕ ಒಂದು ಯಶಸ್ವಿಯಾದ ಒಂದು ಅಭಿವೃದ್ಧಿಯ ಅಧಿಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕ್ರೀಡಾಂಗಣದ ವಿಚಾರ ಇರ್ಬೋದು, ಕ್ರಿಕೆಟ್ ಕ್ರೀಡಾಂಗಣದ ವಿಚಾರ ಇರ್ಬೋದು, ಇವತ್ತು ಸಾರಿಗೆಗೆ ಸಂಬಂಧಪಟ್ಟಂಥ ಟ್ರ್ಯಾಕ್ನ ವಿಚಾರ ಇರ್ಬೋದು, ಪುತ್ತೂರಿನ ಒಟ್ಟು ನಗರದ ಅಭಿವೃದ್ಧಿಯ ವಿಚಾರ ಇರ್ಬೋದು, ಇವತ್ತು ಅಕ್ರಮ ಸಕ್ರಮವನ್ನು ಕೊಡುವಂಥದ್ದು ಇರ್ಬೋದು, 94C ಅನ್ನು ಕೊಡುವಂಥದ್ದು ಇರ್ಬೋದು. ಈ ಎಲ್ಲ ವಿಚಾರಗಳು ಕೇವಲ ಇಂಥ ಒಂದು ಕಾರ್ಯಕಾರಿಣಿ ಮಾಡಿದರು ಅಂತ ಹೇಳುವಂಥದ್ದಲ್ಲ. ಆದರೆ ಇದಕ್ಕೆ ಪೂರಕವಾಗಿ ಇಡೀ ಒಂದು ಇತರ ತಾಲೂಕುಗಳಲ್ಲಿ ಇತರ ಕ್ಷೇತ್ರಗಳಲ್ಲಿ ಆಗದ ಕೆಲಸ ಕಾರ್ಯಗಳನ್ನೆಲ್ಲ ಇವತ್ತು ಸರ್ಕಾರ ನಮ್ಮದೇ ಇದ್ದ ಕಾರಣ ಆಡಳಿತಾರೂಢದ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಅಭಿವೃದ್ಧಿಯಲ್ಲಿ ಭಾಳ ಮುಂಚೂಣಿಯಲ್ಲಿರುವಂಥದ್ದು ನಮಗೆಲ್ಲ ಒಂದು ಹೆಮ್ಮೆ ತರುವಂಥ ವಿಚಾರ. ಆ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕಾರಿಣಿಯೂ ಸಹ ಭಾಳ ಯಶಸ್ವಿಯಾಗಿದೆ. ಕಾರ್ಯಕರ್ತರಿಗೆ ಹುರುಪಿದೆ. ಎಲ್ಲ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೆಲ್ಲ ಅವರ ಜೊತೆಯಾಗಿ ಸೇರಿ ಈ ಪಕ್ಷವನ್ನು ಸಹ ಬಲಿಷ್ಠವಾಗಿ ಕಟ್ಟುವಂಥ ಒಂದು ಯೋಜನೆ ಇದಾಗಿದೆ. ಮುಂದಿನ ಬರುವಂಥ ಯಾವುದೇ ಚುನಾವಣೆಗಳಿರ್ಬೋದು ಅಥವಾ ಅವರ ಮುಂದಿನ ವಿಧಾನಸಭಾ ಚುನಾವಣೆ ಇರ್ಬೋದು, ಎಲ್ಲದರಲ್ಲೂ ಈ ಒಂದು ಕಾರ್ಯಕಾರಿಣಿ ಸಭೆ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಥ್ಯಾಂಕ್ ಯು. ಎಲ್ಲ ಆತ್ಮೀಯ ಸಾರ್ವಜನಿಕ ಬಂಧುಗಳಿಗೆ ಅತ್ಯಂತ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಈ ದಿವಸ ಪುತ್ತೂರಿನಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಒಂದು ಹೊಸ ವಿನೂತವಾದಂಥ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದಾರೆ ಎಂಬುದು ನಮಗೆ ಭಾಳಷ್ಟು ಸಂತೋಷಕರವಾದಂಥ ವಿಚಾರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 14 ಜನ ಈ ಕ್ಷೇತ್ರದಲ್ಲಿ ನಮಗೆ ಅಭ್ಯರ್ಥಿಗಳಾಗಬೇಕೆಂಬ ರೀತಿಯಲ್ಲಿ ಅರ್ಜಿಗಳನ್ನು ಇವತ್ತು ಕೊಟ್ಟು ಆಕಾಂಕ್ಷಿಗಳೆಂಬ ರೀತಿಯಲ್ಲಿ ಪ್ರಯತ್ನ ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇವತ್ತು ನಮಗೆ ಯಾರು ಆಕಾಂಕ್ಷಿಗಳಿದ್ದರೂ ನಮಗೆ ಮಾತ್ರ ಅಲ್ಲ, ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಒಂದು ಧನ್ಯತಾ ಮನೋಭಾವನೆಯಿಂದ ಇದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದೆ. ಯಾಕೆ ಅಂತೇಳಿದರೆ ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಬಗ್ಗೆ ನಾವೆಲ್ಲರೂ ಕೂಡ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಮಾತುಗಳನ್ನು ಮಾತಾಡಿದ್ದೇವೆ, ಯಾವೆಲ್ಲ ಭರವಸೆಗಳನ್ನು ಕೊಟ್ಟಿದ್ದೇವೆ, ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸುವಂಥ ಅತ್ಯಂತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ಮಾಡಿದ್ದಾರೆ ಎಂಬುದು ನಮಗೆಲ್ಲರಿಗೂ ಕೂಡ ಅಭಿಮಾನ ತರುವಂಥ ವಿಚಾರ. ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಉದ್ಘಾಟನೆ ಬಂದ ಸಂದರ್ಭದಲ್ಲಿ ಆ ಒಂದು ಸಭೆಯಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಬಗ್ಗೆ ಒಂದೆರಡು ಒಳ್ಳೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಬೇಕೆಂಬ ರೀತಿಯಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು
ಭಾಳಷ್ಟು ಹಠ ಮತ್ತು ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಈ ವರ್ಷ ಕೊಡುವುದಿಲ್ಲ ಅಂತ ಹೇಳಿದರೂ ಕೂಡ ಭಾಳಷ್ಟು ಇವತ್ತು ಪ್ರಯತ್ನಪಟ್ಟು ಆ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಅಂತೇಳಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆ ಸಾರ್ವಜನಿಕ ಸಭೆಯಲ್ಲಿ ಹೇಳಬೇಕಾದರೆ ಅಶೋಕ್ ಕುಮಾರ್ ರೈ ಅವರ ಸಾಧನೆ ಏನು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ. ಅದೇ ರೀತಿ ಕುಡಿಯುವ ನೀರುಗಳಿರ್ಬೋದು, ರಸ್ತೆಗಳ ವಿಚಾರ ಇರ್ಬೋದು, ಇವತ್ತು KMFನ ಕಾರ್ಯಕ್ರಮಗಳಿರ್ಬೋದು ಅಥವಾ ಮೆಡಿಕಲ್ ಕಾಲೇಜ್ ಇರ್ಬೋದು, ಇದೆಲ್ಲವೂ ಕೂಡ ಅವರ ಸಾಧನೆಗೆ ಒಂದು ಗರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಮೆಡಿಕಲ್ ಕಾಲೇಜ್ ಇಡೀ ಒಂದು ಕರ್ನಾಟಕದಲ್ಲಿ 2-3 ಕಡೆ ಕೊಟ್ಟಂಥ ಸಂದರ್ಭದಲ್ಲಿ ಪುತ್ತೂರಿಗೆ ಕೊಟ್ಟದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ದೊಡ್ಡ ಕೊಡುಗೆ. ಪುತ್ತೂರಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾಳಷ್ಟು ದೊಡ್ಡ ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೇನೆ. ಮುಂದಿನ 3 ವರ್ಷ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಅವಕಾಶಗಳು ಅವರಿಗೆ ಇದೆ. ಆ ಒಂದು ವಿಧಾನಸಭಾ ಚುನಾವಣೆಗೆ ಮೊದಲು ಇವತ್ತು ಬರುವಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಹೊಸ ದಾಖಲೆಯನ್ನು ಮಾಡುವಂಥ ಎಲ್ಲ ರೀತಿಯ ನಿರೀಕ್ಷೆಗಳು ಖಂಡಿತವಾಗಿ ನಮಗೆ ಇದೆ. ಮಾತ್ರ ಅಲ್ಲ, 3 ವರ್ಷ ಕಳೆದು ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಭಾಳಷ್ಟು ಇವತ್ತು ಒಳ್ಳೆ ರೀತಿಯಲ್ಲಿ ಭಾಳಷ್ಟು ಹೆಚ್ಚಿನ ಮತಗಳನ್ನು ಪಡೆಯುವುದರ ಮುಖಾಂತರ ಒಂದು ದಾಖಲೆಯ ಮತಗಳ ಅಂತರದಲ್ಲಿ ಅವರು ಗೆಲ್ಲುವಂಥ ಎಲ್ಲ ಅವಕಾಶಗಳಿವೆ. ನಾವೆಲ್ಲ ಪಕ್ಷದ ಹಿರಿಯ ಮುಖಂಡರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಅಥವಾ ಬೂತ್ ಅಧ್ಯಕ್ಷರುಗಳು, ವಲಯ ಕಾಂಗ್ರೆಸ್ ಅಧ್ಯಕ್ಷರುಗಳು ಕ್ರಿಯಾಶೀಲರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಒಟ್ಟಿಗೆ ಯಾವತ್ತೂ ಕೂಡ ಇದ್ದೇವೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಪುತ್ತೂರಿನ ಇತಿಹಾಸದಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯದ ಯಾವುದೇ ಕಡೆಗಳಲ್ಲಿ ಕೂಡ ಆಗದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಇವತ್ತು ಕಾರ್ಯಗತಗೊಳಿಸಿದ್ದಾರೆ. ಈ ಒಂದು ವಿಶೇಷವಾದ ಕಾರ್ಯಕಾರಿಣಿಯ ಮೂಲಕ ನಮ್ಮ ಪುತ್ತೂರು ಕ್ಷೇತ್ರದ ಎಲ್ಲ ಕ್ಷೇತ್ರದಲ್ಲಿ ಕೂಡ ಕಾರ್ಯಕರ್ತರಿಗೆ ಒಂದು ರೀತಿಯ ಹುಮ್ಮಸ್ಸು ಈ ಕಾರ್ಯಕ್ರಮದ ಮೂಲಕ ಆಗಿದೆ. ಒಂದು ಕಡೆಯಲ್ಲಿ ಶಾಸಕರ ಅಭಿವೃದ್ಧಿ ಕಾರ್ಯಕ್ರಮಗಳ ಪರ್ವ ಒಂದು ಕಡೆ ನಡೆದರೆ, ಇನ್ನೊಂದು ಕಡೆ ಕಟ್ಟಕಡೆಯ ಜನರನ್ನು ತಲುಪುವಂಥ, ಕಟ್ಟಕಡೆಯ ಜನರಿಗೆ ಸಿಗುವಂಥ ಸೌಲಭ್ಯಗಳನ್ನು ಕೊಡುವಂಥದ್ದು. ಅದು ನಮ್ಮ ಕಟ್ಟಕಡೆ ಅಂತೇಳಿ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡದವರು ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಅವರಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಕೂಡ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ನಾವು ಕಳೆದ ಚುನಾವಣೆಯಲ್ಲಿ ಭಾಳಷ್ಟು ನಮ್ಮ ನಾಯಕರು ಹೋಗಿ ಭಾಷಣ ಮಾಡಿದ್ದೀವಿ. 5 ಗ್ಯಾರಂಟಿಗಳ ಬಗ್ಗೆ ನಾವು ತುಂಬ ವಿಚಾರಗಳನ್ನು ಮಂಡನೆ ಮಾಡಿದ್ದೇವೆ. ಇವತ್ತು ನಾವು ನಮ್ಮ ಸರ್ಕಾರ ಬಂದ 2 ವರ್ಷದ ಈ ಒಂದು ಪರ್ವ ಕಾಲದಲ್ಲಿ ಭಾಳ ಖುಷಿಯಲ್ಲಿದ್ದೇವೆ. ಪುತ್ತೂರು ಕ್ಷೇತ್ರದಲ್ಲಿ 332 ಕೋಟಿ ರೂಪಾಯಿಗಳನ್ನು ನಾವು ಸುಮಾರು 59,000 ಫಲಾನುಭವಿಗಳಿಗೆ ಇವತ್ತು ಖಾತೆಗಳಿಗೆ ಜಮೆ ಮಾಡಿದೆ ಅಂತೇಳಿಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಭಾಳಷ್ಟು ಇದರ ಬಗ್ಗೆ ಅಪಪ್ರಚಾರಗಳನ್ನು ನಮ್ಮ ವಿರೋಧ ಪಕ್ಷದವರು ಮಾಡಿದ್ರು, ಇದು ಆಗಲಿಕ್ಕಿದೆಯಾ ಹೋಗ್ಲಿಕ್ಕಿದೆಯಾ ಅಂತೆ. ಆದರೆ ಇವತ್ತು ನಾವು ಅಂಕೆ ಸಂಖ್ಯೆಗಳ ಮೂಲಕ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಮ್ಮ 59,000ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಸುಮಾರು 5 ಗ್ಯಾರಂಟಿಗಳನ್ನು ತಲುಪಿಸುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಇದೆಲ್ಲ ನಮ್ಮ ಶಾಸಕರ ಮುತುವರ್ಜಿ ಮತ್ತು ಅವರು ಕಾರ್ಯಕರ್ತರಿಗೆ ಕೊಡುವಂಥ ಒಂದು ಬೆಂಬಲದಿಂದ ಇವತ್ತು ಈ ತಾಲೂಕಲ್ಲಿ, ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತದೆ. ಈ ತಾಲೂಕಿನ, ಈ ಕ್ಷೇತ್ರದ ಎಲ್ಲ ನಾಯಕರು, ಅದು ರಾಜ್ಯ ಮಟ್ಟದ ಪಕ್ಷದ ನಾಯಕರಿರ್ಬೋದು, ಜಿಲ್ಲಾ ಮಟ್ಟದ ನಾಯಕರಿರ್ಬೋದು, ಬ್ಲಾಕ್ ಮಟ್ಟದ ನಾಯಕರಿರ್ಬೋದು, ನಮ್ಮ ವಲಯ ಮಟ್ಟದ ನಾಯಕರಿರ್ಬೋದು, ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಇವತ್ತೊಂದು, ಅದೇ ರೀತಿ ನಮ್ಮ ಯಾರು ಸರ್ಕಾರದಿಂದ ನಾಮನಿರ್ದೇಶನ ಆಗಿದೆ ಬೇರೆ ಬೇರೆ, ಅದು ದೇವಸ್ಥಾನ ಇರ್ಬೋದು, ಒಂದು ಧಾರ್ಮಿಕ ಕ್ಷೇತ್ರ ಕೂಡ,
ಅಲ್ಲಿ ಕೂಡ ನಮ್ಮ ಶಾಸಕರ ಒಂದು ಕೆಲಸ ಭಾಳಷ್ಟು ಪರಿಪೂರ್ಣತೆ ಆಗಿದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪುತ್ತೂರಿಗೆ ಬಂದಾಗ ಪುತ್ತೂರು ದೇವಸ್ಥಾನದ ವಿಚಾರದಲ್ಲಿ ಮಾತಾಡಿದಾಗ ಆ ಕ್ಷೇತ್ರಕ್ಕಿರುವಂಥ ಜಾಗ ಮತ್ತು ಈಗ ಆದ ಜಾಗವನ್ನು ನೋಡಿದರೆ ಶಾಸಕರ ಕೆಲಸ ಏನು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನು ಉಳಿದ 3 ವರ್ಷದ ಅವಧಿ, ಈ ಸರ್ಕಾರದ 3 ವರ್ಷದ ಅವಧಿಯಲ್ಲಿ ಒಂದು ಮಾದರಿ ಆಡಳಿತ ಮಾಡೋದರ ಮೂಲಕ ನಮ್ಮ ಇಂದಿನ ಒಂದು ಇತಿಹಾಸ ಏನಿತ್ತು, ಕಾಂಗ್ರೆಸ್ MLA ಈ ಪುತ್ತೂರು ಕ್ಷೇತ್ರದಲ್ಲಿ ಶಾಶ್ವತವಾಗಿ ಗೆಲ್ಲುವಂಥ ಎಲ್ಲ ಪ್ರಯತ್ನಗಳನ್ನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಇವತ್ತೊಂದು ಹೊಸ ಹುಮ್ಮಸ್ಸು ಬಂದಿದೆ. ಆ ತರಬೇತಿಯ ಒಂದು ಪ್ರಯೋಜನ ತೆಕ್ಕೊಂಡಿದೆ. ಅವರೆಲ್ಲ ಪ್ರಯತ್ನದಿಂದ ಮತ್ತೆ ಅಶೋಕ್ ಕುಮಾರ್ ರೈಗಳು ಮತ್ತೆ ಪುತ್ತೂರಲ್ಲಿ ಶಾಸಕರಾಗ್ತಾರೆ ಅನ್ನುವ ಒಂದು ಹೃದಯ ಸಂಕಲ್ಪವನ್ನು ಎಲ್ಲ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ. ಎಲ್ರಿಗೂ ಅಭಿವಂದನೆಗಳು. ಕೇಳುವವರು ಯಾರಿದ್ದಾರೆ?
ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಸಾರ್ವಜನಿಕ ಕಾಮಗಾರಿಗಳ ಇರಾದೆಯನ್ನ ಹೊತ್ತುಕೊಂಡು ಬಡ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಪುತ್ತೂರಿನ ಜನತೆಯನ್ನ ಉತ್ಸಾಹದ ರೀತಿಯಲ್ಲಿ ಸ್ವಾತಂತ್ರ್ಯದ ಚಿಲುಮೆಯಾಗಿ ಅಭಿವೃದ್ಧಿಯ ಹರಿಕಾರನಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಶೋಕ್ ಕುಮಾರ್ ರೈ ಅವರು ಈ ರೀತಿಯ ಶಾಸಕರುಗಳು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದರೆ ದೇಶ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಶೋಕ್ ಕುಮಾರ್ ರೈ ಅವರಂತಹ ಶಾಸಕರುಗಳು ಎಲ್ಲ ಕ್ಷೇತ್ರಗಳಲ್ಲೂ ಇದ್ರೆ ರಾಷ್ಟ್ರ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಶ ಇಲ್ಲ. ಇಂಥ ಪ್ರತಿ ಜನಪ್ರತಿನಿಧಿಗಳು ಮತ್ತೆಯೂ ಮೂಡಿ ಬರಲಿ. ನಮ್ಮೆಲ್ಲರ ಶ್ರೀ ದೈವ ದೇವರುಗಳ ಆಶೀರ್ವಾದ ಇರಲಿ. ಇಂತಹ ಜನಾನುರಾಗಿ ಶಾಸಕರು ಎಲ್ಲ ಭಾರತ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ